ಸದ್ಭಾವನಾ ವೇದಿಕೆ ಉಳ್ಳಾಲ, ಪೊಸಕುರಲ್ ಬಳಗ, ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ, ಕಾರುಣ್ಯ ಕೇಂದ್ರ ಮುಡಿಪು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಡಿಪು, ಇಲ್ಲಿನ ರೆಡ್ ಕ್ರಾಸ್ ಮತ್ತು ಶಿಕ್ಷಕ ರಕ್ಷಕ ಸಂಘ ಸಹಯೋಗದಲ್ಲಿ ನಡೆಯುತ್ತಿರುವ ಸಾಮಾಜಿಕ ಸ್ವಾಸ್ಥ್ಯ ಹಾಗೂ ಸಾಮರಸ್ಯ ಅಭಿಯಾನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವವರು ಡಾಕ್ಟರ್ ರಾಜೇಶ್, ಅಸಿಸ್ಟೆಂಟ್ ಪ್ರೊಫೆಸರ್, ಮಾನಸಿಕ ತಜ್ಞರು, ಏನಪೋಯ ಮೆಡಿಕಲ್ ಕಾಲೇಜು ದೇರಳಕಟ್ಟೆ, ಶ್ರೀ PSI ಪುನೀತ್ ಗಾಂವ್ಕರ್, PSI ಕೊಣಾಜೆ ಪೊಲೀಸ್ ಸ್ಟೇಷನ್ ಮತ್ತು PSI ACP ನಾರ್ಕಟಿಕ್ ಸ್ಕ್ವಾಡ್ ದಕ್ಷಿಣ ವಿಭಾಗ, ಡಾಕ್ಟರ್ ಸತೀಶ್ ಗಟ್ಟಿ, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಡಿಪು, ಹಾಗೂ ಶ್ರೀ ಪ್ರಸಾದ್ ರೈ ಕಲ್ಲಿಮಾರು, ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳುವವರು, ಹಾಗೂ ಕವಿತಾ ML, ಸಂಚಾಲಕರು IQAC, ಪ್ರೊಫೆಸರ್ ಹೈದರ್ ಅಲಿ ಸರ್, ಸಂಚಾಲಕರು ರೆಡ್ ಕ್ರಾಸ್, ಡಾಕ್ಟರ್ ಶೇಷಪ್ಪ ಅಮೀನ್, ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿ, ಪ್ರೊಫೆಸರ್ ಪವನ್ BP, ಸಂಚಾಲಕರು ಶಿಕ್ಷಕ ರಕ್ಷಕ ಸಂಘ, ಇವರೆಲ್ಲರನ್ನು ವೇದಿಕೆಗೆ ಕರೆತರಬೇಕಾಗಿ ಕಾರ್ಯಕ್ರಮದ ಆಯೋಜಕರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಪವನ್ ಸರ್ ಮತ್ತು ಹೈದರ್ ಅಲಿ ಸರ್. ಜಾಗತೀಕರಣ ಜಾಲದಲ್ಲಿ ಸಿಲುಕಿಗೊಂಡಿದೆ ಇಂದಿನ ಜಗತ್ತು. ಆಧುನಿಕತೆ, ತಂತ್ರಜ್ಞಾನ, ವಿಜ್ಞಾನದ ಪರಿಣಾಮಕಾರಿ ಪ್ರಯೋಗದಿಂದ ಹೊಸ ಹೊಸ ಆವಿಷ್ಕಾರಗಳು ಜಗತ್ತಿನ ಐಷಾರಾಮಿ ಜೀವನವನ್ನು ಹಿರಿದುಗೊಳಿಸಿದೆ. ಗೊತ್ತಿಲ್ಲದ ಸಂಗತಿಗಳೇ ಇಂದಿಲ್ಲ. ಯಾಕೆಂದರೆ ಜ್ಞಾನ ಎನ್ನುವಂಥದ್ದು ನಮ್ಮ ಅಂಗೈಯಲ್ಲೇ ದೊರೆಯುವಂತಹ ವಸ್ತುವಾಗಿದೆ. ಆದರೆ ತನ್ನನ್ನು ತಾನು ಅರಿಯುವಂತಹ ವ್ಯಕ್ತಿತ್ವ, ಮಾನಸಿಕ ಆರೋಗ್ಯ, ಪರಿಸರ ಪ್ರಜ್ಞೆ ಇತ್ಯಾದಿಗಳನ್ನು ನಾವು ಗಳಿಸಿಕೊಳ್ಳಲೇ ಇಲ್ಲ ಎಂದರೆ ತಪ್ಪಾಗಲಾರದು. ವೈಜ್ಞಾನಿಕ ಪ್ರಗತಿಯ ಇಂದಿನ ದಿನದಲ್ಲಿ ಜೀವಿಸಬೇಕಾದದ್ದು ಈ ಭೂಮಿಯಲ್ಲಿ ಮನುಷ್ಯ ತಾನೇ, ಮೃಗ ಪಕ್ಷಿಗಳು ತಾನೇ, ನಮ್ಮ ಸುತ್ತಲಿರುವ ಸುಂದರ ಪರಿಸರ ತಾನೇ. ಆದರೆ ಹಾಗಾಗುತ್ತಿಲ್ಲ. ಹಲವು ಜಂಜಾಟಗಳಲ್ಲಿ ಮನುಷ್ಯನ ಜೀವನ ಸಿಲುಕಿಗೊಂಡಿದೆ. ಇದಕ್ಕೆ ಕಾರಣ ವ್ಯಕ್ತಿ ತನ್ನೊಳಗೆ ತಾನು ಇಳಿದಿಲ್ಲ. ಹೀಗಾಗಬಾರದು. ಸ್ವಸ್ಥ, ಆರೋಗ್ಯಕರ, ಸುಂದರ ಪರಿಸರ, ಆರೋಗ್ಯ ನಮ್ಮದಾಗಬೇಕು. ಹಾಗಾದಾಗ ಬದುಕು ಸುಂದರ, ವ್ಯಕ್ತಿತ್ವಕ್ಕೆ ನಿಜವಾದ ಮೆರುಗು. ನಮ್ಮ ಇಂದಿನ ಕಾರ್ಯಕ್ರಮ ಸಾಮಾಜಿಕ ಸ್ವಾಸ್ಥ್ಯ ಮತ್ತು ಸಾಮರಸ್ಯ ಅಭಿಯಾನ. ಪ್ರಸ್ತುತ ಸಮಸ್ಯೆಗಳ ಕೂಪದಲ್ಲಿ ನಾವಿದ್ದೇವೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಹಲವು ಮಾರ್ಗಗಳಿವೆಯಾದರೂ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ, ಒಬ್ಬೊಬ್ಬರಿಗೆ ಒಂದೊಂದು ಪರಿಹಾರ. ಇದು ಅತ್ಯಂತ ದೀರ್ಘಕಾಲದ ಪ್ರಕ್ರಿಯೆಯೂ ಹೌದು. ಆದರೆ ನಮಗೆ ಜಾಗೃತಿಯೊಂದು ಇದ್ದರೆ, ಜಾಗೃತಿ ಮೂಡಿಸಿದರೆ ಸಮಸ್ಯೆ ಬರದ ಹಾಗೆ ನಾವು ಪರಿಹಾರ ಕಂಡುಕೊಳ್ಳಲು ಸಾಧ್ಯ. ಹಾಗಾಗಿ ಇಂದು ವಿಶೇಷವಾದ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮೊದಲ ಅಂಗವಾಗಿ ಪ್ರಾರ್ಥನೆ ನಮ್ಮ ವಿದ್ಯಾರ್ಥಿನಿ ಅನನ್ಯ ಮತ್ತು ತಂಡದವರಿಂದ. ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ, ಪ್ರೇಮದಿಂದಲಿ ನೋಡು ನಮ್ಮನು ತೇ ನಮೋಸ್ತು ನಮೋಸ್ತು ತೇ. ದೇವದೇವನೇ ಹಸ್ತಪಾದಗಳಿಂದಲೂ ಮನದಿಂದಲೂ ನಾವು ಮಾಡಿದ ಪಾಪವೆಲ್ಲವ ಹೋಗಲಾಡಿಸು ಬೇಗನೆ. ವಿಜಯ ವಿದ್ಯಾರಣ್ಯ ಕಟ್ಟಿದ ಚಾಮುಂಡಾಂಬೆಯ ನಾಡಿನ ಮನೆಯ ಮಕ್ಕಳ ಐಕ್ಯಗಾನವ ಲಾಲಿಸೈ ಪರಿಪಾಲಿಸೈ. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ, ಪ್ರೇಮದಿಂದಲಿ ನೋಡು ನಮ್ಮನು ತೇ ನಮೋಸ್ತು ನಮೋಸ್ತು ತೇ. ಧನ್ಯವಾದಗಳು ಅನನ್ಯ ಮತ್ತು ತಂಡದವರಿಗೆ.
ಈಗ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳಲ್ಲಿ ಕಾರ್ಯಕ್ರಮದ ಆಯೋಜಕರಲ್ಲಿ ಓರ್ವರಾದ ಶ್ರೀಯುತ ವಿದ್ಯಾಧರ್ ಶೆಟ್ಟಿ, ಡೈರೆಕ್ಟರ್, ಪೊಸಕುರಲ್ ಬಳಗ. ವೇದಿಕೆಗೆ ಅಲ್ಲಿ ನಮ್ಮೊಂದಿಗೆ ಸಹಭಾಗಿತ್ವ ನೀಡಿದಂತಹ ಕಾರುಣ್ಯ ಕೇಂದ್ರ ಮುಡಿಪು ಇದರ ರಿಜ್ವಾನ್ ಅಜಹರಿ ಇದ್ದಾರೆ. ಅವರನ್ನು ಕರೀತಾ ಇದ್ದೇನೆ. ಅತ್ಯಂತ ಗೌರವದಿಂದ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಲಯನ್ ಮಂಜುನಾಥ್ ಆಳ್ವ, ಪ್ರಶಾಂತ್ ಕಾಜವ ಇವರು ಇದ್ದಲ್ಲಿ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿ ಬಂಧುಗಳನ್ನು, ಪ್ರಾಧ್ಯಾಪಕರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮ ಸದ್ಭಾವನಾ ವೇದಿಕೆ ಉಳ್ಳಾಲ ಇದರ ನೇತೃತ್ವದಲ್ಲಿ ಪೊಸಕುರಲ್ ಬಳಗ ಸಹಕಾರದಲ್ಲಿ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ, ಕಾರುಣ್ಯ ಕೇಂದ್ರ ಮುಡಿಪು, ಸರಕಾರಿ ಪ್ರಥಮ ದರ್ಜೆ ಕಾಲೇಜ್ ಮುಡಿಪು ಇದರ ಸಹಭಾಗಿತ್ವದಲ್ಲಿ, ಅದರಲ್ಲಿಯೂ ಸರಕಾರಿ ಪ್ರಥಮ ದರ್ಜೆ ಕಾಲೇಜ್ ಮುಡಿಪುವಿನ ರೆಡ್ ಕ್ರಾಸ್ ಮತ್ತು ಶಿಕ್ಷಕ ರಕ್ಷಕ ಸಂಘ ಇವರೆಲ್ಲರ ಒಟ್ಟು ಸೇರುವಿಕೆಯಲ್ಲಿ ನಡೆಯುತ್ತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸದ್ಭಾವನಾ ವೇದಿಕೆ ಉಳ್ಳಾಲ ಇದನ್ನು ಕಳೆದ 8-9 ವರ್ಷಗಳಿಂದ ಮುನ್ನಡೆಸಿಕೊಂಡು ಬಂದಂತಹ ಉದ್ಯಮಿಗಳು, ಸಮಾಜ ಸೇವಕರು ಲಯನ್ ಪ್ರಸಾದ್ ರೈ ಕಲ್ಲಿಮಾರ್ ಅವರು ವಹಿಸಿಕೊಂಡಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸರಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದರ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಶ್ರೀಮತಿ ವತ್ಸಲ ಇವರು ಬಂದು ಸ್ವಾಗತದ ಹೂವನ್ನು ನೀಡುವ ಮೂಲಕ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ವಿದ್ಯಾರ್ಥಿಗಳಿಗೆ ಹೀಗೊಂದು ಮಾಹಿತಿ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ ಎನ್ನುವಾಗ ಅಲ್ಲಿ PSI ಪುನೀತ್ ಗಾಂವ್ಕರ್ ಅವರು ಬಂದಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳಿಗೋಸ್ಕರವೇ ನಾವು ಮಾಡುವಂತಹ ಈ ಒಂದು ಮಾಹಿತಿ ಕಾರ್ಯಕ್ರಮ, ವಿದ್ಯಾರ್ಥಿಗಳು ಮತ್ತು ಅವರ ಹೆತ್ತವರು, ಪೋಷಕರು ಇಂತಹ ಮಾಹಿತಿಯನ್ನು ಕೇಳಿದರೆ ಸಮಾಜಕ್ಕೆ ಉಪಯೋಗ ಆಗುತ್ತದೆ ಅಂತ ಎನ್ನುವ ನೆಲೆಯಲ್ಲಿ ನಾವು ಡಾಕ್ಟರ್ ರಾಜೇಶ್ MD PhD ಇವರನ್ನು ಕೇಳಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಅವರು ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ದೇರಳಕಟ್ಟೆ ಇದರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಮನೋರೋಗ ತಜ್ಞರಾಗಿ ವಿಭಾಗ ಸಹಾಯಕರಾಗಿದ್ದಾರೆ. ಪುತ್ತೂರಿನಲ್ಲಿ ಹುಟ್ಟಿ ಬೆಳೆದು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ MBBS ಮಾಡಿ, ಮೆಡ್ರಾಸ್ನಲ್ಲಿ MD ಮಾಡಿ, PhD ಸ್ಕಾಲರ್ ಆಗಿ ಇದೀಗ ಏನಪ್ಪಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ಕಳೆದ 6 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ಮಕ್ಕಳಿಗೆ ಮಾಹಿತಿ ಕೊಡುವಂತಹ ಇಂತಹ ಕಾರ್ಯಕ್ರಮದಲ್ಲಿ ಅವಳು ಬಹಳ ಪರಿಣಿತರು. ಇವತ್ತು ಕೂಡ ನಮಗೆ ಸ್ಲೈಡ್ ಶೋ ಮೂಲಕ ನಿಮಗೆಲ್ಲರಿಗೂ ಅವರನ್ನು ಅದನ್ನು ಅರ್ಥ ಆಗುವ ಹಾಗೆ ಹೇಳಲಿಕ್ಕಿದ್ದಾರೆ. ಅವರನ್ನು ಆತ್ಮೀಯವಾಗಿ ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸದ್ಭಾವನಾ ವೇದಿಕೆಯ ಹಿರಿಯ ಸದಸ್ಯರು AH ಮೊಹಮ್ಮದ್ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮೊಂದಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಕೋಣಾಜೆ ಪೊಲೀಸ್ ಠಾಣಾಧಿಕಾರಿಯಾಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ಪುನೀತ್ ಗಾಂವ್ಕರ್ ಅವರು ವಿದ್ಯಾಭ್ಯಾಸ BE ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದರೂ ಕೂಡ ವೃತ್ತಿಯ ಮೇಲಿನ ಆಸಕ್ತಿಯಿಂದ ಸರಕಾರಿ ಒಂದು ನೌಕರರಾಗಿ, ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಅಧಿಕಾರಿಯಾಗಿ ಸಮಾಜಕ್ಕೆ ಭದ್ರತೆ ನೀಡುವಂತಹ, ಸಮಾಜಕ್ಕೆ ಮಾರ್ಗದರ್ಶನ ನೀಡುವಂತಹ ಕೆಲಸ ಕಾರ್ಯದಲ್ಲಿದ್ದಾರೆ. ಇವತ್ತು ಕೂಡ ಅವರು ನಮ್ಮೊಂದಿಗೆ ಇಂತಹ ಮಾದಕ ದ್ರವ್ಯ ಮತ್ತು ಕಾನೂನಿನ ಬಗ್ಗೆ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗಾಗಿ, ಅವರ ಪೋಷಕರಿಗಾಗಿ ನೀಡಲಿಕ್ಕಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸದ್ಭಾವನಾ ವೇದಿಕೆಯ ಕಾರ್ಯದರ್ಶಿಗಳು ಮೊಹಮ್ಮದ್ ಅನ್ವರ್ ಇವರು ಬಂದು ಸ್ವಾಗತದ ಹೂವಿನ ಗೌರವ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿಯ ಈ ಒಂದು ಆವರಣದಲ್ಲಿ ನಡೆಯುತ್ತಾ ಇದೆ. ನಾವು ಕೇಳಿದ ಕೂಡಲೇ ಇಂತಹದ್ದೊಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಒಪ್ಪಿಗೆ ಕೊಟ್ಟು ವಿದ್ಯಾರ್ಥಿಗಳಿಗೆ, ನಿಮಗೆಲ್ಲರಿಗೂ ಮಾಹಿತಿ ಕೊಟ್ಟು, ನಿಮ್ಮ ಪೋಷಕರಿಗೂ ತಿಳಿಸಿ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ನೀಡುವುದರ ಜೊತೆಗೆ ವಿಶೇಷ ಆಸಕ್ತಿಯ ಸಹಕಾರವನ್ನು ನೀಡಿದ್ದಾರೆ ಇಲ್ಲಿಯ ಪ್ರಾಂಶುಪಾಲರು ಡಾಕ್ಟರ್ ಸತೀಶ್ ಗೆಟ್ಟಿ ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಅಬ್ದುಲ್ ಖಾದರ್ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ
ಕಾರುಣ್ಯ ಕೇಂದ್ರ ಇದರ ಸಂಚಾಲಕರು ಶ್ರೀಯುತ ರಿಜ್ವಾನ್ ಅಜಹರಿಯರಿದ್ದಾರೆ. ಕಾರುಣ್ಯ ಕೇಂದ್ರ ಹೆಸರೇ ಹೇಳುವ ಹಾಗೆ ಸಮಾಜಕ್ಕೆ ಕರುಣೆಯ ಬೆಳಕನ್ನು ತೋರಿಸುವಂತಹ ಸಾಮಾಜಿಕ ಕೆಲಸ ಮಾಡುವಂತಹ ಸಂಸ್ಥೆ. ಆ ಸಂಸ್ಥೆಯ ಮುಖ್ಯಸ್ಥರಾಗಿ ರಿಜ್ವಾನ್ ಅಜಹರಿಯರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ವಾಣಿಜ್ಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಶ್ರೀಯುತ ಉಸ್ಮಾನ್ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ರೆಡ್ ಕ್ರಾಸ್ ಸಂಸ್ಥೆಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜ್ ಮುಡಿಪು ಇಲ್ಲಿಯ ಸಂಚಾಲಕರು ಪ್ರೊಫೆಸರ್ ಹೈದರ್ ಅಲಿ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಅಬ್ದುಲ್ ಅಜೀಜ್ ನಮ್ಮ ಸದ್ಭಾವನಾ ವೇದಿಕೆಯ ಸದಸ್ಯರು ಅಬ್ದುಲ್ ಅಜೀಜ್ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಶಿಕ್ಷಕ ರಕ್ಷಕ ಸಂಘದ ಸಂಚಾಲಕರು ಪ್ರೊಫೆಸರ್ ಪವನ್ BP ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇಲ್ಲಿಯ ಆಂಗ್ಲ ವಿಭಾಗದ ಮುಖ್ಯಸ್ಥರಾಗಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ನಮ್ಮ ಅಬ್ದುಲ್ ರೆಹಮಾನ್ ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕವಿತಾ ML ವಾಣಿಜ್ಯ ಶಾಸ್ತ್ರ ವಿಭಾಗದವರು ಈ ಕಾಲೇಜಿನಲ್ಲಿ ಆಂತರಿಕ ಭರವಸಾ ಕೋಶ ಇದರ ಸಂಚಾಲಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಾಧ್ಯಾಪಕರಾಗಿ ವಾಣಿಜ್ಯ ಶಾಸ್ತ್ರದ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಶ್ರೀಯುತ ರಫೀಕ್ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರು ಇವರು ಬಂದು ಸ್ವಾಗತ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶೇಷಪ್ಪ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮುಡಿಪು ಇದರ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಯಾಗಿ ಸಹಾಯಕ ಪ್ರಾಧ್ಯಾಪಕರಾಗಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರನ್ನು ಕೂಡ ಎಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ವಿಜಯಕುಮಾರ್ ಸಹಾಯಕ ಪ್ರಾಧ್ಯಾಪಕರು ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಇವರು ಬಂದು ಸ್ವಾಗತ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರು ಮಂಜುನಾಥ ಆಳ್ವ ಇವರನ್ನು ಕೂಡ ಎಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜುನಾಥ ಆಳ್ವ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಇಸಾಕ್ ಕಲ್ಲಾಪು ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಸದ್ಭಾವನಾ ವೇದಿಕೆ ಎಲ್ಲ ಹಿರಿಯ ಸದಸ್ಯರಿದ್ದಾರೆ. ಈ ಕಾಲೇಜಿನ ಪ್ರಾಧ್ಯಾಪಕ ಬಂಧುಗಳಿದ್ದಾರೆ, ವಿದ್ಯಾರ್ಥಿಗಳ ಪೋಷಕ ಬಂಧುಗಳಿದ್ದಾರೆ, ಹಾಗೂ ವಿಶೇಷವಾಗಿ ನೀವು ವಿದ್ಯಾರ್ಥಿಗಳು ಇದ್ದೀರಿ. ನಿಮಗಾಗಿ ಸಂಯೋಜಿಸಿದಂತಹ ಈ ಒಂದು ಕಾರ್ಯಕ್ರಮ ನೀವೆಲ್ಲ ಆಲೋಚನೆ ಮಾಡ್ತಾ ಇರಬಹುದು, ಇದೇನು ಸಾಮಾಜಿಕ ಸ್ವಾಸ್ಥ್ಯ ಮತ್ತು ಸಾಮರಸ್ಯ ಅಭಿಯಾನ ಕಾರ್ಯಕ್ರಮ, ಯಾವ ಮಾದಕ ವ್ಯಸನ ದುಶ್ಚಟಗಳ ಬಗ್ಗೆ ನಮಗೆ ಮಾಹಿತಿ ಕೊಡಲಿಕ್ಕೆ ಏನು ಅಗತ್ಯ, ಯಾಕಾಗಿ ನಮ್ಮೊಂದಿಗೆ ಈ ರೀತಿಯ ಕಾರ್ಯಕ್ರಮವನ್ನು ಸದ್ಭಾವನಾ ವೇದಿಕೆಯವರು ಅಥವಾ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ನಿಮ್ಮ ತಲೆಯಲ್ಲಿ ಖಂಡಿತವಾಗಿಯೂ ಅಂತಹದ್ದೊಂದು ಆಲೋಚನೆ ಬಂದಿರಬಹುದು. ನಾವೆಲ್ಲ ಸರಿಯಾಗಿದ್ದೇವೆ, ನಾವೆಲ್ಲ ಸರಿಯಾಗಿ ಕಲಿತಾ ಇದ್ದೇವೆ, ಇಂತಹ ಅಗತ್ಯ ನಮಗೆ ಏನು? ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಇಂತಹದ್ದೊಂದು ಪ್ರಶ್ನೆ ಬಂದೇ ಬರ್ತದೆ. ಸಾಮಾಜಿಕ ಸ್ವಾಸ್ಥ್ಯ ಅಂದರೆ ಏನು ಅನ್ನುವುದನ್ನು ಕೂಡ ನೀವು ಕಲ್ಪಿಸಿಕೊಳ್ಳಲಿಕ್ಕೆ ಅಥವಾ ಆಲೋಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ನೀವೆಲ್ಲರೂ ಒಳ್ಳೆಯದಾದಂತಹ ಒಂದು ಸಮಾಜದ ಮಧ್ಯದಲ್ಲಿದ್ದೀರಿ, ನಾವೆಲ್ಲ ಒಳ್ಳೆಯ ಸಮಾಜದ ಮಧ್ಯೆ ಬದುಕುತ್ತಾ ಇದ್ದೇವೆ, ಭರವಸೆಯಲ್ಲಿ ನೀವಿರ್ತೀರಿ. ಆದರೆ ಸಮಾಜ ಯಾವ ರೀತಿಯಲ್ಲಿ ಮುಂದುವರಿಯುತ್ತಾ ಇದೆ, ಯಾವ ರೀತಿಯಲ್ಲಿ ಸಮಾಜ ಬೆಳೆಯಬೇಕೋ ಅದಕ್ಕೆ ವಿರುದ್ಧವಾಗಿ ಏನೆಲ್ಲ ಆಗುತ್ತಾ ಇದೆ, ಈ ಮಾದಕ ವ್ಯಸನಗಳು ಅಥವಾ ಮಾದಕ ದುಶ್ಚಟಗಳು ಯಾವೆಲ್ಲ ದುಷ್ಪರಿಣಾಮಗಳನ್ನು ಸಮಾಜಕ್ಕೆ ತಂದುಕೊಡ್ತದೆ, ಇದೆಲ್ಲವನ್ನು ಕಲ್ಪನೆ ಮಾಡುವಂತಹ ವಯಸ್ಸಿನಲ್ಲೂ ನೀವೂ ಇಲ್ಲ. ನಿಮ್ಮ ಪೋಷಕರಿಗೆ ಗೊತ್ತಿದ್ದರೂ ಕೂಡ ಎನ್ನಮಗೆ ಎನ್ನಮಗಲು ಎಡ್ಡ ರೀತಿಯಲ್ಲಿ ಕಲ್ತೊಂದುಲ್ಲ ಅಕ್ಲಿಗೆ ದಾಲಾಗಿಡ್ಯಾರು, ಈ ರೀತಿಯ ಒಂದು ಮನೋಭಾವನೆಯಲ್ಲಿ ನಾವೆಲ್ಲ ಇರ್ತೇವೆ. ಸಮಾಜದ ಸ್ವಾಸ್ಥ್ಯ ಮತ್ತು ಸಾಮಾಜಿಕವಾಗಿ ದುಷ್ಪರಿಣಾಮಗಳು ಮಾಡುವಂತಹ ಕೆಡುಕು, ಕಾನೂನಿನ ಅರಿವು ಇದೆಲ್ಲವೂ ತಿಳ್ಕೊಳ್ಳುವಂತಹ ವಯಸ್ಸು ನಿಮ್ಮದು. ಖಂಡಿತವಾಗಿಯೂ ಸಣ್ಣ ವಯಸ್ಸಿನಲ್ಲೇ ನೀವು ಒಳ್ಳೆಯ ವಿಷಯಗಳನ್ನು ತಿಳ್ಕೊಂಡ್ರೆ
ಆ ವಿಷಯಗಳ ಮೂಲಕವಾಗಿ ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾದಂತಹ ಒಂದು ನಿರ್ಧಾರಗಳು ಗಟ್ಟಿಯಾಗಿ ರೂಪುಗೊಂಡು ಅದು ಮುಂದಿನ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಸಹಾಯಕ ಆಗುತ್ತದೆ ಎನ್ನುವಂತಹ ಒಂದು ಆಲೋಚನೆಯಲ್ಲಿ ಸದ್ಭಾವನಾ ವೇದಿಕೆಯಾಗಲಿ, ಹೊಸಕುರಲ್ ಬಳಗವಾಗಲಿ ಅಥವಾ ಬೇರೆ ಬೇರೆ ರೀತಿಯ ಸಂಘ ಸಂಸ್ಥೆಗಳು ನಾನು ಈಗ ಇಲ್ಲಿ ಹೇಳಿದೆ, ಇಲ್ಲಿ ವೇದಿಕೆಯಲ್ಲಿ ಬ್ಯಾನರ್ನಲ್ಲಿ ನಿಮಗೆ ಕಾಣ್ತಾ ಇದೆ. ಇವರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ನಾವು ಕಳೆದ 7-8 ವರ್ಷಗಳಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಮೊದಲಾಗಿ ಸೌಹಾರ್ದ ಕಾರ್ಯಕ್ರಮಗಳ ಮೂಲಕವಾಗಿ ಆರಂಭಗೊಂಡಂತಹ ಈ ಸಂಸ್ಥೆ ಸೌಹಾರ್ದ ಕಾರ್ಯಕ್ರಮಗಳ ಜೊತೆಗೆ ಸಮಾಜದಲ್ಲಿ ಸೌಹಾರ್ದ ಯಾಕೆ ಕೆಡುತ್ತಾ ಇದೆ, ಸೌಹಾರ್ದದ ಅಗತ್ಯ ಏನು, ಸೌಹಾರ್ದವಾಗಿ ಇರಬೇಕಿದ್ರೆ ಸಮಾಜ ಯಾಕೆ ಆ ರೀತಿಯಾಗಿಲ್ಲ, ಈ ರೀತಿಯ ಪ್ರಶ್ನೆಗಳನ್ನು ತನ್ನೊಳಗೆ ತಾನೇ ಆಲೋಚನೆ ಮಾಡಿಕೊಂಡು ತಮ್ಮ ಒಳಗಿನ ಸಭೆಯಲ್ಲಿ ನಿರ್ಧಾರ ಮಾಡಿಕೊಂಡು ಸಭೆಯಲ್ಲಿ ಇಂತಹ ಮಾದಕ ದುಷ್ಪರಿಣಾಮಗಳು, ಕಾನೂನಿನ ವಿರುದ್ಧವಾಗಿ ಹೋಗುವಂತಹ ವ್ಯಕ್ತಿಗಳು ಅಥವಾ ಕಾನೂನನ್ನು ಅಲಕ್ಷಿಸುವಂತಹ ವ್ಯಕ್ತಿಗಳು, ಸಮಾಜಕ್ಕೆ ಪಿಡುಗಾಗಿ ಪರಿಣಮಿಸುವಂತಹ ವ್ಯಕ್ತಿಗಳು, ಇವೆಲ್ಲವನ್ನು ತಿಳ್ಕೊಂಡಾಗ ಸಮಾಜ ಸ್ವಾಸ್ಥ್ಯವಾಗಿರಬೇಕಿದ್ರೆ ನಾವೆಲ್ಲ ಮೇಲ್ನೋಟಕ್ಕೆ ಸಮಾಜ ಬಹಳ ಸ್ವಾಸ್ಥ್ಯವಾಗಿದೆ ಅಂತ ತಿಳ್ಕೊಳ್ತೇವೆ. ಆದರೆ ಒಳಗಿನಿಂದ ಸಮಾಜವನ್ನು ಹಾಳು ಮಾಡುವಂತಹ, ನಾವು ಕೆಲವು ಸಲ ಮರವನ್ನು ನೋಡ್ತೇವೆ. ಒಂದು ಮರ ಅದು ಮೇಲಕ್ಕೆ ಒಳ್ಳೆಯ ರೀತಿಯಾಗಿ ಹಸಿರಾಗಿದ್ದರೂ ಕೂಡ ಅದಕ್ಕೆ ಒಂದು ಸಣ್ಣದಾದಂತಹ ಒಂದು ತೊಂದರೆ ಆದರೂ ಅಥವಾ ಯಾರಾದರಕ್ಕೆ ತೊಂದರೆ ಮಾಡಿದರು ಅದರ ಒಳ ತಿರುಳಿಗೆ ಪೆಟ್ಟಾದರೆ ಮತ್ತೆ ಆ ಮರ ಒಳ್ಳೆ ಹಸಿರಾಗಿ ಕಾಣ್ತಾ ಇದ್ದಂತಹ ಮರ ಕಾಲಕ್ರಮೇಣ 1, 2, 3, 4 ವರ್ಷಗಳಾದಾಗ ಬರಡಿಕೊಂಡು ಮುರುಟಿಕೊಂಡು ಅದು ನಾಶವಾಗುವುದನ್ನು ಕಾಣ್ತೇವೆ. ನಾವು ಕೂಡ ಹಾಗೆ ನಮ್ಮ ಸಮಾಜವನ್ನು ಒಳಗಿನಿಂದ ಹಾಳಾಗಲಿಕ್ಕೆ ಬಿಟ್ಟರೆ ಅದು ಮುಂದಕ್ಕೊಂದು ದಿವಸ ಸಮಾಜವನ್ನು ಬರಡು ಮಾಡ್ತದೆ, ನಾಶ ಮಾಡ್ತದೆ. ಆಗ ನಾವೆಲ್ಲರೂ ಆ ಸಮಾಜದಲ್ಲಿ ಒಳಗೊಂಡಿರ್ತೇವೆ. ಅದಕ್ಕಾಗಿ ವಿದ್ಯಾರ್ಥಿ ದೆಸೆಯಿಂದಲೇ ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಕೊಂಡು ಹೋಗಬೇಕು. ಮಾದಕ ದುಶ್ಚಟಗಳು ನಿಮ್ಮಲ್ಲಿ ಇರದೇ ಇರಬಹುದು ಅಥವಾ ಮಾನಸಿಕ ಒತ್ತಡಗಳು, ಖಿನ್ನತೆಗಳು ನಿಮ್ಮಲ್ಲಿ ಇಲ್ಲದೇ ಇರಬಹುದು. ಆದರೂ ಅದನ್ನೆಲ್ಲ ತಿಳ್ಕೊಂಡು ಅದನ್ನೆಲ್ಲ ಅಂತಹ ವ್ಯಕ್ತಿಗಳ ಬಗ್ಗೆ ಗಮನವಿಟ್ಟುಕೊಂಡು ನೀವು ಅವರನ್ನು ಎಚ್ಚರಿಸುವ ಕೆಲಸ ಮಾಡಿದರೆ ಸಮಾಜ ನಿಮ್ಮಿಂದ ತಾನೇ ಅದು ಒಂದೊಂದೇ ಹೆಜ್ಜೆಯಾಗಿ ಮುಂದುವರಿಯುತ್ತದೆ. ಸಮಾಜ ಅಂದರೆ ನಾವು ಎಲ್ಲರೂ ಸೇರಿ ಸಮಾಜ, ನಾವು ಒಬ್ಬೊಬ್ಬರಾಗಿ ಸಮಾಜ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಸಮಾಜವನ್ನು ಸ್ವಾಸ್ಥ್ಯವಾಗಿ ಇಡುವಂತಹ, ಸಾಮಾಜಿಕವಾಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವಂತಹ, ಸಾಮರಸ್ಯವಾಗಿ ಬದುಕುವಂತಹ ಅಗತ್ಯ ಇದೆ ಅಂತ ತಿಳಿದುಕೊಂಡು ಸಮಯದ ಇತಿಮಿತಿಯಲ್ಲಿ ಸ್ವಾಗತದೊಂದಿಗೆ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ನಿಮ್ಮ ಬದುಕಿಗೆ ಮುಂದಕ್ಕೆ ಬಹಳ ಒಳ್ಳೆಯ ಪ್ರಯೋಜನವನ್ನು ತರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಮಾತಿನೊಂದಿಗೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಸರ್, ಸರ್ವರನ್ನು ಸ್ವಾಗತಿಸಿದಂತಹ ಮತ್ತು ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯಾವುದೇ ಸಂಗತಿಗಳಲ್ಲಿ ಅಂಟಿಕೊಳ್ಳುವುದು ಸುಲಭ, ಕಳಚಿಕೊಳ್ಳುವುದು ಕಷ್ಟ. ಇದು ಬದುಕಿನ ಭಾವನೆ ಇರಲಿ, ಇನ್ನಿತರ ಸಂಗತಿ ಇರಲಿ, ಅಂಟಿಕೊಳ್ಳಬೇಕು. ಕಳಚಿಕೊಳ್ಳುವ ತಾಕತ್ತಿದ್ದರೆ ಅಷ್ಟೇ, ದೀರ್ಘವಾಗಿ ಕಳಚಿಕೊಳ್ಳುವ ಮನಸ್ಸಿದ್ದರೆ ಮಾತ್ರ ಅಂಟಿಕೊಳ್ಳಬೇಕು. ಹೀಗೆನ್ನುತ್ತದೆ ಮನಃಶಾಸ್ತ್ರ. ಯಾವುದೋ ಸಣ್ಣ ಕಾರಣಕ್ಕಾಗಿ ಅಂಟಿಕೊಂಡಂತಹ ಒಂದು ಚಟ ಅದು ದುಶ್ಚಟವಾಗಿ, ವ್ಯಸನವಾಗಿ, ವ್ಯಕ್ತಿಯ ಬದುಕನ್ನೇ ಶೂನ್ಯವಾಗಿರಿಸುವ, ಬರಿದಾಗಿಸುವ ವಿಷ. ಈಗ ಮಾದಕ ವ್ಯಸನದ ಜಾಗೃತಿಯಲ್ಲಿ ಅಳವಡಿಸಿದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ರಾಜೇಶ್ MD, ಅಸಿಸ್ಟೆಂಟ್ ಪ್ರೊಫೆಸರ್, ಮಾನಸಿಕ ತಜ್ಞರು, ಏನಪೋಯ ಮೆಡಿಕಲ್ ಕಾಲೇಜು, ದೇರಳಕಟ್ಟೆ. ನಮ್ಮ ಸದ್ಭಾವನಾ ವೇದಿಕೆಯವರಿಗೆ ಹಾಗೂ ಈ ಕಾಲೇಜಿನವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಸೊ ಸರ್, ಫಸ್ಟ್ ಆಫ್ ಆಲ್ ಅವರು ಹೇಳಿದರು ಈ ಕಾರ್ಯಕ್ರಮ ಯಾಕೆ ಅಂತ. ನಿಮ್ಗೇನು ಅನ್ನಿಸ್ತದೆ ಯಾಕೆ ಅಂತ? ಹುಡುಗರು ಹೇಳ್ಬೋದಾ? ಯಾಕೆ ಅಂತ ಹೇಳಿದರೆ, ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ಈ ಡ್ರಗ್ಸ್ ಬಗ್ಗೆ ಮಾಹಿತಿ ಇರಲಿಲ್ಲ. ಈಗ ಏನಂದರೆ ಗೂಗಲ್ ಇರುವ ಇದರಲ್ಲಿ ಹುಡುಕಿದರೆ ಡ್ರಗ್ಸಿನ ಬಗ್ಗೆ ಏನೇನೋ ಮಾಹಿತಿಗಳು ಬರ್ತದೆ. ಮಕ್ಕಳೇನು ಮಾಡ್ತಾರೆ, ಗೂಗಲ್ನಲ್ಲಿ ಹುಡುಕಿ ತಪ್ಪು ಮಾಹಿತಿಗಳನ್ನು ನೋಡಿ ಅದನ್ನು ಸತ್ಯ ಅಂತ ನಂಬ್ತಿದ್ದಾರೆ. ಅದಕ್ಕೆ ಇದರ ಬಗ್ಗೆ ಅಧ್ಯಯನ ನಡೆಸಿದವರು ಏನು ಹೇಳಿದರು ಅಂದರೆ,
ನೀವು ಹೋಗಿ ಏನೇನೋ ಹುಡುಕಿ ತಪ್ಪು ವಿಚಾರಗಳನ್ನು ಸತ್ಯ ಅಂತ ನಂಬೋದ್ರಿಂದ ನಾವೇ ಬಂದು ನಿಮಗೆ ಇರುವ ವಿಚಾರಗಳು ಏನು ಇದರ ಬಗ್ಗೆ ಮಾಹಿತಿಯನ್ನು ಕರೆಕ್ಟಾದ ಮಾಹಿತಿ ಕೊಟ್ಟರೆ ಆವಾಗ ನಿಮಗೆ ಏನೇನು ವಿಚಾರ, ಇದು ಡ್ರಗ್ಸ್ ಅಂದರೆ ಏನು, ಅದರಿಂದ ಏನೇನು ತೊಂದರೆ ಆಗ್ತದೆ ಅಂತ ಇರುವ ವಿಚಾರವನ್ನು ಸರಿಯಾಗಿ ತಿಳ್ಕೊಳ್ಬಹುದು. ಇದಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳನ್ನು ಕಾಲೇಜಲ್ಲಿ ಹಮ್ಮಿಕೊಳ್ತಾ ಇರೋದು. ಗೊತ್ತಾಯ್ತಾ? ಇವತ್ತು ಡ್ರಗ್ ಅಬ್ಯೂಸ್ ಆ್ಯಂಡ್ ಪ್ರಿವೆನ್ಷನ್ ಇದರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಸರಿ, ಫಸ್ಟ್ ಆಫ್ ಆಲ್ ಡ್ರಗ್ಸ್ ಅಂದರೆ ಏನು ಯಾರಾದರೂ ಹೇಳ್ಬೋದಾ? ಫಸ್ಟ್ ರೋ ನಗಾಡ್ತಾ ಇರುವವಳು. ಏನು ಡ್ರಗ್ಸ್ ಅಂದರೆ? ಡ್ರಗ್ಸ್ ಅಂದರೆ ಮಾದಕ ವಸ್ತುಗಳು. ಕರೆಕ್ಟ್. ಇವೇನಂದರೆ ಕೆಲವು ಅಂದರೆ ಇದು ನಾರ್ಮಲ್ ಆಗಿ ಸಿಕ್ಕುವಂಥ ವಸ್ತುಗಳೇ ನಮ್ಮ ಪ್ರಪಂಚದ, ಏನು ವಿಶೇಷವಾಗಿ ಚಂದ್ರನ ಮೇಲೆಯಿಂದ ತಂದದಲ್ಲ, ನಮ್ಮ ಊರಿನಲ್ಲೇ ಎಲ್ಲ ಇರುವಂಥ ವಸ್ತುಗಳು. ಈ ವಸ್ತುಗಳು ಏನಂದರೆ ಮೇಯ್ನಾಗಿ ಮೆದುಳಿನ ಮೇಲೆ ಕೆಲಸ ಮಾಡಿ ಕೆಟ್ಟ ರೀತಿಯ ಪರಿಣಾಮಗಳನ್ನು ಸೃಷ್ಟಿ ಮಾಡ್ತದೆ. ಇದಕ್ಕೆ ಸಬ್ಸ್ಟೆನ್ಸಸ್ ಅಂದರೆ ಇಲಿಸಿಟ್ ಡ್ರಗ್ಸ್ ಅಂತ ಹೇಳ್ತೇವೆ. ಮೇನ್ಲಿ ದೀಸ್ ಆರ್ ಹಾರ್ಮ್ಫುಲ್ ಹೆಜಾರ್ಡಸ್ ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಇನ್ಕ್ಲೂಡಿಂಗ್ ಆಲ್ಕೋಹಾಲ್ ಆ್ಯಂಡ್ ಇಲಿಸಿಟ್ ಡ್ರಗ್ಸ್. ಇದರಲ್ಲಿ ಮೇನ್ ಏನಾಗೋದು ಅಂದರೆ ಈ ಥರ ಇರುವ ವಸ್ತುಗಳು ನಿಮ್ಮ ಮೆದುಳಿನ ಮೇಲೆ ಕೆಟ್ಟ ರೀತಿಯ ಪರಿಣಾಮಗಳನ್ನು ಮಾಡ್ತದೆ. ಇದರಿಂದಾಗಿ ನಿಮ್ಮ ಬುದ್ಧಿಯಲ್ಲಿ ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಅದು ಮನುಷ್ಯನ ಬುದ್ಧಿಯನ್ನು ಬದಲಾಯಿಸುವ ಮೂಲಕ ಕೆಟ್ಟ ಪರಿಣಾಮವನ್ನು ತಂದುಕೊಡ್ತದೆ. ನಾನಿಲ್ಲಿ ಏನಂದರೆ ಕೆಲವು ಚಿತ್ರಗಳನ್ನು ಹಾಕಿದ್ದೆ. ಇದೇನು ಕಾಣ್ತದ ನಿಮಗೆ? ಅಟ್ಲೀಸ್ಟ್ ಒಂದು ಡ್ರಗ್ಸ್ ಅಂದರೆ ಏನಂತ ಕೆಲವರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಅದನ್ನು ನಿಮಗೆ ಚಿತ್ರ ತೋರಿಸಿದರೆ ಅಟ್ಲೀಸ್ಟ್ ಗೊತ್ತಾಗ್ಬೋದು. ಇದೇನು? ಇದು ಆಲ್ಕೋಹಾಲ್. ಎಲ್ಲರಿಗೂ ಗೊತ್ತಿದೆ ಅಲ್ಲ? ಆಲ್ಕೋಹಾಲ್ ಅಂದರೆ ಆಲ್ಕೋಹಾಲ್ ಡ್ರಗ್ಸಾ? ಅಲ್ಲವಾ? ಆಲ್ಕೋಹಾಲ್ ಕೂಡ ಡ್ರಗ್ಸೇ. ಗೊತ್ತಾಯ್ತಾ? ಆಲ್ಕೋಹಾಲ್ ಅನ್ನೋದು ಒಂದು ಮಾದಕ ಪದಾರ್ಥವೇ. ಒಂದೇ ವಿಷಯ ಅಂದರೆ ಅದು ಗೌರ್ಮೆಂಟ್ ಬ್ಯಾನ್ ಮಾಡಲಿಲ್ಲ. ನಮ್ಮ ಸಾಮಾಜಿಕವಾಗಿ ಎಲ್ಲ ಕಡೆ ಉಪಯೋಗದಲ್ಲಿರುವ ವಸ್ತು, ಬಟ್ ಇದು ಕೂಡ ಒಂದು ಮಾದಕ ವಸ್ತು. ಮೆದುಳಿನ ಮೇಲೆ ಏನೂ ಒಳ್ಳೆಯ ಪರಿಣಾಮ ಇಲ್ಲ, ಕೆಟ್ಟ ಪರಿಣಾಮವನ್ನೇ ಬೀರ್ತದೆ. ಗೊತ್ತಾಯ್ತಾ? ಅದಕ್ಕೆ ಡ್ರಗ್ಸ್ ಅದರಲ್ಲಿ ಸುಮಾರು ವೆರೈಟಿ ಬರ್ತದೆ. ಪೇಷಂಟ್ಸ್ ಬಂದು ಹೇಳ್ತಾರೆ, ನಾನು ವಿಸ್ಕಿ ಕುಡಿಯೋದಿಲ್ಲ ಸರ್, ಬರೀ ಬೀರು ಕುಡಿಯೋದು ಅಂತ. ಹಾಗೇನಿಲ್ಲ, ಬೀರು ಕೂಡ ಹಾಳು, ವಿಸ್ಕಿ ಕೂಡ ಹಾಳು. ಎಲ್ಲದರಲ್ಲೂ ಇರೋದು ಆಲ್ಕೋಹಾಲ್, ಇಥೆನಾಲ್ ಅಂತ ಹೇಳುವ ಕೆಮಿಕಲ್. ಅದು ಮೆದುಳಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀಳ್ತದೆ. ಇದೇನು ಕಾಣ್ತದ? ಎಲೆ, ತಂಬಾಕು. ಕರೆಕ್ಟ್. ಇದು ಹೊಗೆ ಸೊಪ್ಪು. ಇದು ಕೆಟ್ಟದ ಒಳ್ಳೆಯದ? ಇದು ಕೂಡ ಕೆಟ್ಟದು. ಇದು ಕೂಡ ಮೆದುಳಿನ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಇದರಲ್ಲಿ ನಿಕೋಟಿನ್ ಅಂತ ಹೇಳುವ ಒಂದು ಕೆಮಿಕಲ್ ಉಂಟು, ಅದು ಮೆದುಳಿಗೆ ಹಾಳು ಮಾಡ್ತದೆ. ಗೊತ್ತಾಯ್ತಾ? ಇದು ಗೊತ್ತಿರ್ತದೆ. ಯಾವುದು? ಪಾಸ್. ಪಾಸ್, ವಿಮಲ್, ಮಾವ ಎಲ್ಲದು ತಂಬಾಕಿನಿಂದ ಮಾಡಿದಂತಹ ಕೆಟ್ಟ ಪದಾರ್ಥಗಳು. ಯಾವುದು ಕೂಡ ಇದರಲ್ಲಿ ಒಳ್ಳೆಯದಲ್ಲ. ಹೀರೋ ಬಂದು ಹೇಳಿದ್ರು ಕೆಟ್ಟದೆ. ಗೊತ್ತಾಯ್ತಾ? ಸಿನಿಮಾ ಹೀರೋ ಬಂದು ಇದೇನು? ಕಾಫಿ. ಇದು ಕೂಡ ಆ್ಯಕ್ಚುಲಿ ಒಂದು ಮಾದಕ ವಸ್ತುವೇ, ಮೆದುಳಿನ ಮೇಲೆ. ಅದರ ವಿಷಯ ಏನಂದರೆ ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕುಡಿತೀರಿ, ಹಾಗಾಗಿ ಆರೋಗ್ಯಕ್ಕೆ ಡೈರೆಕ್ಟಾಗಿ ಪರಿಣಾಮ ಬೀಳುವುದಿಲ್ಲ. ಆದರೆ ಇದನ್ನು ಒಂದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಉಪಯೋಗಿಸಿದರೆ ಇದು ಕೂಡ ಮೆದುಳಿಗೆ ಹಾಳು ಮಾಡ್ತದೆ. ಗೊತ್ತಾಯ್ತಾ? ಯಾರೋ ಒಬ್ಬ ವ್ಯಕ್ತಿ 10 ಗ್ಲಾಸ್ ಕಾಫಿ ಒಂದೇ ಸಲ ಕುಡಿದ್ರೆ ಅದರ ವ್ಯತ್ಯಾಸ ಗೊತ್ತಾಗ್ತದೆ. ಗೊತ್ತಾಯ್ತಾ? ಮೌಂಟೇನ್ ಡ್ಯೂ ಅಲ್ಲ, ಅದೊಂದು ಫೇಮಸ್ ಇದೆಲ್ಲ. ಮೌಂಟೇನ್ ಡ್ಯೂ ಹೌದಲ್ವಾ? ಇನ್ನೊಂದು ಎಂತ, ರೆಡ್ ಬುಲ್ ಒಂದು 2 ಪ್ಯಾಕೆಟ್ ಕುಡಿದು ಒಬ್ಬ ಮಾನಸಿಕ ಕಾಯಿಲೆಯಾಗಿ ಬಂದ ಪೇಷಂಟ್ ಇದ್ದ. ಅದನ್ನು ವಿಪರೀತ ಕುಡಿದ್ರೆ ಏನಾಗ್ತದೆ ಅಂದರೆ ಆಂಗ್ಸೈಟಿ ಕಾಯಿಲೆ ಸ್ಟಾರ್ಟ್ ಆಗ್ತದೆ. ಉದ್ವೇಗ ಕಾಯಿಲೆ. ಗೊತ್ತಾಯ್ತಾ? ಹಾರ್ಟ್ ಬೀಟನ್ನು ಜಾಸ್ತಿ ಮಾಡ್ತದೆ ಹಾಗೂ ಮೆದುಳಿನ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. 2-3 ಬಾಟ್ಲು ಒಟ್ಟಿಗೆ ಕುಡಿದವನಿಗೆ 3 ದಿವಸ ನಿದ್ದೆ ಬರೋದಿಲ್ಲ. ಗೊತ್ತಾಯ್ತಾ? ಇದು ಮೆದುಳಿನ ಮೇಲೆ ಕೆಟ್ಟ ಪರಿಣಾಮ ಬೀಳುವಂಥ ವಸ್ತು, ಕೆಫೆಯಿನ್. ಗೊತ್ತಾಯ್ತಾ? ಇದೇನು? ಇದು ಗಾಂಜಾ. ಯಾರಿಗೆ ಗೊತ್ತಿಲ್ಲ ಗಾಂಜಾ? ಒಳ್ಳೆ ಹುಡುಗ ಕೈ ಎತ್ತಿದ ಅಂದರೆ ಅವನಿಗೆಲ್ಲ ಗೊತ್ತಿದೆ ಅಂತ. ಅದೇ, ಇದು ಗಾಂಜಾ. ಗೊತ್ತಾಯ್ತಾ? ಗಾಂಜಾ ಅಂದರೆ ಎಲ್ಲೆಲ್ಲ ಬೆಳೀತಾರೆ? ಸುಮಾರು ಕಡೆ ಇರುವ ವಸ್ತು. ಎಲ್ಲ ಕಡೆ ಎಂತ ಇಲ್ಲೀಗಲ್ ಆಗಿ ಹೋಗುವಂತಹ ಒಂದು ಡ್ರಗ್ಸ್. ಗೊತ್ತಾಯ್ತಾ? ಇದೇನು? ಬಾಂಗ್ ಅಂತ ಹೇಳ್ತಾರೆ. ಇದು ಕೂಡ ಆರೋಗ್ಯಕ್ಕೆ ಹಾಳು. ಜನರು ಇದನ್ನು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಸುಮ್ಮನೆ ಸೇಲ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಸೇಲ್ ಮಾಡುವವರು ಮಾಡುವಂತಹ ಟ್ರಿಕ್ಸ್. ಗೊತ್ತಾಯ್ತಾ? ಆರೋಗ್ಯಕ್ಕೆ ಒಳ್ಳೆಯದು ಈ ಥರದ ಒಂದು ಒಳ್ಳೆಯ ಒಂದು ಏನು ಅದಕ್ಕೆ ಇಮೇಜನ್ನು ಕಟ್ಟಿ ಮಾರಾಟ ಮಾಡೋದು. ಇಲ್ಲಾಂದರೆ ಜನ ತಗೊಳ್ಳೋದಿಲ್ಲ ಅಲ್ಲ, ಹಾಗೆ. ಇದು ಹಶೀಶ್ ಅಂತ ಇನ್ನೊಂದು ಡ್ರಗ್ಸ್, ಅದು ಕಾಣೋದಿಲ್ಲ ಬಿಡಿ. ಇದು ಹೆರಾಯಿನ್ ಅನ್ನೋದು ಒಂದು ಕೆಟ್ಟ ರೀತಿಯ ಮಾದಕ ವಸ್ತು, ಮೆದುಳಿಗೆ ಹಾಳು ಮಾಡ್ತದೆ. ಗೊತ್ತಾಯ್ತಾ?
ಇದು ಬಾಂಗ್ ಲಸ್ಸಿ ಅಂತ ಕೆಲವು ಕಡೆ ನಾರ್ತ್ ಇಂಡಿಯಾದಲ್ಲಿ ಸೇಲ್ ಮಾಡ್ತಾರೆ, ಲಸ್ಸಿ ಹಾಲು ಅಂತ ಹೇಳ್ಕೊಂಡು, ಬಟ್ ಇದು ಕೂಡ ಹಾಳೆ. ಗೊತ್ತಾಯ್ತಾ? ಇದು ಕೇಳಿದ್ದೀರಾ? ಕೊಕೇನ್ ಅಂತ ಹೇಳುವ ವಸ್ತು, ಇದು ಕೂಡ ಹಾಳು. ಇದು ಈ ಸೀರೀಸ್ ಯಾರು ನೋಡಿದ್ದೀರಿ? ಬ್ರೇಕಿಂಗ್ ಬ್ಯಾಡ್ ಯಾರು ನೋಡಿಲ್ವಾ? ಇಲ್ಲ, ತುಂಬ ಫೇಮಸ್ ಟಿ ವಿ ಸೀರೀಸ್. ಇದು ಈ ಮೆತ್ತಿನ ಬಗ್ಗೆ ಇರೋದು. ಒಬ್ಬ ಕಾಲೇಜ್ ಲೆಕ್ಚರರ್ ಡ್ರಗ್ಸನ್ನು ಮಾರಾಟ ಮಾಡಲಿಕ್ಕೆ ಹೋಗಿ ಜೀವನ ಹೇಗೆ ಹಾಳು ಮಾಡ್ಕೊಳ್ತಾನೆ ಅನ್ನುವ ಕತೆ. ಗೊತ್ತಾಯ್ತಾ? ಚೆನ್ನಾಗಿದೆ ಸೀರೀಸ್. ಆ್ಯಕ್ಚುಲಿ ಮೆಥಾಂಫಿಟಮೈನ್ನ ಬಗ್ಗೆ ಇರುವ ಸೀರೀಸ್ ಅದು. ಇದೇನು? ಓಪಿಯಂ. ಓಪಿಯಂ ಅಂದರೆ ಇದು ಕೂಡ ಒಂದು ಗಿಡದಿಂದ ಬರುವಂಥ ವಸ್ತು, ಆರೋಗ್ಯಕ್ಕೆ ಹಾಳು. ಇದು ಯಾರು? ಇದು ಪೇಷಂಟ್ಸ್. ಇದು ಕತೆ ನೋಡಿ, ಅದು ಇಲ್ಲಿ ಕಾಣುವುದಿಲ್ಲ ಬಿಡಿ. ಪೇಷಂಟ್ಸ್ ಉಪಯೋಗಿಸಿದರೆ ಏನಾಗ್ತದೆ ಅಂತ ಹೇಳುವ ವಿಚಾರ. ಸರಿ, ಈಗ ಕಾಲೇಜಿನ ಹುಡುಗರು ಮಕ್ಕಳು ಯಾಕೆ ಡ್ರಗ್ಸನ್ನು ಉಪಯೋಗಿಸ್ತಾರೆ? ಯಾರಾದರೂ ಹೇಳ್ಬೋದಾ? ಫಸ್ಟ್ ಇಂಪಾರ್ಟೆಂಟ್ ಏನಂದರೆ ಕ್ಯೂರಿಯಾಸಿಟಿ. ಗೊತ್ತಾಯ್ತಾ? ಅದು ಈ ಹದಿಹರೆಯದ ಮಕ್ಕಳು ಇರ್ತಾರಲ್ಲ, ಸಾಧಾರಣ 15ರಿಂದ 25 ವರ್ಷದ ಮಕ್ಕಳು, ಇವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ, ಆಸಕ್ತಿ. ಏನೋ ಒಂದು ಹೊಸ ವಿಷಯ ತಿಳಿಬೇಕು ಅನ್ನುವ ಆಸಕ್ತಿ. ಈ ವಿಚಾರದಿಂದವೇ ಈ ಒಂದು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡೇ ಈ ಡ್ರಗ್ಸ್ ವ್ಯಾಪಾರ ಮಾಡುವವರು ಮಕ್ಕಳ ಬುದ್ಧಿಯನ್ನು ಹಾಳು ಮಾಡೋದು. ಈ ಪ್ರಾಯದ ಮಕ್ಕಳಿಗೆ ಹೇಗೆ ಅಂದರೆ, ಏನಾದರೂ ಒಂದು ಹೊಸ ವಿಚಾರವನ್ನು ತಿಳಿಬೇಕು ಅಂತ. ಬೈಕನ್ನು ಯಾರಾದರೂ ರೇಸ್ ಮಾಡಿದರೆ ನಾನು ರೇಸ್ ಮಾಡಬೇಕು, ಯಾರೊಬ್ಬ ಏನೋ ಒಂದು ಹೊಸ ವಿಚಾರ ಕೆಲಸವನ್ನು ಮಾಡಿದರೆ ನಾನು ಇದನ್ನೊಂದು ಸಲ ಮಾಡಿ ನೋಡಬೇಕು. ಈ ಥರದ ಕ್ಯೂರಿಯಾಸಿಟಿಯ ಬುದ್ಧಿ ಇರ್ತದೆ. ಅದು ಸಾಧಾರಣ 15ರಿಂದ 25 ವರ್ಷದ ಮಕ್ಕಳು ಅಥವಾ ಯುವಕರಲ್ಲಿ ಅತಿ ಹೆಚ್ಚು. ಗೊತ್ತಾಯ್ತಾ? ಈ ಒಂದು ಬಿಹೇವಿಯರನ್ನು ಅವರೇನು ತಮ್ಮ ಲಾಭಕ್ಕೆ ಉಪಯೋಗಿಸ್ಕೊಳ್ತಾರೆ. ಸೊ ಅವರದನ್ನು ದುರ್ಬಳಕೆ ಮಾಡಿ ನಿಮ್ಮ ಕೈಯಲ್ಲಿ ಈ ಡ್ರಗ್ಸ್ ಥರದ ವಸ್ತುಗಳನ್ನು ಹಿಡಿಸೋದು. ಗೊತ್ತಾಯ್ತಾ? ನೋಡು ಮಾರೆ, ಇದೊಂದು ಚಂದ ಉಂಟು, ಒಂದು ಸಲ ಟ್ರೈ ಮಾಡಿ ನೀನು ಅಂತ. ಅವಾಗ ಏನಾಗ್ತದೆ, ಈ ಮಕ್ಕಳಿಗೆ ಆಲ್ರೆಡಿ ಕ್ಯೂರಿಯಾಸಿಟಿ ಜಾಸ್ತಿ. ಈ ಫಸ್ಟ್ ಟೈಮ್ ಟ್ರೈ ಮಾಡೋದು ಅಂತ ಹೇಳಿ ಹೋಗ್ತಾರಲ್ಲ, ಅವರೇ ಈ ಪ್ರಾಬ್ಲಮಲ್ಲಿ ಸಿಕ್ಕಿ ಹಾಕಿಕೊಳ್ಳೋದು. ಒಳ್ಳೆಯ ಏನು ಸಂಸ್ಕೃತಿಯಿಂದ ಬೆಳೆದ ಮನೆಯಲ್ಲಿ ಬಂದವರಾದರೆ ಅಥವಾ ಒಳ್ಳೆಯ ಫ್ರೆಂಡ್ಸ್ ಗೆಳೆಯರಿದ್ದರೆ ಅಂಥ ಮಕ್ಕಳು ಇದನ್ನು ಉಪಯೋಗಿಸಲಿಕ್ಕೆ ಹೋಗೋದಿಲ್ಲ. ಬಟ್ ಕೆಲವು ಮಕ್ಕಳು ಏನಾಗ್ತದೆ ಅಂದರೆ, ಈ ಬೇರೆಯವರ ಪ್ರೆಷರಿಗೆ ಸಿಕ್ಕಿ ಹಾಕಿಕೊಂಡು ಆ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ಟ್ರೈ ಮಾಡಲಿಕ್ಕೆ ಹೋಗ್ತಾರೆ. ಇಂಥ ವಸ್ತುಗಳು ಆರೋಗ್ಯಕ್ಕೆ ಹಾಳು ಅನ್ನೋ ಮಾಹಿತಿ ಅವರಲ್ಲಿ ಇರುವುದಿಲ್ಲ. ಸೊ ಇಂಥರ ಆಸಕ್ತಿಗೆ ಬಿದ್ದು ಉಪಯೋಗಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಈ ಥರ ಕಾರ್ಯಕ್ರಮಗಳನ್ನು ಯಾಕೆ ಮಾಡೋದು ಅಂದರೆ, ಈ ಡ್ರಗ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋದು. ಸೊ ನೀವು ಈ ಯಾರಾದರೂ ಪ್ರೆಷರ್ ಹಾಕಿದರೆ ಅಥವಾ ಕ್ಯೂರಿಯಾಸಿಟಿ ಆಸೆ ತೋರಿಸಿದರೆ ಅದನ್ನು ಯೂಸ್ ಮಾಡದೇ ಇರ್ತೀರಿ. ನೆಕ್ಸ್ಟ್ ಪಿಯರ್ ಪ್ರೆಷರ್ ಅಂತ ಹೇಳ್ತಾರೆ. ಪಿಯರ್ ಪ್ರೆಷರ್ ಅಂದರೆ ಏನು? ಫ್ರೆಂಡ್ಸಿನ ಪ್ರೆಷರ್. ಈ ಕಾಲೇಜಸ್ಸಲ್ಲೆಲ್ಲ ಏನು ಗ್ಯಾಂಗ್ಸ್ ಇರ್ತದೆ, ಒಂದು 4 ಜನರದ್ದು ಹುಡುಗರದ್ದು ದೋಸ್ತಿ, ಅದು ಅಲ್ಲಿ ಒಂದು 3 ಜನ ಇದ್ದಾರೆ ಮಾತಾಡ್ಕೊಂಡು, ಅಂದರೆ ಅವರದ್ದು ಒಂದೊಂದು ಫ್ರೆಂಡ್ಶಿಪ್ ಗ್ಯಾಂಗ್ಸ್ ಇರ್ತದಲ್ಲ, ಫ್ರೆಂಡ್ಸ್ ಇದು ಗ್ರೂಪ್ಸ್. ಅದರಲ್ಲಿ ಯಾರೋ ಒಬ್ಬ ಹಾಳಾಗ್ತಾನೆ. ಇಂಥದ್ದು ಡ್ರಗ್ಸ್ ಯಾರೋ ಒಬ್ಬ ಫ್ರೆಂಡ್ಸ್ ಕೊಟ್ಟು ಯೂಸ್ ಮಾಡ್ತಾನೆ. ಅವನೇನು ಮಾಡ್ತಾನೆ, ಅವನ ಫ್ರೆಂಡ್ಸ್ ಸುತ್ತಮುತ್ತ ಇರುವವರಿಗೂ ಪ್ರೆಷರ್ ಹಾಕೋದು. ನೋಡ ಭಾರಿ ಒಳ್ಳೇದು ಉಂಟ ಗಾಂಜಾ, ಒಂದು ಸಲ ಟ್ರೈ ಮಾಡ, ಒಳ್ಳೆ ಫೀಲ್ ಆಗ್ತದೆ ಅಂತ. ಅವನು ಹಾಗೆ ಹೇಳುವಾಗ ಏನಾಗ್ತದೆ, ಅವನ ಫ್ರೆಂಡ್ಸ್ ಇದ್ದಾರೆ 3-4 ಜನ, ಅವರಿಗೂ ಆಸೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಲ್ರೆಡಿ ಕ್ಯೂರಿಯಾಸಿಟಿ ಜಾಸ್ತಿ ಈ ಏಜಲ್ಲಿ. ಅವನ ಫ್ರೆಂಡ್ಸ್ ಬಂದು ಅದರ ಬಗ್ಗೆ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಏನಾಗ್ತದೆ, ಅವನು ಟ್ರೈ ಮಾಡಲಿಕ್ಕೆ ಹೋಗ್ತಾನೆ. ಹೀಗೆ ಕೆಟ್ಟ ಬುದ್ಧಿಗಳು ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಮಾನಸಿಕ ಒತ್ತಡ, ಸ್ಟ್ರೆಸ್ ಏನಂದರೆ, ನ್ಯಾಚುರಲಿ ಪರೀಕ್ಷೆ ಹತ್ರ ಬರುವಾಗ ಈ ಪ್ರಾಯದ ಮಕ್ಕಳಿಗೆ ಟೆನ್ಷನ್ ಇರ್ತದೆ. ಹೌದಾ? ಟೆನ್ಷನ್ಗೆ ಏನು ಮಾಡೋದು? ಪರೀಕ್ಷೆಗೆ ಸರಿ ಓದಬೇಕು, ಆದರೆ ಅದೆಲ್ಲ ತಲೆಗೆ ಹೋಗಿರೋದಿಲ್ಲ. ಎಕ್ಸಾಮ್ ಟೈಮ್ವರೆಗೆ ಮಜಾ ಮಾಡಿರ್ತಾರೆ, ಎಕ್ಸಾಮ್ ಹತ್ರ ಬರೋವಾಗ ಏನೂ ಓದಿ ಆಗಲಿಲ್ಲ ಅಥವಾ ಎಕ್ಸಾಮಲ್ಲಿ ಫೇಲ್ ಆಗ್ತಾರೆ. ಅವಾಗ ಏನು ಮಾಡೋದು? ಈ ಟೆನ್ಷನಿಗೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಆವಾಗ ಈ ಫ್ರೆಂಡ್ಸ್ ಇರ್ತಾರೆ, ಆಲ್ರೆಡಿ ಹಾಳಾದ ಫ್ರೆಂಡ್ಸ್ ಬರ್ತಾರೆ, ನೋಡ ಡ್ರಗ್ಸ್ ಒಂದು ಸಲ ನೀನು ಪೆಗ್ಗಾಕ ಎಲ್ಲ ಟೆನ್ಷನ್ ಹೋಗ್ತದೆ ಅಂತ. ಅಂದರೆ ಈ ಥರದ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಸ್ ಇದು. ಆ ಫ್ರೆಂಡ್ಸ್ ಇದು ಅಡ್ವರ್ಟೈಸ್ಮೆಂಟ್ ಕೇಳಿಕೊಂಡು ಏನು ಮಾಡ್ತಾರೆ, ಇವರು ಕೂಡ ಈ ಡ್ರಗ್ಸ್ ಉಪಯೋಗಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1-2 ಸಲ ಉಪಯೋಗಿಸುವಾಗ ಬೇಸಿಕಲಿ ಏನಾಗ್ತದೆ ಅಂದರೆ, ನಿಮ್ಮ ಮೆದುಳಿನ ನರಗಳು ಡ್ಯಾಮೇಜ್ ಆಗ್ತದೆ. ಒಬ್ಬನಿಗೆ ಒತ್ತಡ ಬಂದಾಗ, ಪ್ರಾಬ್ಲಮ್ ಬಂದಾಗ ಟೆನ್ಷನ್ ಆಗ್ತದೆ ಅಂದರೆ ಏನು, ಅವ್ನು ನಾರ್ಮಲ್ ಇದ್ದಾನೆ ಅಂತ ಅರ್ಥ. ಟೆನ್ಷನ್ ಬೇಕು ನಿಮಗೆ, ಗೊತ್ತಾಯ್ತಾ? ಟೆನ್ಷನ್ ಇಲ್ಲ ಅಂದರೆ ನೀವು ಕೆಲಸ ಮಾಡ್ತೀರಾ, ಓದ್ತೀರಾ? ಎಕ್ಸಾಮಿಗೆ ಎಲ್ಲ ಮಕ್ಕಳು ಓದೋದು ಯಾಕೆ? ಎಕ್ಸಾಮಲ್ಲಿ ಫೇಲ್ ಆದರೆ ಅಂತ ಹೇಳುವ ಟೆನ್ಷನ್, ಹೆದರಿಕೆ. ಅದು ಇದ್ರೇ ಒಳ್ಳೆಯದು, ಅದು ಇಲ್ಲದ್ರೇ ನೀವು ಓದೋದು, ಇಲ್ಲಾಂದರೆ ಓದೋದಿಲ್ಲ. ಈ ಆಲ್ಕೋಹಾಲ್ ಡ್ರಗ್ಸ್ ಯೂಸ್ ಮಾಡಿದಾಗ ಏನಾಗ್ತದೆ ಅಂದರೆ, ಮೆದುಳು ಹಾಳಾದ ಕಾರಣ ಟೆನ್ಷನ್ ಅಂತ ಹೇಳುವ ಸೆನ್ಸೇಷನ್ ಕೆಲವು ಕ್ಷಣಗಳ ಕಾಲ ಫೀಲ್ ಆಗೋದಿಲ್ಲ. ಈಗ ನಾಳೆ ಎಕ್ಸಾಮ್ ಉಂಟು, ನೀವು ಇನ್ನೂ ಓದಲಿಲ್ಲ, ಫೇಲ್ ಆಗೋದು ಗ್ಯಾರಂಟಿ ಅಂತ ಯೋಚನೆಯಿಂದ ಹೆದರಿಕೆ ಆಗ್ತದೆ. ಇವಾಗ ಕುಡ್ದಾಗ ಏನಾಗ್ತದೆ, ಮೆದುಳು ಹಾಳಾಗ್ತದೆ, ಏನು ಗೊತ್ತಾಗೋದಿಲ್ಲ ಫೀಲಿಂಗ್. ಅದು ಪರ್ಮನೆಂಟಾ? ಅಲ್ಲ, ಇವತ್ತಿಗೆ ಗೊತ್ತಾಗೋದಿಲ್ಲ, ನಾಳೆ ಆದರೆ ಎಕ್ಸಾಮ್ ಪಾಸ್ ಆಗಬೇಕಲ್ಲ, ಇಲ್ಲ ಇದೆ ಡಿಗ್ರಿ ಯಾರು ಕೊಡ್ತಾರೆ ನಿಮಗೆ?
ಈ ಟೆಂಪರರಿ ಖುಷಿಗೋಸ್ಕರ ಈ ಡ್ರಗ್ಸನ್ನು ಉಪಯೋಗಿಸ್ತಾರೆ. ಮತ್ತು ಅಡ್ವರ್ಟೈಸ್ಮೆಂಟ್ ಕೊಡೋ ಫ್ರೆಂಡ್ಸ್ ಬರ್ತಾರೆ, ಒಂದು ಸಲ ಟ್ರೈ ಮಾಡ ಸ್ಟಾರ್ಟ್ ಮಾಡ್ತಾನೆ, ಮತ್ತು ಅಭ್ಯಾಸ ಆಗ್ತದೆ, ಲೈಫ್ ಅವನದು ಹಾಳಾಗ್ತದೆ. ಈ ಥರ ನಡೆಯುವುದು. ಇನ್ನೊಂದು ಕೋರ್ಸ್ ಓವರ್ಲೋಡ್ ಅಂತ ಹೇಳಿದರೆ ಅದೇ ನಾನು ಹೇಳಿದ್ದು, ಯಾವಾಗಲೂ ನಮ್ಮ ಕೆಲಸಗಳು ಜಾಸ್ತಿ ಇದ್ದಾಗ ಈ ಥರ ಮಾಡಿ ಹೋಗುವಂಥದ್ದು. ಸೊ ಇನ್ನೊಂದು ಫಾರ್ಮ್ ಆಫ್ ಎಸ್ಕೇಪಿಸಮ್ ಅಂದರೆ ಏನು? ತಮ್ಮ ದಿನನಿತ್ಯ ಒಂದು ರೂಟೀನ್ ಇರ್ತದೆ ಲೈಫಲ್ಲಿ, ಅದನ್ನು ಮಾಡಬೇಕು ಅಂತ ಇರ್ತದೆ ನಿಮಗೆ. ಈಗ ನೀವೆಲ್ಲ ಇಲ್ಲಿ ಯಾಕಿದ್ದೀರಿ? BSc ಮಾಡಲಿಕ್ಕೆ, BCom ಮಾಡಲಿಕ್ಕೆ ಅಂತ ಇದ್ದೀರಿ. ಇದು ನಿಮ್ಮ ಒಂದು ಏನು ಹೇಳೋದು ಜೀವನ ಕ್ರಮ. ಇದನ್ನು ನೀವು ಮಾಡಬೇಕು, ಮುಗಿಸಬೇಕು, ಹಾಗೆ ನೀವು ಜೀವನದಲ್ಲಿ ಸಕ್ಸಸ್ಫುಲ್ ಆಗಿ ಆಚೆ ಬರೋದು. ಎಸ್ಕೇಪಿಸಮ್ ಅಂದರೆ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಒಂದು ದಾರಿ. ಈಗ ನಮ್ಮ ಒಂದು ಜೀವನದಲ್ಲಿ ಇದೊಂದು ಬರ್ಡನ್ ಥರ ಫೀಲ್ ಆಗ್ತಿರ್ತದೆ ನಿಮ್ಗೆ, ಅಯ್ಯೋ ಇದೊಂದು ಮಾಡಬೇಕಲ್ಲ BCom BSc ಅಂತ. ಆದರೆ ಅದರಿಂದ ಒಂದು ತಪ್ಪಿಸ್ಕೊಳ್ಳಿಕ್ಕೆ ಒಂದು ದಾರಿ. ಹೇಗೆ? ಮಧ್ಯಾಹ್ನ ಊಟದ ಟೈಮಲ್ಲಿ ಹೋಗಿ ಅಲ್ಲೆಲ್ಲಿಯೋ ಗ್ಯಾಂಗ್ ಕಟ್ಟಿಕೊಂಡು ಅಲ್ಲಿ ಡ್ರಗ್ಸ್ ಎಳೆಯೋದು, ಮತ್ತು ಸಂಜೆ ಔಟಿಂಗ್, ಮನೆಯಿಂದ ಎಸ್ಕೇಪ್ ಆಗೋದು. ಇಂಥದ್ದಕ್ಕೆ ಈ ತಪ್ಪು ದಾರಿಗಳನ್ನು ಹಿಡಿಲಿಕ್ಕೆ ಒಂದು ವಸ್ತುವಾಗಿ ಇದನ್ನು ಉಪಯೋಗಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಲೆಸನ್ ಇನ್ಹಿಬಿಷನ್ ಅಂದರೆ ನಮಗೆ ಏನೋ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮ ಬ್ರೈನ್ ತಡೀತದೆ ಅದನ್ನು, ಗೊತ್ತಾಯ್ತಾ? ಈಗ ನಮಗೆ ಒಂದು ಕೆಟ್ಟ ಕೆಲಸ ಮಾಡಬೇಕು, ಯಾರಿಗೊಬ್ಬನಿಗೆ ಹೊಡಿಲಿಕ್ಕೆ ಆಗ್ತದ? ತಲೆ ತಡೀತದೆ, ಇಲ್ಲ ಅದು ಮಾಡಬಾರ್ದು, ಕೆಟ್ಟ ಕೆಲಸ ಅಂತ. ಆ ಇನ್ಹಿಬಿಷನ್ ಅಂತ ಹೇಳೋದು ನಿಮ್ಮ ಬ್ರೈನಿಗೆ ಇರ್ತದೆ, ಗೊತ್ತಾಯ್ತಾ? ಈ ಡ್ರಗ್ಸ್ ತಗೊಂಡಾಗ ಇನ್ಹಿಬಿಷನ್ ಅಂತ ಹೋಗ್ತದೆ. ನೀವು ನೋಡಿರ್ತೀರಲ್ಲ, ರೋಡಲ್ಲೆಲ್ಲ ಬಟ್ಟೆ ಬಿಚ್ಚಿ ಕುಡಿದು ನಡೀತಾ ಇರ್ತಾನೆ, ಡ್ರಿಂಕ್ಸ್ ಕುಡಿದು. ಅವನಿಗೆ ಮೈ ಮೇಲೆ ಜ್ಞಾನವೇ ಇರುವುದಿಲ್ಲ, ಚರಂಡಿಯಲ್ಲಿ ಬಿದ್ದಿರ್ತಾನೆ ಕುಡಿದು. ಮೈ ಮೇಲೆ ಜ್ಞಾನ ಉಂಟಾ? ಇಲ್ಲ. ಯಾಕೆ? ನಿಮಗೆ ಆದರೆ ಜ್ಞಾನ ಉಂಟು. ಯಾಕೆ? ಅದಕ್ಕೆ ಇನ್ಹಿಬಿಷನ್ ಅಂತ ಹೇಳ್ತಾರೆ. ಚರಂಡಿಗೆ ಬಿದ್ದರೆ ಗಲೀಜ್ ಅಂತ ಗೊತ್ತಿದೆ, ಆ ಇನ್ಹಿಬಿಷನ್ ನಿಮ್ಮ ತಲೆ ನಿಮ್ಮನ್ನು ತಡೀತದೆ, ಅದು ಗಲೀಜ್, ಅದನ್ನು ಮಾಡಬಾರ್ದು. ಆದರೆ ಡ್ರಿಂಕ್ಸ್ ಮಾಡಿದವನಿಗೆ ಇನ್ಹಿಬಿಷನ್ ಅಂತ ಹೇಳೋದು ಇಲ್ಲ, ಏನು ಬೇಕಿದ್ರೂ ಮಾಡಲಿಕ್ಕೆ ಬ್ರೈನ್ ಫ್ರೀ ಆಗಿರ್ತದೆ. ಇದರಿಂದಾಗಿ ಆ ಇನ್ಹಿಬಿಷನ್, ಈಗ ಹುಡುಗಿಗೆ ಪ್ರಪೋಸ್ ಮಾಡಬೇಕು, ಹುಡುಗನಿಗೆ ಹೆದರಿಕೆ ಆಗ್ತದೆ. ಆ ಹೆದರಿಕೆಗೆ ಏನು ಮಾಡೋದು? ಒಂದು ಕುಡಿಯೋದು. ಅವಾಗ ಆ ತಲೆ ಇನ್ಹಿಬಿಷನ್ ಇಲ್ಲ, ಏನು ಬೇಕೋ ಮಾತಾಡ್ತೀನಿ ಅಂತ. ಹಾಗೆ ಈ ಥರದ ಕೆಲಸಗಳನ್ನು ಮಾಡಲಿಕ್ಕೆ ಆಲ್ಕೋಹಾಲನ್ನು ಉಪಯೋಗಿಸೋದು ಕೆಲವರು. ಅದು ಒಳ್ಳೆಯದಲ್ಲ, ಕೆಟ್ಟ ರೀತಿಯಲ್ಲಿ. ರಿಮೂವ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಫ್ರಮ್ ಡೆಸಿಷನ್. ಕೆಲವೊಬ್ಬರು ಡ್ರಿಂಕ್ಸ್ ಯಾಕೆ ಮಾಡ್ತಾರೆ ಅಂದರೆ, ನನಗೆ ನಿರ್ಧಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ತುಂಬ ಜನ ಪೇಷಂಟ್ಸ್ ಬರ್ತಾರೆ, ಸಾಲ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ನಾನು ಕುಡ್ದೆ ಸರ್ ಅಂತ ನಮ್ಮ ಹತ್ರ ಬಂದು ಹೇಳೋದು. ಯಾಕೆ ಕುಡ್ದೆ ನೀನು ಅಂದರೆ, ಸಾಲ ಕಟ್ಟಲಿಕ್ಕೆ ಆಗೋದಿಲ್ಲ. ಅಂದರೆ ಅಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಉಂಟು ಅವನಿಗೆ, ಏನೋ ಮಾಡಬೇಕು ಲೈಫಲ್ಲಿ, ಆ ರೆಸ್ಪಾನ್ಸಿಬಿಲಿಟಿಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆವಾಗ ಕುಡ್ದು ಆ ಒಂದು ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿಯನ್ನು ಕಳ್ಕೊಳ್ಳಿಕ್ಕೆ ಹೋಗೋದು. ಅಂದರೆ ಅದು ಒಂದು ಟೈಪ್ ಆಫ್ ಡಿಫೆನ್ಸ್ ಮೆಕ್ಯಾನಿಸಮ್, ಯೋಚನೆ ಮಾಡುವ ಶೈಲಿ. ಟು ಸೆಲೆಬ್ರೇಟ್, ಕಾಲೇಜಲ್ಲಿ ತುಂಬ ಜಾಸ್ತಿ ಸೆಲೆಬ್ರೇಟ್. ಒಬ್ಬ ಎಕ್ಸಾಮಲ್ಲಿ ಪಾಸ್ ಆದರೆ, ಪಾರ್ಟಿ ಮಗ, ಒಂದು ಕುಡಿಸ್ಬೇಕು ನೀನು ನನಗೆ ಅಂತ. ಇದು ತುಂಬ ಕಾಮನ್. ಅದು ಕುಡಿದ್ರೆ ಪಾರ್ಟಿಯ, ಅದು ಅವರ ತಲೆಯಲ್ಲಿ ಆ ಥರದ ಒಂದು ಯೋಚನೆ. ಕುಡ್ದ ಅಂದರೆ ಸೆಲೆಬ್ರೇಷನ್ ಅಂತ. ಅದೇನಾಗಿದೆ ಅಂದರೆ, ವರ್ಷಗಳ ಕಾಲ ತುಂಬ ಟೈಮಿಂದ ಈ ಒಂದು ಆಚರಣೆ ನಡೀತಾ ಹೋಗಿದೆ. ಪಾರ್ಟಿ ಅಂದರೆ ಕುಡಿಯೋದು ಅಂತ. ಅದು ಏನು, ಆ್ಯಕ್ಚುಲಿ ಕುಡಿಲಿಕ್ಕೊಂದು ಕಾರಣ ಬೇಕು, ಆ ಕಾರಣವನ್ನು ಆಲ್ರೆಡಿ ಸೃಷ್ಟಿ ಮಾಡಿಟ್ಟಿದ್ದಾರೆ. ಈಗ ಹೊಸೊಬ್ಬರು ಏನು ಮಾಡೋದು, ಇದನ್ನೇ ಫಾಲೋ ಮಾಡಲಿಕ್ಕೆ ಹೋಗೋದು. ಹಿಂದಿನಲ್ಲಿ ಏನು, ಈ ಕುಡಿಯೋರು ಆಲ್ರೆಡಿ ಇರುವ ಕುಡುಕರಿಗೆ ಕುಡಿಲಿಕ್ಕೆ ಕಾರಣ ಹುಡುಕ್ತಾ ಇರ್ತಾರೆ. ಏನೋ ಒಂದು ಕಾರಣ ಬೇಕು. ಏನಿಲ್ಲ ಅಂದರೆ ಅವನು ಸೆಲೆಬ್ರೇಷನಿಗೂ ಕುಡಿತಾನೆ, ಊರಿನಲ್ಲಿ ಸತ್ತರೂ ಕುಡಿತಾನೆ, ಪಕ್ಕದ ಮನೇಲಿ ಒಬ್ಬ ಸತ್ತ ಕುಡಿಬೇಕು, ಆ ಮನೆಯಲ್ಲಿ ಮಗು ಹುಟ್ಟಿತ್ತು ಅದಕ್ಕೆ ಕುಡಿಬೇಕು, ಅವನು ಎಕ್ಸಾಮ್ ಪಾಸ್ ಆದ ಅದಕ್ಕೆ ಪಾರ್ಟಿ ಕುಡಿಬೇಕು. ಬೇಸಿಕಲಿ ಏನಿಲ್ಲ, ಕುಡಿಲಿಕ್ಕೆ ಒಂದು ಕಾರಣ ಬೇಕು, ಕಾರಣ ಸೃಷ್ಟಿ ಮಾಡ್ಕೊಳ್ತಾರೆ. ಈ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ ಅಂದರೆ, ಏನೋ ಒಂದು ಒಳ್ಳೆ ಅವರ ಲೈಫಲ್ಲಿ ಏನೋ ಆಯಿತು, ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಪಾಸ್ ಆದ ಅಂದರೆ ಪಾರ್ಟಿ ಮಗ, ಕುಡಿಬೇಕು ಮಗ, ಹೀಗೆ ಈ ಥರದ ಒಂದು ರೀತಿಯ ಮನೋಭಾವದಿಂದ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸೆಲ್ಫ್ ಮೆಡಿಕೇಷನ್, ನೋವಿಗೆ ಇಂಥದ್ದಕ್ಕೆ ಕೆಲವು ಜನ ಸೆಲ್ಫ್ ಮೆಡಿಕೇಷನ್ ಆಗಿ ಕುಡಿಯೋದು ಉಂಟು. ಸೊ ಮೇನ್ಲಿ ನಾನು ನಿಮಗೆ ಹೇಳಿದೆ, ಮೇನ್ಲಿ ಏನು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕುಡಿಲಿಕ್ಕೆ ಕಾರಣ ಸ್ಟೇಜ್ 1 ಎಕ್ಸ್ಪರಿಮೆಂಟೇಷನ್. ಈ ಏಜಿನಲ್ಲಿ ಡ್ರಿಂಕ್ಸ್ ಎಕ್ಸ್ಪರಿಮೆಂಟೇಷನ್ ವೆರಿ ಕಾಮನ್. ಎಕ್ಸ್ಪರಿಮೆಂಟೇಷನ್ ಅಂದರೆ ಅದೇ ಕ್ಯೂರಿಯಾಸಿಟಿಯಿಂದ ಫಸ್ಟ್ ಟೈಮ್ ಇದನ್ನೊಂದು ಉಪಯೋಗಿಸಲಿಕ್ಕೆ ಸ್ಟಾರ್ಟ್ ಮಾಡೋದು, ಎಕ್ಸ್ಪರಿಮೆಂಟ್ ಮಾಡೋದು ವಸ್ತುವನ್ನು. ಈ ಏಜಿನಲ್ಲಿ ಅದು ಜಾಸ್ತಿ ಆಗೋದು. ಕುಡಿದ್ರೆ ಹೀಗೆ ಫೀಲ್ ಆಗ್ತದ, ಒಂದು ಸಲ ನನಗೆ ಇದನ್ನು ತಗೊಂಡು ನೋಡಬೇಕು ಹೇಗೆ ಫೀಲ್ ಆಗ್ತದೆ ಅಂತ. ಈ ಥರವೇ ಇದು ಸ್ಟಾರ್ಟ್ ಆಗೋದು. ಸ್ಟಾರ್ಟ್ ಆದಮೇಲೆ ಬಿಡಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಎಲ್ಲ ಹೇಳೋದು ಹೇಗೆ ಗೊತ್ತುಂಟಾ, ನಾನು ಒಂದು ಸ್ವಲ್ಪ ಟ್ರೈ ಮಾಡ್ತೇನೆ, ಎಡಿಕ್ಟ್ ಆಗುವಾಗೆಲ್ಲ ಕುಡಿಯೋದಿಲ್ಲ, ಹೀಗೆ ಸ್ಟಾರ್ಟ್ ಆಗೋದು. ಅದು ಯೋಚನೆ ಏನು ತಲೆಯಲ್ಲಿ, ಒಂದು ಸ್ವಲ್ಪ ಟ್ರೈ ಮಾಡುವ, ಬಟ್ ತುಂಬ ಡೈಲಿ ಕುಡಿಲಿಕ್ಕೆಲ್ಲ ನಾವು ಹೋಗೋದಿಲ್ಲ, ಒಂದೇ ಸಲ ಟ್ರೈ ಮಾಡಿ ಬಿಡ್ತೇನೆ, ಹೀಗೆ. ಅದೇನಾಗ್ತದೆ, ಒಂದು ಸಲ ಯೂಸ್ ಮಾಡುವಾಗ ಆ ಕ್ಯೂರಿಯಾಸಿಟಿಗೆ ಯೂಸ್ ಮಾಡಿದವನಿಗೆ ಮೆದುಳಿಗೆ ಅಭ್ಯಾಸ ಆಗ್ತದೆ. ಕೆಲವು ಡ್ರಗ್ಸ್ ಹೇಗೆ ಅಂದರೆ, ಆಲ್ಕೋಹಾಲ್ ಅಷ್ಟೊಂದು ಡ್ಯಾಮೇಜ್ ಮಾಡೋದಿಲ್ಲ, ಅಂದರೆ ಡೈರೆಕ್ಟಾಗಿ ಒಂದೇ ಯೂಸಿಗೆ. ಬಟ್ ಗಾಂಜಾ, MDMA ಅಥವಾ ಕೊಕೇನ್ ಟೈಪಿನ ಡ್ರಗ್ಸ್ ಯಾವ ಥರ ಇರ್ತದೆ ಅಂದರೆ, ನೀವು ಕೇವಲ ಒಂದು ಸಲ ಉಪಯೋಗಿಸಿದ್ರೂ ಸಾಕು ನಿಮ್ಮ ತಲೆಗೆ ಮಾನಸಿಕ ಕಾಯಿಲೆ ತಂದಾಕ್ಬೋದು.
ಆದರೆ ನೀವು ಅಂಥವ್ರನ್ನ ನೋಡೋದಿಲ್ಲ, ಅಂಥವ್ರನ್ನ ನಮಗೆ ನೋಡಿ ಗೊತ್ತಿರ್ತದೆ. ಪೇಷಂಟ್ ಆಗಿ ಬರ್ತಾರೆ, ಸರ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಸರ್, ಮರುದಿನದಿಂದ ಮಾನಸಿಕ ಕಾಯಿಲೆ ಸ್ಟಾರ್ಟ್ ಆಯಿತು. ಗೊತ್ತಾಯ್ತಾ? ಫುಲ್ ಕಿವಿಯಲ್ಲಿ ಯಾರೋ ಮಾತಾಡಿದಾಗ ಒಬ್ಬೊಬ್ಬನೇ ಮಾತಾಡೋದು, ಬಟ್ಟೆ ಬಿಚ್ಚಿ ಓಡೋದು, ಒಂದೇ ಸಲ ಯೂಸ್ ಮಾಡಿದರೆ ನಾನು ಹೇಳೋದು. ಗೊತ್ತಾಯ್ತಾ? ಆ ಥರದವರು ಇದ್ದಾರೆ. ಆದರೆ ಅಡ್ವರ್ಟೈಸ್ ಮಾಡೋರು ನಿಮಗೆ ಈ ವಿಚಾರ ಹೇಳೋದಿಲ್ಲ, ಒಂದು ಸಲಕ್ಕೆ ಏನಾಗೋದಿಲ್ಲ, ಟ್ರೈ ಮಾಡು ಅಂತ. ಫಸ್ಟಿಗೆ ಎಕ್ಸ್ಪರಿಮೆಂಟ್ ಮಾಡ್ತಾನೆ, ಮತ್ತೆ ಏನಾಗ್ತದೆ, ನೆಕ್ಸ್ಟ್ ಡೇಯಿಂದ ಪುನಃ ಇನ್ನೊಂದು ಸಲ ಟ್ರೈ ಮಾಡುವ, ಮತ್ತೆ ಮತ್ತೊಂದು ಸಲ ಟ್ರೈ ಮಾಡುವ. 4-5 ದಿವಸ ಯೂಸ್ ಮಾಡಿದ ಮೇಲೆ ಡೈಲಿ ಯೂಸ್ ಸ್ಟಾರ್ಟ್ ಆಗ್ತದೆ. ಈ ಥರವೇ ಈ ಡ್ರಗ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಯಾರೇ ಒಬ್ಬ ಡ್ರಗ್ಸಿನ ಎಡಿಕ್ಟ್ ಆಗಿದ್ದಾನೆ ಅಂತ ಗೊತ್ತಾಗೋದು ಯಾವಾಗ ಗೊತ್ತಾ? ಅವನು ಕಂಟಿನ್ಯೂಸ್ ಅದನ್ನು ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ. ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಡೈಲಿ ಯೂಸ್ ಮಾಡ್ತಾ ಇರ್ತಾರೆ, ನಾನು ನಾಳೆ ಬಿಡ್ತೇನೆ, ನೆಕ್ಸ್ಟ್ 1 ವಾರ ಆಗಿ ಬಿಡ್ತೇನೆ, ಕೊನೆಗೆ ಅದನ್ನು ಡೈಲಿ ಬಿಡ್ತಾನಲ್ಲ, ಅವಾಗಲೇ ಅದರ ಇಫೆಕ್ಟ್ ಗೊತ್ತಾಗೋದು. ಕಿರಿಕಿರಿ ಆಗೋದು, ಏನೇನೋ ಮಾನಸಿಕ ಕಾಯಿಲೆ ಲಕ್ಷಣಗಳು, ಡಿಪ್ರೆಷನ್ ಬರೋದು, ಈ ಥರದ್ದೆಲ್ಲ ಸ್ಟಾರ್ಟ್ ಆಗ್ತದೆ. ಗೊತ್ತಾಯ್ತಾ? ಫಸ್ಟಿಗೆ ಅದೇ ಎಕ್ಸ್ಪರಿಮೆಂಟ್ ಮಾಡ್ತಾನೆ, ಮತ್ತು ಒಬ್ಬನೇ ಯೂಸ್ ಮಾಡ್ತಾನೆ, ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಪಾರ್ಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೆ ಯಾವ ಸ್ಟೇಜ್ ರೀಚ್ ಆಗ್ತದೆ ಅಂದರೆ ಡೇ ಟು ಡೇ ಕೆಲಸಗಳನ್ನು ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀವು ತೀರಾ ಡ್ರಿಂಕ್ಸ್ ಮಾಡುವಂಥ ಪೇಷಂಟ್ಸ್ ಮನೆಗೆ ಹೋದರೆ ಗೊತ್ತಾಗ್ತದೆ. ಬೆಳಗ್ಗೆ ಎದ್ದ ಕೂಡಲೇ ಕೆಲಸ ಸ್ಟಾರ್ಟ್ ಆಗೋದು ಡ್ರಿಂಕ್ಸಿಂದ, ಮತ್ತು ಡ್ರಿಂಕ್ಸ್ ಕುಡಿದು ಕೆಲಸಕ್ಕೆ ಹೋಗೋದು, ಮತ್ತು ಕೆಲಸದಲ್ಲಿ ಕದ್ದು ಮುಚ್ಚಿ ಸ್ವಲ್ಪ ಕುಡಿಯೋದು, ಎಡೆಯಲ್ಲಿ 11 ಗಂಟೆಗೊಂದು ಸ್ವಲ್ಪ, ಮಧ್ಯಾಹ್ನಕ್ಕೊಂದು ಸ್ವಲ್ಪ, ಸಂಜೆ ಸ್ವಲ್ಪ, ಟೋಟಲಿ ಇಡೀ ದಿವಸ ಕುಡಿಯೋದು ಡ್ರಿಂಕ್ಸ್ನವರದ್ದು. ಗಾಂಜಾ, ಕೊಕೇನ್ ಪರಿಸ್ಥಿತಿಯು ಇದೇ ಥರ ಇರ್ತದೆ. ಗೊತ್ತಾಯ್ತಾ? ಈ ಯೂಸ್ ಮಾಡಿದ್ದು ಕ್ವಾಂಟಿಟಿ ಜಾಸ್ತಿ ಹೋದಾಗ ರಿಸ್ಕಿ ಯೂಸ್ ಅಥವಾ ಎಬ್ಯೂಸ್ ಅಂತ ಹೇಳ್ತಾರೆ. ಈ ಸ್ಟೇಜಿಗೆ ರೀಚ್ ಆದ ಕೂಡಲೇ ಅವನನ್ನು ಫುಲ್ ಫ್ಲೆಶ್ಡ್ ಪೇಷಂಟ್ ಅಂತ ಹೇಳುತ್ತೆ. ಅವನಿಗೆ ಮತ್ತೆ ಟ್ರೀಟ್ಮೆಂಟ್ ಬೇಕು. ಗೊತ್ತಾಯ್ತಾ? ಫಸ್ಟಿಗೆ ಯೂಸ್ ಮಾಡುವಾಗ ಲೈಟ್ ಹೈ ಫೀಲ್ ಆಗ್ತದಲ್ಲ, ಅಮಲಿನ ಇಫೆಕ್ಟ್. ಆ ಅಮಲಿನ ಇಫೆಕ್ಟ್ ಇನ್ನೂ ಜಾಸ್ತಿ ಬರಬೇಕು ಅಂತ ನೆಕ್ಸ್ಟ್ ಲೆವೆಲಿನ ಡ್ರಗ್ ಎಡಿಕ್ಟ್ ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟಿಗೆ ಒಂದು 30 ml ಕುಡಿತಾನೆ ಆಲ್ಕೋಹಾಲ್, ಕಿಕ್ ಬರ್ತದೆ. 1 ತಿಂಗಳು ಯೂಸ್ ಮಾಡುವಾಗ 30ಯಲ್ಲಿ ಇಫೆಕ್ಟ್ ಸಾಕಾಗೋದಿಲ್ಲ, ಯಾಕೆ ಅದು ಬ್ರೈನ್ ಅಡ್ಜಸ್ಟ್ ಆಗಿ ಹೋಗ್ತದೆ 30 mlಗೆ. ಮತ್ತು 60 ಬೇಕಾಗ್ತದೆ ಅದೇ ಕಿಕ್ಕಿಗೆ, ಆಮೇಲೆ 90 ಬೇಕಾಗ್ತದೆ, 180 ಬೇಕಾಗ್ತದೆ. ಇದು ಹೇಗೆ ಕ್ವಾಂಟಿಟಿ ಜಾಸ್ತಿ ಆಗಿ ಒಂದು 2 ವರ್ಷ ಆಗುವಾಗ 4 ಕ್ವಾರ್ಟರ್ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಕ್ಲಿಯರ್ ಆಲ್ಕೋಹಾಲ್ ಪೇಷಂಟ್. ಅವನಿಗೆ ಮತ್ತೆ ಅಡ್ಮಿಟ್ ಮಾಡದೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಪರಿಸ್ಥಿತಿ ರೀಚ್ ಆದಾಗ ಏನಾಯಿತು? ಫ್ಯಾಮಿಲಿ ಬೇಡ, ಮನೆ ಮಕ್ಕಳು ಬೇಡ. ನಾನು ಒಂದು ಚೆನ್ನೈಯಲ್ಲಿ ಒಂದು ಪೇಷಂಟ್ ನೋಡಿದ್ದೆ, ಅವನು ಹೆಂಡತಿಯನ್ನು ಮಾರಿದ್ದಾನೆ ಡ್ರಿಂಕ್ಸಿಗೆ ಅಂತ. ಗೊತ್ತಾಯ್ತಾ? ಆ ಲೆವೆಲಿಗೆ ಹೋಗಿದ್ದಾನೆ. ಇನ್ನೊಂದು ಪೇಷಂಟ್ ನಾನು ನೋಡಿದ್ದೆ, ಅವಳ ಹೆಂಡತಿ ಏನು ಮಾಡಿ, ಪೇಷಂಟ್ ಸತ್ತ, ಅವನಿಗೆ 6 ವರ್ಷ ಟ್ರೀಟ್ಮೆಂಟ್ ಮಾಡಿಸಿದ್ದಾಳೆ ಡ್ರಿಂಕ್ಸ್ ಬಿಡಲಿಕ್ಕೆ ಅಂತ. ಅವನು ಏನು ಮಾಡಿದರೂ ಬಿಡಲಿಲ್ಲ. ಸತ್ತ ಮೇಲೆ ಅವನ ಹೆಣವನ್ನು ಹಾಸ್ಪಿಟಲ್ ಮುಂದೆ ಚರಂಡಿಯಲ್ಲಿ ಬಿಸಾಕಿ ಹೋಗಿದ್ಲು. ಅಷ್ಟು ಹಾರಿಬಲ್ ಇದ್ದಾನೆ ವ್ಯಕ್ತಿ ಅಂತ. ಇದು ನೆಕ್ಸ್ಟ್ ಸ್ಟೇಜ್, ಡ್ರಗ್ ಡಿಪೆಂಡೆನ್ಸ್ ಅಂತ. ತೀರಾ ಡ್ರಗ್ ಎಡಿಕ್ಟ್ ಆದ ಪೇಷಂಟ್. ಅವರಿಗೆ ಜೀವನದಲ್ಲಿ ಏನೂ ಆಸೆ ಇರುವುದಿಲ್ಲ, ಏನು ಕೆಲಸ ಮಾಡಬೇಕು ಸಾಧಿಸಬೇಕು ಇರುವುದಿಲ್ಲ, ಮನೆ ಮಕ್ಕಳು ಎಂಥದೂ ಬೇಡ, ಸುಮಾರು ಆರೋಗ್ಯದ ಸಮಸ್ಯೆಗಳು ಬರ್ತದೆ. ಗೊತ್ತಾಯ್ತಾ? ಲಿವರ್ ಫೇಲ್, ಬ್ರೈನ್ ಹಾಳಾಗಿರ್ತದೆ, ಎಲ್ಲ ಆರೋಗ್ಯಗಳ ಸಮಸ್ಯೆ ಬಂದು ಕೊನೆಗೆ ಏನೇನಿಲ್ಲ, ಸಾಯಲಿಕ್ಕೆ ಸ್ವಲ್ಪ ವರ್ಷ ಅಂತ ಆ ಥರ ಇರ್ತಾರೆ ಅವರು. ಇದು ಪೇಷಂಟ್, ಇದು ಫೋಟೋ ಆ್ಯಕ್ಚುಲಿ ಬಿಡಿ, ಅದು ಕಾಣೋದಿಲ್ಲ. ಇದು ಆಲ್ಕೋಹಾಲಿಂದ ಏನೇನು ಸಮಸ್ಯೆ ಆಗ್ತದೆ? ಆಲ್ಕೋಹಾಲ್ ಬಾಟ್ಲಲ್ಲಿ ಬರೆದಿರ್ತಾರೆ, ಗೊತ್ತಿದೆಯಾ? ಇಂಜೂರಿಯಸ್ ಟು ಹೆಲ್ತ್ ಅಂತ ಇರ್ತದೆ ಆಲ್ಕೋಹಾಲಲ್ಲಿ. ಅಂದರೆ ಅದನ್ನು ಮಾರಾಟ ಮಾಡ್ತೇವೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿಯೇ ಮಾರಾಟ ಮಾಡೋದು. ಗೊತ್ತಾಯ್ತಾ? ಇದು ಡ್ರಿಂಕ್ಸಿಂದ ಬರುವಂತಹ ಕಾಯಿಲೆಗಳದ್ದೊಂದು ಲಿಸ್ಟ್ ನಿಮಗೆ ನೋಡ್ಬೋದು. ಆಲ್ಮೋಸ್ಟ್ ದೇಹದಲ್ಲಿ ಯಾವುದು ಬಿಟ್ಟಿಲ್ಲ, ಎಲ್ಲದೂ ಹಾಳಾಗ್ತದೆ. ಗೊತ್ತಾಯ್ತಾ? ಬ್ರೈನಿಗೆ ಎಫೆಕ್ಟ್ ಆಗ್ತದೆ, ಬ್ರೈನ್ನಲ್ಲಿ ಮೆಮೊರಿ ವೀಕ್ ಆಗ್ತದೆ, ನರಗಳು ಸಾಯಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಟೆನ್ಷನ್ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತದೆ, ಮತ್ತು ವರ್ನಿಕೆ ಕೋರ್ಸಕ್ ಆಫ್ ಸೈಕೋಸಿಸ್ ಅಂತ. ತುಂಬ ಸಮಯ ಡ್ರಿಂಕ್ಸ್ ಯೂಸ್ ಮಾಡುವಾಗ ಏನಾಗ್ತದೆ ಅಂದರೆ ಸುಮಾರು ವಿಟಮಿನ್ಗಳು ದೇಹದಲ್ಲಿ ಕಮ್ಮಿ ಆಗ್ತದೆ. ಕುಡಿಯುವವನ ಏನು ಮಾಡ್ತಾನೆ, ದಿನ 3 ಬಾಟ್ಲ್ ಕುಡಿದ್ರೆ ಮತ್ತು ಹೊಟ್ಟೆಯಲ್ಲಿ ಜಾಗ ಇಲ್ಲ, ಏನು ಮಾಡ್ತಾನೆ, ಊಟ ತಿನ್ನೋದು ಕಮ್ಮಿ ಆಗ್ತದೆ ಕ್ವಾಂಟಿಟಿ. ಆವಾಗ ಪೌಷ್ಟಿಕಾಂಶ ಸಿಕ್ಕುವುದಿಲ್ಲ ದೇಹಕ್ಕೆ. ಗೊತ್ತಾಯ್ತಾ? ಪೌಷ್ಟಿಕಾಂಶ ಸಿಕ್ಕದೇ ಇರುವಾಗ ಏನಾಗ್ತದೆ ಹೇಳಿ, ಬ್ರೈನ್ ಡ್ಯಾಮೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಗೊತ್ತಾಯ್ತಾ? ಮತ್ತು ಕಣ್ಣಿಗೆ ಪ್ರಾಬ್ಲಮ್ ಬರ್ತದೆ, ಕಣ್ಣು ಡ್ಯಾಮೇಜ್ ಆಗ್ತದೆ. ಯಾವಾಗಲೂ ತುಂಬ ಕುಡಿಯುವವನಿಗೆ ಶುಗರ್ ಮೇಲೆ ಹೋಗ್ತದೆ, BP ಜಾಸ್ತಿ ಆಗ್ತದೆ. ಅದಕ್ಕೆ ಕಣ್ಣಿನ ಒಳಗಿರುವ ರಕ್ತನಾಳಗಳು ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸಡನ್ನಾಗಿ ತುಂಬ ವರ್ಷ ಕುಡ್ದವನಿಗೆ, ಈಗ ಇಲ್ಲಿ ನಮ್ಗೆ ಇಡೀ ಚಿತ್ರ ಕಾಣ್ತದಲ್ಲ ಸುತ್ತಮುತ್ತ, ಅಲ್ಲಿ ಕಪ್ಪು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ತುಂಬ ವರ್ಷ ಕುಡ್ದವನನ್ನು ಕೇಳಿ, ಅವನಿಗೆ ಆ್ಯಕ್ಚುಲಿ ಕಣ್ಣು ಕ್ಲೀನ್ ಕಾಣ್ತಾ ಇರೋದಿಲ್ಲ, ಅಲ್ಲಿ ಸ್ವಲ್ಪ ಪ್ಯಾಚ್ ಕಪ್ಪು, ಆ ಏರಿಯಾದಲ್ಲಿ ಇಲ್ಲೊಬ್ಬ ಕಪ್ಪು ಕಂಡ್ರೆ ಅಲ್ಲಿ ನಿದ್ರೆ ಕಾಣೋದಿಲ್ಲ ಅವನಿಗೆ. ಅವನು ಹೀಗೆ ಮಾಡಿ ಮಾತಾಡ್ತಾ ಇರ್ತಾನೆ ನಿಮ್ಮ ಹತ್ರ. ಗೊತ್ತಾಯ್ತಾ? ಹಾರ್ಟ್ ಪ್ರಾಬ್ಲಮ್ ಬರ್ತದೆ, ಕಾರ್ಡಿಯೋಮಯೋಪತಿ ಅಂತ ಹೇಳ್ತಾರೆ. ಮಾಂಸಖಂಡಗಳು ವೀಕ್ ಆಗ್ತದೆ,
ಮತ್ತು ಸೆಕ್ಷುವಲ್ ಪ್ರಾಬ್ಲಮ್ಸ್ ಬರ್ತದೆ, ಇರೆಕ್ಷನ್ ಆಗೋದಿಲ್ಲ. ಗೊತ್ತಾಯ್ತಾ? ಗಂಡಸರಿಗೆ ನಾನು ಹೇಳೋದು ಇರೆಕ್ಷನ್ ವೀಕ್ ಆಗ್ತದೆ. ಇದು ಯಾರು ಹೊರಗಡೆ ಹೇಳ್ಕೊಂಡು ಹೋಗೋದಿಲ್ಲ, ನಮ್ಮ ಹತ್ರ ಕ್ಲಿನಿಕಲ್ಲಿ ಬಂದು ರೂಮ್ ಒಳಗೆ ಹೇಳ್ತಾರೆ ಈ ವಿಷಯ. ಗೊತ್ತಾಯ್ತು? ಯಾಕೆಂದರೆ ನರ ವೀಕ್ ಆಗ್ತದೆ. ಗೊತ್ತಾಯ್ತಾ? ಹೆಪಟೈಟಿಸ್, ಪಿತ್ತಕೋಶ ಡ್ಯಾಮೇಜ್ ಆಗ್ತದೆ, ಪ್ಯಾಂಕ್ರೆಟೈಟಿಸ್ ಬರ್ತದೆ, ಮತ್ತು ಓವರಾಲ್ ಸ್ಟಮಕ್ ಕೂಡ ಹಾಳಾಗ್ತದೆ. ಸೊ ನಿಮ್ಮ ದೇಹದಲ್ಲಿ ಏನೂ ಬಿಟ್ಟಿಲ್ಲ, ನಾನು ಹೇಳ್ತೇನೆ. ಡ್ರಿಂಕ್ಸ್ನಲ್ಲಿರುವ ದೇಹ ಆಲ್ಮೋಸ್ಟ್ ಎಲ್ಲ ಡ್ಯಾಮೇಜ್ ಆಗಿರ್ತದೆ. ಒಂದು 3 ವರ್ಷ 4 ವರ್ಷ ರೆಗ್ಯುಲರ್ ಕುಡ್ದಂಥ ಪೇಷಂಟಿಗೆ ನೀವು ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡಿದರೆ ಎಲ್ಲ ಡ್ಯಾಮೇಜ್, ಒಂದೂ ಸರಿ ಇರುವುದಿಲ್ಲ. ಗೊತ್ತಾಯ್ತಾ? ಇದು ಒಂದು 5-6 ವರ್ಷದಿಂದ ಜಾಸ್ತಿ ರೆಗ್ಯುಲರ್ ಕುಡ್ದ ಪೇಷಂಟ್ ಲಿವರ್ ಫೇಲ್ ಆದವ. ಲಿವರ್ ಫೇಲ್ ಆದವನಿಗೆ ಎನ್ಸೆಫೆಲೋಪತಿ ಅಂತ ಹೇಳ್ತಾರೆ. ಸ್ವಲ್ಪ ಜ್ಞಾನ ಕೂಡ ಸರಿ ಇರುವುದಿಲ್ಲ, ಏನೇನೋ ಮಾತಾಡ್ಕೊಂಡಿರ್ತಾನೆ, ಹೊಟ್ಟೆಯಲ್ಲಿ ನೀರು ತುಂಬಿರ್ತದೆ ಫುಲ್ ಲಿವರ್ ಫೇಲ್ ಆಗಿ. ಅದು ಆಯ್ತಾ? ಇದು ಹೊಗೆ ಸೊಪ್ಪು. ಇದು ಯಾವ ಸಿನಿಮಾ, ಯಾವ ಮೂವಿ? ಹಾಂ, KGF ಅಲ್ಲಿ ಅವನು ಸಿಗರೇಟ್ ಎಳೆಯದೇ ಇರುವ ಸೀನ್ ಉಂಟಾ? ಇಲ್ಲ, ಇಡೀ ಸೀನಿಟ್ಟೆ. ಮತ್ತೆ 40 ಜನರಿಗೆ ಹೊಡಿತಾನೆ ಕೊನೆಗೆ. ಸಿಗರೇಟ್ ದಿನ ಹಾಗೆ ಎಳೆಯುವವನಿಗೆ 40 ಜನರಿಗೆ ಹೊಡಿಲಿಕ್ಕೆ ಆಗ್ಬೋದಾ? ದಮ್ ಕಟ್ಟಿಕೊಂಡಿರ್ಬೋದು ಅವನಿಗೆ, ಹಾಗೆ ಸಿಗರೇಟ್ ಎಳೆದವನಿಗೆ. ಆ ಸಿನಿಮಾದಲ್ಲಿ ಮಾತ್ರ ಸಾಧ್ಯ. ರಿಯಲ್ ಲೈಫಲ್ಲಿ ಅಷ್ಟು ಸಿಗರೇಟ್ ಎಳೆದವನಿಗೆ ಏನಾಗ್ಬೋದು? ಲಂಗ್ ಕ್ಯಾನ್ಸರ್ ಬರ್ತದೆ. ನೋಡಿ, ಒಳ್ಳೆ ಫೈಟ್ ಮಾಡಬೇಕಾದ್ರೆ ಏನು ಬೇಕು? ಲಂಗ್ ಕೆಪಾಸಿಟಿ ಚೆನ್ನಾಗಿರಬೇಕು. ಗೊತ್ತಾಯ್ತಾ? ಯಾರಿಗಾದ್ರೂ ಸ್ಪೋರ್ಟ್ಸಿಗೆ ಹೋಗೋವರಿಗೆ ಗೊತ್ತಿರ್ತದೆ, ದಮ್ ಕಟ್ಟಬಾರ್ದು. ಹೌದಾ ಅಲ್ವಾ? ಯಾರು ಇಲ್ಲಿ ರೇಸ್ ಓಡುವವ 100 ಮೀಟ್ರ್? ಹಾಂ, ಅಂದರೆ ಏನು ಗೊತ್ತುಂಟಾ? ಒಳ್ಳೆ ಅಥ್ಲೆಟಿಕ್ ಬಾಡಿ ಇರಬೇಕು, ಫಿಟ್ ಬಾಡಿ ಇರಬೇಕಂದ್ರೆ ಶ್ವಾಸಕೋಶ ಸರಿ ಕೆಲಸ ಮಾಡೋದು ತುಂಬ ಮುಖ್ಯ. ಇವನು ಹೀಗೆ ಸಿಗರೇಟ್ ಎಳೆದ್ರೆ ಇವನಿಗೆ ಫೈಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ಲ? ಅದೇ ನಾನು ಹೇಳೋದು, ಸಿನಿಮಾದವ್ರು ಏನು ಮಾಡ್ತಾರೆ ಅಂದರೆ ಕೆಟ್ಟ ರೀತಿಯ ಉದಾಹರಣೆಗಳಾಗಿ ಕೆಲವೊಂದು ಸಲ ತೋರಿಸ್ತಾರೆ. ಅದು ಆ್ಯಕ್ಚುಲಿ ಸಣ್ಣ ಮಕ್ಕಳಿಗೆ, ಯುವಕರಿಗೆ ಒಳ್ಳೆಯದಲ್ಲ. ಈ ಥರ ಸಿಗರೇಟ್ ಎಳೆಯೋದು ಆರೋಗ್ಯಕ್ಕೆ ಹಾಳು, ಸಿನಿಮಾದಲ್ಲಿ ಮಾತ್ರ ಚಂದ. ಮತ್ತೊಂದೇನೆಂದರೆ ಹುಡುಗರು, ಈಗಿನ ಯುವಕರು ಏನು ಅಂದ್ಕೊಳ್ಳೋದು ಅಂದರೆ, ಆ ಸಿಗರೇಟ್ ಬಾಯಲ್ಲಿಟ್ಟರೆ ಅವನು ಹೀರೋ ಅಂತ. ಅವನು ಯಾವ ರೀತಿ ಹೀರೋ ಅಂತ ನಮಗೂ ಗೊತ್ತಿಲ್ಲ. ಬಟ್ ಇಲ್ಲಿ ಕ್ಯಾನ್ಸರ್ ಬಂದದ್ದು ಚಿತ್ರ ನೋಡಿದರೆ ಗೊತ್ತಾಗ್ಬೋದು. ಅದು ಚೈನಿಕೈನಿ ಅಂತ ಹೊಗೆ ಸೊಪ್ಪನ್ನು ಬಾಯಲ್ಲಿ ಹಾಕಿದಲ್ಲಿ ಬಂದ ಪೇಷಂಟ್, ಇದು ಬಾಯಿದು ಕ್ಯಾನ್ಸರ್. ಗೊತ್ತಾಯ್ತಾ? ಟೊಬ್ಯಾಕೊ ಸಿಗರೇಟ್ ಪ್ಯಾಕೆಟಲ್ಲಿಯೂ ಸೇಮ್. ಸ್ಮೋಕಿಂಗ್ ಕಿಲ್ಸ್ ಅಂತ ಬರೆದು ವ್ಯಾಪಾರ ಮಾಡ್ತಾರೆ. ಬಟ್ ಸ್ಮೋಕಿಂಗ್ ಕಿಲ್ಸ್ ಅಂತ ಬರೆದ್ರು ಯಾಕೆ ಅದನ್ನು ತಿಂತಾರೆ? ಮನೆಯಲ್ಲಿ ಫಿನಾಯ್ಲ್ ಕುಡಿತಾರೆ ಯಾರಾದರೂ? ಎಷ್ಟು ಜನ ಫಿನಾಯ್ಲ್ ಕುಡಿತಾರೆ? ಯಾರು ಕುಡಿಯೋದಿಲ್ಲ. ಮತ್ತು ಇದನ್ನು ಯಾಕೆ ಎಳೆಯೋದು? ಫಿನಾಯ್ಲಲ್ಲಿಯೂ ಪ್ಯಾಕೆಟಲ್ಲಿ ಬರೆದಿರೋದಿಲ್ಲ ಸಾಯ್ತದೆ ಅಂತೇಳಿ, ಆದರೆ ಅದನ್ನು ಕುಡಿಯೋದಿಲ್ಲ ಯಾರು. ಸಿಗರೇಟನ್ನು ಮಾತ್ರ ನೀವು ಸಾಯ್ತೀರಿ ಅಂತ ಬರೆದು ಕೊಟ್ಟರು ಉಪಯೋಗಿಸ್ತಾರೆ. ಅದು ಯಾಕೆ ಅಂದರೆ ಅದಕ್ಕೆ ಚಟ ಅಂತ ಹೇಳೋದು. ಗೊತ್ತಾಯ್ತಾ? ಎಡಿಕ್ಷನ್ ಅಂದರೆ ಹಾಗೆ, ನೀವು ಅದಕ್ಕೆ ಚಟ ಹತ್ತಿದ್ರೆ ಬಿಡ್ಲಿಕ್ಕೆ ಆಗೋದಿಲ್ಲ. ಒಂದು ಸಲ ಬ್ರೈನ್ ಅದರಿಂದ ಉಪಯೋಗಿಸಿ ಚಟ ಆದವನಿಗೆ ಬಿಡಲಿಕ್ಕೆ ಭಾರಿ ಕಷ್ಟ. ಅದು ಕಲರ್ ಕಾಣುವುದಿಲ್ಲ, ತೊಂದರೆ ಇಲ್ಲ. ಬಟ್ ನೀವು ತುಂಬ ವರ್ಷ ಸ್ಮೋಕ್ ಮಾಡಿದವನ ಶ್ವಾಸಕೋಶ ನೋಡಿದರೆ ಹೇಗಿರ್ತದೆ ಗೊತ್ತಾ? ಸಾಧಾರಣ ನಿಮ್ಮ ಇದು ಬಿಸಿನೀರಿದು ಒಲೆದು ಇದಿರ್ತದಲ್ಲ, ಹೊಗೆ ತುಂಬಿದ್ದು ಗೋಡೆಯಲ್ಲಿ, ಆ ಥರ ಇರ್ತದೆ. ಗೊತ್ತಾಯ್ತಾ? ನೀವೊಂದು ಸಾಧಾರಣ ಒಂದು 3ರಿಂದ 5 ವರ್ಷ ಸಿಗರೇಟ್ ಎಳೆದವನ ಶ್ವಾಸಕೋಶ ತೆಗೆದು ನೋಡಿದರೆ, ಕಟ್ ಮಾಡಿ, ಒಳಗೆ ಸಾಧಾರಣ ನಿಮ್ಮ ಒಲೆದು ಇದು ಹಳೇ ಅಜ್ಜಿ ಮನೆಯಲ್ಲಿ ಒಲೆ ಇರ್ತದಲ್ಲ, ಕಪ್ಪಾಗಿ ಇಡಿ, ಆ ಥರ ಇರ್ತದೆ. ಯಾಕೆಂದರೆ ಅಲ್ಲಿ ಬರೀ ಹೊಗೆ ಇರೋದು ಒಳಗೆ. ಆ ಹೊಗೆ ಹೋಗಿ ಹೋಗಿ ಪ್ರಾಬ್ಲಮ್ ಎಂತ ಅಂದರೆ, ಈ ಶ್ವಾಸಕೋಶದ ಒಳಗೆ ನೀವು ಕಸ ತಗೊಂಡೋದ್ರೆ ಅದನ್ನು ಆಚೆ ತರಲಿಕ್ಕೆ ಮೆಕ್ಯಾನಿಸಮ್ ಇಲ್ಲ. ಪ್ರಾಬ್ಲಮ್ ಅದು. ಗೊತ್ತಾಯ್ತಾ? ಯಾಕೆಂದರೆ ಆ ಶ್ವಾಸಕೋಶ ಅನ್ನೋದು ಹೇಗೆ ಒಂದು ಟ್ಯೂಬ್ ಥರ, ಅದು ಬಲೂನ್ನಾಗೆ. ಅದಕ್ಕೆ ಹೊರಗೆ ಹೋಗಲಿಕ್ಕೆ ಬೇರೆ ದಾರಿ ಇಲ್ಲ. ಮೇಲೆ ಮೂಗಿನಿಂದ ಒಳಗೆ ಹೊಗೆ ಹೋಗ್ತದೆ, ಆ ಹೊಗೆ ಅಲ್ಲಿ ಅಂಟಿಕೊಳ್ತದೆ ಶ್ವಾಸಕೋಶಕ್ಕೆ. ಆದರೆ ಅದನ್ನು ಆಚೆ ತೆಗೆಯೋದು ಹೇಗೆ? ಆಚೆ ತೆಗಿಲಿಕ್ಕೆ ಆಗೋದಿಲ್ಲ. ಸೊ ಈ ಒಳಗೆ ಹೋದದೆಂತ ಬೂದಿ ಥರ ಮಸಿ ಎಲ್ಲ ಇರ್ತದಲ್ಲ, ಅದು ಒಳಗೆ ಅಂಟಿ 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 ಶ್ವಾಸಕೋಶದ ಒಳಗೆ ಒಂದು ಕೋಟಿಂಗ್ ಥರ ಆಗಿರ್ತದೆ, ಕಪ್ಪಾಗಿ. ಈ ಸ್ಪೋರ್ಟ್ಸ್ ಆಟ ಆಡುವವರಿಗೆ ಏನು ಬೇಕು? ಒಳ್ಳೆ ಉಸಿರು ತಗೊಳ್ಳಿಕ್ಕೆ ಆಗಬೇಕು. ಗೊತ್ತಾಯ್ತಾ? ಈ ತುಂಬ ವರ್ಷ ಸ್ಮೋಕ್ ಮಾಡಿದವರಿಗೆ COPD ಅಂತ ಒಂದು ಕಾಯಿಲೆ ಬರ್ತದೆ. ಸಾಧಾರಣ ಒಂದು 45-50 ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ಮೋಕಿಂಗ್ ಮಾಡುವವರಿಗೆ ಜಾಸ್ತಿ. ಯಾಕೆ? ಅವರ ಶ್ವಾಸಕೋಶ ಡ್ಯಾಮೇಜ್ ಆದ ಕಾರಣ ಆಕ್ಸಿಜನನ್ನು ಹೀರಲಿಕ್ಕೆ ಅವರಿಗೆ ವೀಕ್ ಆಗೋದು. ಸೊ ದಮ್ ಕಟ್ಟೋದು ಬೇಕು ಅವರಿಗೆ. ಗೊತ್ತಾಯ್ತಾ? ಸಿಗರೇಟ್ ಇದು ಯಾವ್ಯಾವ ಪ್ರಾಡಕ್ಟ್ಸ್ ಬರ್ತದೆ ಹೇಳಿ? ಸಿಗರೇಟ್, ಇನ್ನೆಂತ ಉಂಟು? ಮಾವ, ಮತ್ತೆಂತ? ಹಾಂ ಹೇಳ, ದೊಡ್ಡ ಕೇಳು. ವಿಮಲ್, ಹಾಂ ಯಾರ ಹೇಳಿ. ಎಲ್ಲ ಹುಡುಗರಿಗೆ ಗೊತ್ತಿರ್ತದೆ, ನಮಗೂ ಗೊತ್ತಿದೆ ಅದು. ಎಲ್ಲ ಉಪಯೋಗಿಸಿದವರು ಯಾರಿದ್ದಾರೆ? ಯಾರೆಲ್ಲ ಬಾಯಿಗೆ ಹಾಕಿದ್ದಾರೆ? ಅದು ಅವ ಹಾಕಿದ್ದಾನೆ ಮೋಸ್ಟ್ಲಿ, ಅಲ್ಲ? ನೀನು ಟ್ರೈ ಮಾಡಿದ್ಯಾ?
ಅವ ಟ್ರೈ ಮಾಡಿದ್ದಾನೆ, ಭಯಂಕರ ನಾಚಿಕೆ ಉಂಟು ಅವನಿಗೆ. ಅವನು ಟ್ರೈ ಮಾಡಿದ್ದಾನೆ. ಇನ್ಯಾರು ಟ್ರೈ ಮಾಡಿದ್ದೀರಿ? ಕೈ ಎತ್ತಿ, ಹೆಮ್ಮೆಯಿಂದ ಕೈ ಎತ್ತಿ. ಇರಲಿ, ಬಿಡಿ ಬಿಡಿ, ತೊಂದರೆ ಇಲ್ಲ. ಟ್ರೈ ಮಾಡಿದರೆ ಇನ್ನು ಮುಂದೆ ಮುಟ್ಟಬೇಡಿ ಅದನ್ನು, ಗೊತ್ತಾಯ್ತಾ? ಯಾಕೆ ಅಂದರೆ ಈಗ ನಿಮಗೆ ಗೊತ್ತಾಗಿದೆ ಅಲ್ಲ, ಸ್ನಫ್ ಅಂದರೆ ಹೇಳು, ಅಜ್ಜಿ ನಶೆ, ಕೆಲವು ನಶೆ ಆಗ್ತಾರಲ್ಲ ಮೂಗಿಗೆ, ಅದು ಕೂಡ ಹಾಳು. ಸಿಗರೇಟಲ್ಲಿ ಏನಿರ್ತದೆ ಗೊತ್ತಾ? ಹೊಗೆ ಸೊಪ್ಪು ಇರ್ತದೆ. ಈ ಹೊಗೆ ಸೊಪ್ಪಿದು ವಿಶೇಷತೆ ಅಂದರೆ ಅದರಲ್ಲಿ ಸಾಧಾರಣ ಕ್ಯಾನ್ಸರ್ ಮಾಡುವಂತಹ 50 ಪದಾರ್ಥಗಳು ಉಂಟು. 4000 ವಿಷಕಾರಿ ಕೆಮಿಕಲ್ಸ್ ಇರ್ತದೆ. ಹೊಗೆ ಸೊಪ್ಪಿನ ನೀವು ಒಂದು ಸಿಗರೇಟ್ ತಗೊಂಡ್ರೆ ಅದರಲ್ಲಿ ಸಾಧಾರಣ 50 ಕ್ಯಾನ್ಸರ್ ಮಾಡುವ ಕೆಮಿಕಲ್ಸ್ ಉಂಟು, ಇನ್ಕ್ಲೂಡಿಂಗ್ ನಿಕೋಟಿನ್, ಗೊತ್ತಾಯ್ತಾ? 4000 ವಿಷಕಾರಿ ಕೆಮಿಕಲ್ಸ್ ಇರ್ತದೆ, ಗೊತ್ತಾಯ್ತಾ? ಪ್ಲುಟೋನಿಯಂ ಕೂಡ ಉಂಟು. ಈಗ ಟೆಸ್ಟ್ ಮಾಡಿ ನೋಡಿದೆ, ಈಗ ನಾನು ಇಲ್ಲಿ ಹೇಳ್ತೇನೆ ನೋಡಿ. ಕಾರ್ಬನ್ ಮೊನಾಕ್ಸೈಡ್ ಕೇಳಿದ್ದೀರಾ? ಅದು ನಮಗೆ ಗಾಡಿಯಲ್ಲಿ ಬರ್ತದೆ ಹೊಗೆ. ಹೈಡ್ರೋಜನ್ ಸಯನೈಡ್ ಉಂಟು ಹೊಗೆ ಸೊಪ್ಪಲ್ಲಿ. ನೈಟ್ರೋಜನ್ ಆಕ್ಸೈಡ್, ಅಮೋನಿಯಾ, ನಿಕೋಟಿನ್, ಫಿನಾಲ್, ಮತ್ತು ಬೆನ್ಝೀನ್, ಫಾರ್ಮಾಲ್ಡಿಹೈಡ್, ಆಕ್ರೋಲೈನ್, ನೈಟ್ರೋಸಮೈನ್ಸ್, ಇದು ಕೆಲವು. ಇದು ದೊಡ್ಡ ಲಿಸ್ಟ್ ಉಂಟು. 4000 ಕೆಮಿಕಲ್ಸ್ ಇರ್ತದೆ. ನೀವು ಆ ಹೊಗೆ ಸೊಪ್ಪನ್ನು ಹೊತ್ತಿಸಿ ಎಳಿತೀರಲ್ಲ, ಈ 4000 ಕೆಮಿಕಲ್ಸ್ ಇನ್ಕ್ಲೂಡಿಂಗ್ ಒಂದು 50 ವಿಷಕಾರಿ ಅಂದರೆ ಕ್ಯಾನ್ಸರ್ ಮಾಡುವಂಥ ಕೆಮಿಕಲ್ಸು ಶ್ವಾಸಕೋಶಕ್ಕೆ ಹೋಗ್ತದೆ, ದೇಹಕ್ಕೆ. ಇದು ಎಳಿತಾ ಎಳಿತಾ ಏನಾಗ್ತದೆ, ಒಂದೊಂದೇ ಡ್ಯಾಮೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಗೊತ್ತಾಯ್ತಾ? ಇದು ಕ್ಯಾನ್ಸರ್, ಇದು ಚಿತ್ರ. ಕ್ಯಾನ್ಸರ್ ಈಗ ಇಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಬರ್ತಾರಲ್ಲ, ಸಾಧಾರಣ ನಾನು ಹೇಳೋದು ಎಲ್ಲ ಹೆಚ್ಚಿನ ಕ್ಯಾನ್ಸರ್ ಪೇಷಂಟಿನ ಕ್ಯಾನ್ಸರಿಗೆ ಕಾರಣ ಹೊಗೆ ಸೊಪ್ಪು. ಕೆಲವರು ಅವರೇ ಎಳಿತಾರೆ, ಇನ್ನು ಕೆಲವರು ಫ್ಯಾಮಿಲಿಯವ ಎಳಿತಾ ಇರ್ತಾನೆ, ಪಕ್ಕದಲ್ಲಿ ಕೂತು ಎಳಿತಾರೆ. ಈಗ ಮನೆಯಲ್ಲಿ ಒಬ್ಬ ಗಂಡಸು ಸಿಗರೇಟ್ ಎಳೆದ್ರೆ ಏನಾಗ್ತದೆ, ಅವನ ಮನೆಯಲ್ಲಿರುವ ಮಕ್ಕಳು ಅದನ್ನು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳೋದು. ರೂಮಲ್ಲಿ ಕೂತು ಎಳೆದ್ರೆ ಆ ರೂಮಲ್ಲಿ ಇಡೀ ಆ ಕ್ಯಾನ್ಸರ್ ಇದು ಹೊಗೆ ಇರ್ತದೆ. ಅದರ ಮಕ್ಕಳು ಎಳಿತಾರೆ, ಹೆಂಡತಿ ಎಳಿತಾರೆ, ಎಲ್ಲರೂ ಎಳಿತಾ ಇರ್ತಾರೆ, ಗೊತ್ತಾಯ್ತಾ? ಸೊ ಇದರಿಂದಾಗಿ ಈ ಕ್ಯಾನ್ಸರ್ ಕಾಯಿಲೆ ಬರಲಿಕ್ಕೆ ಮುಖ್ಯ ಕಾರಣ. ನೀವು ಕ್ಯಾನ್ಸರ್ ಕಾಯಿಲೆ ಪೇಷಂಟ್ಸ್ ಒಂದು ಕ್ಯಾನ್ಸರ್ ಹಾಸ್ಪಿಟಲಿಗೆ ಹೋಗಿ ನೋಡಿದರೆ ಅಲ್ಲಿ ಇರುವ ಒಂದು 80-90% ಅವರು ಕೂಡ ಹೊಗೆ ಸೊಪ್ಪಿಗೆ ಎಕ್ಸ್ಪೋಷರ್ ಆದ ಪೇಷಂಟ್ಸ್, 90% ಕೂಡ. ಉಳಿದ ಕ್ಯಾನ್ಸರ್ಗಳು ಇರ್ಬೋದು, ಅದು ಬೇರೆ ಕಾರಣದಿಂದ ಬರೋದು. ಬಟ್ ಮೆಜಾರಿಟಿ ಕ್ಯಾನ್ಸರ್ಗೆ ಕಾರಣವೇ ಹೊಗೆ ಸೊಪ್ಪು. ಕೆಲವು ಅಜ್ಜಿ ಎಲ್ಲ ಬರ್ತಾರೆ ಕ್ಯಾನ್ಸರ್ ಅಂತೇಳಿ, ಆ್ಯಕ್ಚುಲಿ ಅವರು ಹೊಗೆ ಸೊಪ್ಪು ಯೂಸ್ ಮಾಡಿರೋದಿಲ್ಲ, ಗಂಡ ಮನೆಯಲ್ಲಿ ಸ್ಮೋಕ್ ಮಾಡ್ತಾ ಇರ್ತಾನೆ, ಅದೇ ಹೊಗೆ ಸೊಪ್ಪು ಹೋಗ್ತಾ ಇರ್ತದೆ, ಗೊತ್ತಾಯ್ತಾ? ತುಂಬ ವರ್ಷಗಳ ಕಾಲ, ಗೊತ್ತಾಯ್ತಾ? ಪಕ್ಕದ ಮನೆಯವನು ಗೊತ್ತೇ ಇರೋದಿಲ್ಲ, ಗೊತ್ತಾ? ಪಕ್ಕದ ಮನೆಯವನು ಸ್ಮೋಕ್ ಮಾಡ್ತಾನೆ, ಕಿಟಕಿಯಲ್ಲಿ ಅದೇ ಹೊಗೆ ಬರ್ತಾ ಇರ್ತದೆ. ಅವನು ಹೇಳ್ತಾನೆ ಈ ಮನೆಯಲ್ಲಿ ಒಂದು 20 ವರ್ಷ ಕಳೆದು ಇವಳಿಗೆ ಕ್ಯಾನ್ಸರ್ ಬರ್ತದೆ. ನಾವು ಅದನ್ನು ಗೊತ್ತೇ ಇರೋದಿಲ್ಲ, ಎಕ್ಸ್ಪೋಷರ್ ಆಗಿರ್ತದೆ, ಗೊತ್ತಾಯ್ತಾ? ಲಂಗ್ ಕ್ಯಾನ್ಸರ್ 85-90% ಈಸ್ ಅಸೋಸಿಯೇಟೆಡ್ ವಿತ್ ಸ್ಮೋಕಿಂಗ್. ಕ್ಯಾನ್ಸರ್ ಹಾಸ್ಪಿಟಲಲ್ಲಿ 90% ಕ್ಯಾನ್ಸರ್ ಪೇಷಂಟ್ಸ್ ಶ್ವಾಸಕೋಶದ್ದು ಬಂದರೆ 90% ಜನವು ಸ್ಮೋಕರ್ಸೇ ಇರ್ತಾರೆ. ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಆಗ್ತದೆ, ಲಿಪ್, ಇಸೋಫೇಗಸ್, ಟಂಗ್, ಸ್ಟೊಮಕ್ ಎಲ್ಲ. ಹಾರ್ಟ್ ಅಟ್ಯಾಕ್ 70% ಚಾನ್ಸಸ್ ಸ್ಮೋಕರ್ಸ್. ಸ್ಟ್ರೋಕ್ ಆಗಲಿಕ್ಕೆ ಡಬ್ಬಲ್ ಚಾನ್ಸ್. ನಾರ್ಮಲ್ ಜನ ಸ್ಮೋಕರ್ಸ್ ಅಲ್ಲದೇ ಇರುವುದಕ್ಕಿಂತ ಸ್ಮೋಕರ್ಸಲ್ಲಿ ಡಬ್ಬಲ್ ಚಾನ್ಸ್ ಉಂಟು ಸ್ಟ್ರೋಕ್ ಆಗೋದು. ಹಾರ್ಟ್ ಅಟ್ಯಾಕ್ ಆಗೋದು 70% ಜಾಸ್ತಿ. ಕಾಣುವುದಿಲ್ಲ, ತೊಂದರೆ ಇಲ್ಲ. ನೆಕ್ಸ್ಟ್ ಗಾಂಜಾ. ಗಾಂಜಾ ಗೊತ್ತಿದೆ ಅಲ್ಲ, ಎಲ್ಲ ಹುಡುಗರಿಗೆ ಗೊತ್ತಿರ್ತದೆ. ಯಾರು ಸ್ಮೋಕ್ ಮಾಡಿದ್ದಾರೆ ಇಲ್ಲಿ ಹೇಳಲಿಕ್ಕಾಗೋದಿಲ್ಲ, ಪೊಲೀಸ್ ಇದ್ದಾರೆ. ಸ್ಮೋಕ್ ಮಾಡಿದವರಿದ್ದಾರಾ? ಇಲ್ಲ. ನೋಡಿದವರಿದ್ದಾರಾ? ಹಾಂ. ಗಾಂಜಾ ಅಲ್ಲಿ ಇರ್ತದೆ. ಗಾಂಜಾದಿಂದ ಆಗುವ ಮಾನಸಿಕ ಕಾಯಿಲೆಗಳು ಏನೇನು? ಈಗ ಗಾಂಜಾ ಒಳ್ಳೆಯದಾ? ಇಲ್ಲ, ಅದು ಎಕ್ಸ್ಟ್ರೀಮ್ ಡೇಂಜರಸ್. ಒಂದು ಸಲ ಗಾಂಜಾ ಇಳಿದ್ರೂ ಸಾಕು, ಕೆಲವರಿಗೆ ಮಾನಸಿಕ ಕಾಯಿಲೆ ಬರ್ಬೋದು. ನೆನ್ಪಿಟ್ಕೊಳ್ಳಿ, ಒಂದು ಸಲ. ಕೆಲವು ಜನ ಹೇಳ್ತಾರೆ ಏನಾಗೋದಿಲ್ಲ ಅಂತ, ಆ್ಯಕ್ಚುಲಿ ಹಾಗೆ ಅಲ್ಲ. ಜೆನೆಟಿಕಲಿ ನಿಮಗೆ ಮಾನಸಿಕ ಕಾಯಿಲೆ ಬರುವಂತಹ ಪ್ರೀಡಿಸ್ಪೋಸಿಷನ್ ಅಂತ ಹೇಳೋದು. ಅಂದರೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಮಾನಸಿಕ ಕಾಯಿಲೆ ಇರೋದು, ಅಥವಾ ನಿಮ್ಮ ಜೀನ್ಸಲ್ಲಿ ಮಾನಸಿಕ ಕಾಯಿಲೆ ಬರುವಂತಹ ಲಕ್ಷಣಗಳ ಜೀನ್ಸ್ ಇದ್ದರೆ ನೀವು ಈವನ್ ಒನ್ಸ್ ಗಾಂಜಾ ಸ್ಮೋಕ್ ಮಾಡಿದರೂ ಸಾಕು, ನಿಮಗೆ ಮಾನಸಿಕ ಕಾಯಿಲೆ ಬರ್ಬೋದು. ಗಾಂಜಾದಿಂದ ಬರುವಂತಹ ಮಾನಸಿಕ ಕಾಯಿಲೆಗಳು ಮೋಸ್ಟ್ ಕಾಮನ್ ಸೈಕೋಸಿಸ್. ಸೈಕೋಸಿಸ್ ಅಂದ್ರೇನು? ಸಂದೇಹ ಕಾಯಿಲೆ, ಗೊತ್ತಾಯ್ತಾ? ಯಾರೋ ನನಗೆ ಸಾಯಿಸಲಿಕ್ಕೆ ಬರ್ಬೋದು, ಏನೋ ಮಾಡ್ಬೋದು. ಒಬ್ಬೊಬ್ಬರೇ ಇರುವಾಗ ಕಿವಿಯಲ್ಲೆಲ್ಲ ಮಾತಾಡಿದಾಗೆ ಶಬ್ದ ಕೇಳೋದು, ಒಂದೊಂದು ವಾರ ನಿದ್ದೆ ಬರೋದಿಲ್ಲ, ಯಾರ್ಯಾರಿಗೂ ಹೊಡೆಯುವುದು, ಗಲಾಟೆ ಮಾಡೋದು, ಇಂಥದ್ದೆಲ್ಲ ರೋಗ ಲಕ್ಷಣಗಳು ಕಾಣ್ತದೆ. ಜೊತೆಗೆ ಡಿಪ್ರೆಷನ್ ಅಂದರೆ ಖಿನ್ನತೆ, ಆಂಗ್ಸೈಟಿ ಅಂದರೆ ಉದ್ವೇಗ ಕಾಯಿಲೆ, ಇದು ಕೂಡ ಬರ್ತದೆ, ಗೊತ್ತಾಯ್ತಾ? ಪ್ಯಾರನಾಯ್ಡ್ ಡೆಲ್ಯೂಷನ್ಸ್ ಅಂತ ಹೇಳುವ ಕಾಯಿಲೆ ಬರ್ತದೆ. ಅದರಲ್ಲಿ ಏನಂದರೆ ಸಂದೇಹ ಬರೋದು, ಎಲ್ಲಿ ಹೋಗ್ಲಿಕ್ಕೂ ಹೆದರಿಕೆ, ಯಾರೋ ನನ್ನನ್ನು ಸಾಯಿಸ್ಬೋದು, ಏನೋ ಮಾಡ್ಬೋದು, ಈ ಥರದ ಭ್ರಮೆಗಳು ಸ್ಟಾರ್ಟ್ ಆಗ್ತದೆ. ಮತ್ತು ಹ್ಯಾಲುಸಿನೇಷನ್ ಆಗ್ತದೆ, ಪ್ಲಸ್ ಬುದ್ಧಿಯಲ್ಲೆಲ್ಲ ವ್ಯತ್ಯಾಸ ಆಗ್ತದೆ. ನಾರ್ಮಲ್ ಆಗಿ ಒಳ್ಳೆ ಚಂದ ಡ್ರೆಸ್ ಮಾಡಿ ಹೋಗುವವ
ಫುಲ್ ಸ್ನಾನವೇ ಮಾಡದೇ ಇರುವುದು 4 ದಿವಸ, ಈ ಥರ ಬುದ್ಧಿಯಲ್ಲಿ ತೀರಾ ಬದಲಾವಣೆಗಳು ಬರ್ಬೋದು. ಗೊತ್ತಾಯ್ತಾ? ಇನ್ನಿರೋದು ಕೊಕೇಯಿನ್ ಅಂತ ಹೇಳುವ ಇನ್ನೊಂದು ಮಾದಕ ಪದಾರ್ಥ. ಇದನ್ನು ಮಾಡೋದು ಎರಿಥ್ರೋಝೈಲನ್ ಕೋಕಾ ಅಂತ ಹೇಳುವ ಎಲೆಯಿಂದ ಮಾಡ್ತಾರೆ. ಸೌತ್ ಅಮೇರಿಕಾದಲ್ಲಿ ತುಂಬ ಕಾಮನ್ ಇದು. ನಾರ್ಕೋಸ್ ಅಂತ ಸೀರೀಸ್ ನೋಡಿದ್ದೀರಾ? ನೆಟ್ಫ್ಲಿಕ್ಸಲ್ಲಿ ಉಂಟು? ಇಲ್ಲ. ಓಕೆ. ಇದು ಎರಿಥ್ರೋಝೈಲನ್ ಕೋಕಾ ಅಂತ ಸೌತ್ ಅಮೇರಿಕಾದಲ್ಲಿ ಬೆಳೆಯುವ ಒಂದು ಎಲೆಯಿಂದ ತಯಾರಿ ಮಾಡ್ತಾರೆ. ತುಂಬ ಡೇಂಜರಸ್ ಡ್ರಗ್ಸ್. ಈ ನೋಟನ್ನು ತಿರುಗಿಸಿ ಎಳಿತಾರೆ ನೋಡಿ ಮೂಗಿನಲ್ಲಿ, ಇದನ್ನು ಮೂಗಿನಲ್ಲೇ ಎಳಿತಾರೆ ಆ್ಯಕ್ಚುಲಿ. ಅದು ನೋಡಿ ಕಾಣುವುದಿಲ್ಲಲ್ಲ, ಸರಿ. ಇದು ಆ ಡ್ರಗ್ಸನ್ನು ಎಳೆದದ್ದು ಅಂದರೆ ಒಂದು 6 ತಿಂಗಳು 1 ವರ್ಷ ಕೊಕೈನನ್ನು ನೀವು ಎಳೆದ್ರೆ ನಿಮ್ಮ ಮೂಗಿನೊಳಗಿರುವ ಮಾಂಸಖಂಡಗಳೆಲ್ಲ ಕರಗಿ ಹೋಗ್ತದೆ. ಫುಲ್ ಕರಗಿ ಅಂದರೆ ನೀರಾಗಿ ಹೋಗ್ತದೆ. ನೋಡಿ ಅವನ ಮೂಗಲ್ಲಿ ಅದು ಆ್ಯಕ್ಚುಲಿ ಮೂಗಿಗೆ ಚಟ್ಟೆ ಆಗಿದೆ, ಖಾಲಿ ಫ್ಲ್ಯಾಟ್. ಗೊತ್ತಾಯ್ತಾ? ತುಂಬ ಕೊಕೈನ್ ಎಳೆದ ಮೂಗದು. ಮೂಗಿನ ಒಳಗಿರುವ ಚರ್ಮ ಎಲ್ಲ ತೂತಾಗ್ತದೆ. ಆ್ಯಕ್ಚುಲಿ ಈ ಮೂಗಿಂದ ಈಚೆ ಮೂಗಿಗೆ ಕನೆಕ್ಷನ್ ಆಗ್ತದೆ. ಮತ್ತು ಜಾಸ್ತಿ ಎಳೆದ್ರೆ ಇಲ್ಲಿ ಸ್ವಲ್ಪ ಅಷ್ಟು ಮಟ್ಟಿಗೆ ಇಲ್ಲ. ನಾನು ಒಂದು ಪೇಷಂಟ್ ನೋಡಿದ್ದೇನೆ ಆ್ಯಕ್ಚುಲಿ, ಅವನು ಗಲ್ಫಿನವನು. ಅವನಿಗೆ ಕೊಕೈನ್ ಎಳೆದು ಈ ಮೂಗಿನಲ್ಲಿ ತೂತಾಗಿದೆ, ಪ್ಲಸ್ ಮೂಗಿನ ಮೇಲಿನ ಭಾಗ ಉಂಟಲ್ಲ ಅಲ್ಲಿ ಎಲುಬು ಓಪನ್ ಆಗಿತ್ತು. ಈ ಮೂಗಿನೊಳಗೆ ನೋಡಿದರೆ ತಲೆದು ಅಡಿ ಎಲುಬು ಕಾಣ್ತಾ ಇತ್ತು. ಅಷ್ಟು ಅವನು ಗಲ್ಫಿನಲ್ಲಿ ಇದ್ದದ್ದು. ಅಲ್ಲಿ ಕೊಕೈನ್ ಯೂಸ್ ಮಾಡಿ ಇಲ್ಲಿ ಅಡ್ಮಿಷನಿಗೆ ಅವರ ಮನೆಯವರು ಕರ್ಕೊಂಡು ಬಂದಿದ್ರು ಅಡ್ಮಿಟ್ ಆಗಲಿಕ್ಕೆ ಅಂತ. 3-4 ತಿಂಗಳು ಅಡ್ಮಿಟ್ ಮಾಡಿದ್ವಿ. ಫುಲ್ ತೀರಾ ಮಾನಸಿಕ ಕಾಯಿಲೆ ಸ್ಟಾರ್ಟ್ ಆಗಿತ್ತು ಕೊಕೈನಿಂದ. ಇದು ಹೆರಾಯಿನ್ ಅಂತ. ಇದನ್ನು ಓಪಿಯಂ ಅಂತ ಹೇಳುವ ಗಿಡದಿಂದ ಮಾಡ್ತಾರೆ, ಪಾಪಿ ಪ್ಲಾಂಟ್ ಅಂತ ಹೇಳಿ. ಗೊತ್ತಾಯ್ತಾ? ಇದು ಸಾಧಾರಣ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಅಲ್ಲೆಲ್ಲ ಜಾಸ್ತಿ ಬೆಳೀತಾರೆ. ಇನ್ನೊಂದು ಇಂಡೋನೇಷ್ಯಾ ಆ ಸೈಡಲ್ಲಿ ಜಾಸ್ತಿ ಬೆಳೀತದೆ. ಇಲ್ಲಿ ಇಂಡಿಯಾದಲ್ಲಿ ಇದನ್ನೆಲ್ಲ ಬೆಳೆಯುವುದಿಲ್ಲ, ಬಟ್ ಎಲ್ಲ ಕದ್ದು ಮುಚ್ಚಿ ಬರುವಂಥದ್ದು. ಗೊತ್ತಾಯ್ತಲ್ಲ? ಇದು ಹೆರಾಯಿನ್ ಆ್ಯಕ್ಚುಲಿ ಇಂಜೆಕ್ಷನ್ ಹಾಕೋದು. ಆ ಹೆರಾಯಿನ್ ಪುಡಿಯನ್ನು ಲಿಕ್ವಿಡ್ ಟೈಪ್ ಮಾಡಿ ಅದನ್ನು IV ಲೈನ್ ಇಂಜೆಕ್ಷನಲ್ಲಿ ಕೊಡ್ತಾರೆ. ಗೊತ್ತಾಯ್ತಾ? ಇದು ಹೆರಾಯಿನಿಂದ ಆದ ಸ್ಕಿನ್ನಿನ ಗಾಯಗಳು. ಗೊತ್ತಾಯ್ತಾ? ಪ್ರಾಬ್ಲಮ್ ಏನಿದ್ರಲ್ಲಿ ಹೆಚ್ಚಾಗಿ ಇದರಿಂದ ರಕ್ತದಲ್ಲಿ HIV, ಏಡ್ಸ್ ಮತ್ತು ಹೆಪಟೈಟಿಸ್ B ಇಂಥ ಕಾಯಿಲೆಗಳು ಹರಡ್ತದೆ. ಗೊತ್ತಾಯ್ತಲ್ಲ? ಯಾಕೆಂದರೆ ಇಂಜೆಕ್ಷನ್ ಶೇರ್ ಮಾಡ್ತಾರೆ ಇವರು. ಇದನ್ನು ಯೂಸ್ ಮಾಡೋರು ಏನು ಮಾಡ್ತಾರೆ, ಒಂದೇ ಇಂಜೆಕ್ಷನಲ್ಲಿ 4 ಜನ ತಗೊಳ್ಳೋದು. ಅದೇನಾಗ್ತದೆ, ಈ ಥರ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಎಲ್ಲ ಉಂಟಲ್ಲ, HIV, ಏಡ್ಸ್ ಥರದ ಕಾಯಿಲೆಗಳು ರಕ್ತದಲ್ಲಿ ಹರಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಂಥದ್ದೆಲ್ಲ ನಮ್ಮ ನಾರ್ತ್ ಈಸ್ಟಲ್ಲೆಲ್ಲ ಸ್ವಲ್ಪ ಪೇಷಂಟ್ಸ್ ಜಾಸ್ತಿ ಇದ್ದಾರೆ, ಮಣಿಪುರ ಆ ಸೈಡಲ್ಲೆಲ್ಲ. ಸೊ ಏನು ಮಾಡಬೇಕದ್ದು ಈ ಡ್ರಗ್ಸಿಂದ ನಾವು ಬಚಾವಾಗಲಿಕ್ಕೆ? ಮೋಸ್ಟ್ ಇಂಪಾರ್ಟೆಂಟ್, ಪಿಯರ್ ಪ್ರೆಷರಿಗೆ ಸಿಕ್ಕಿ ಹಾಕಿಕೊಳ್ಬಾರ್ದು. ನಮ್ಮ ಸುತ್ತಮುತ್ತ ಇರುವ ಫ್ರೆಂಡ್ಸನ್ನು ಒಳ್ಳೆಯವರಾಗಿರುವ ಹಾಗೆ ನೋಡಿಕೊಳ್ಬೇಕು. ಅದು ಅತೀ ಮುಖ್ಯ. ಈ ಕಾಲೇಜ್ ಟೈಪಿನ ಈ ಎನ್ವಿರಾನ್ಮೆಂಟಲ್ಲಿ ನೀವು ಜಾಗ್ರತೆಯಿಂದ ಇರಿ. ನಿಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಇರ್ತಾರೆ, ಆದರೆ ಯಾವತ್ತೂ ಒಳ್ಳೆ ಫ್ರೆಂಡ್ಸ್ ಇರುವ ಹಾಗೆ ನೋಡ್ಕೊಳ್ಳಿ. ಹಾಳಾದ ಫ್ರೆಂಡ್ಸನ್ನು ನಿಮ್ಮ ಹತ್ರ ಸೇರಿಸ್ಕೊಳ್ಬೇಡಿ. ಯಾಕೆಂದರೆ ಈ ಡ್ರಗ್ಸ್ ಇಂಥದ್ರಲ್ಲಿ ಬಲಿಯಾದ ಪೇಷಂಟ್ ಆಗಿರುವವನ್ನು ನಿಮ್ಮ ಫ್ರೆಂಡ್ಸ್ ಆಗಿ ಇಟ್ಕೊಂಡ್ರೆ ಅವರ ಸಹವಾಸ ನಿಮ್ಮನ್ನು ಹಾಳು ಮಾಡ್ಬೋದು. ಸೊ ನಿಮ್ಮ ಸುತ್ತಮುತ್ತ ನಿಮಗೆ ಒಳ್ಳೆ ಫ್ರೆಂಡ್ಸ್, ನಿಮ್ಮ ಲೈಫನ್ನು ಚೆನ್ನಾಗಿ ಮಾಡುವಂತಹ ಒಳ್ಳೆ ಫ್ರೆಂಡ್ಸ್ ಇರುವ ಹಾಗೆ ನೋಡ್ಕೊಳ್ಳಿ. ಗೊತ್ತಾಯ್ತಾ? ಕೆಟ್ಟ ರೀತಿಯ ಸಹವಾಸದಿಂದವೇ ಇಂಥದ್ದು ಬರುವುದು. ಆದಷ್ಟು ಒಳ್ಳೆಯ ಫ್ರೆಂಡ್ಸ್ ಈ ಎನ್ವಿರಾನ್ಮೆಂಟಲ್ಲಿ, ನಿಮ್ಮ ಕಾಲೇಜ್ ಎನ್ವಿರಾನ್ಮೆಂಟಲ್ಲಿ ಇರ್ತಾರೆ. ಡ್ರಗ್ಸ್ ಅಂತ ಹೇಳೋದಲ್ಲ, ಯೂಶಲಿ ಒಂದು ಕಾಲೇಜ್ ಎನ್ವಿರಾನ್ಮೆಂಟಿಗೆ ಬರೋದು ಇಲ್ಲೀಗಲ್ ವ್ಯಕ್ತಿಗಳಿಂದ. ಗೊತ್ತಾಯ್ತಾ? ಇದರ ವ್ಯಾಪಾರ ಮಾಡುವ ಕೆಟ್ಟ ವ್ಯಕ್ತಿಗಳು ಹೊರಗೆ ಸೊಸೈಟಿಯಲ್ಲಿ ಇರ್ತಾರೆ. ಅವರು ಬಂದು ಯಾರೋ ಒಬ್ಬನಿಗೆ ಬಲಿಪಶು ಮಾಡಿ ಅವರ ಮೂಲಕ ಈ ಕಾಲೇಜ್ ಎನ್ವಿರಾನ್ಮೆಂಟಿಗೆ ಎಂಟ್ರಿ ಆಗ್ತಾರೆ. ಸೊ ನೀವೇನು, ನಿಮ್ಮಲ್ಲಿ ಒಗ್ಗಟ್ಟಿರಬೇಕು. ಇಂಥ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಬರೋದಾಗೆ ನೋಡ್ಕೊಳ್ಳಿ. ನಿಮ್ಮಲ್ಲಿಯೂ ಒಗ್ಗಟ್ಟಿರಲಿ. ಸೊ ದ್ಯಾಟ್ ನಿಮ್ಮಲ್ಲಿರೋ ಸುತ್ತಮುತ್ತಲಿರೋ ಮಕ್ಕಳು ಹಾಳಾಗದೇ ಇರೋ ಕಾರಣ ಎಲ್ಲರೂ ನೋಡ್ಕೊಳ್ಬೇಕು. ಗೊತ್ತಾಯ್ತಾ? ಫ್ರೆಂಡ್ಸ್ ಪ್ರೆಷರಿಗೆ ಬಲಿಯಾಗಬೇಡಿ. ಇಲ್ಲ ಅಂತ ಹೇಳಲಿಕ್ಕೆ ಕಲೀರಿ. ಎಲ್ಲದಕ್ಕೆ ಎಂಥದ್ದು ಸಂಕೋಚ ಸ್ವಭಾವ ಇದ್ದವರೇ ಇದರಲ್ಲಿ ಬೀಳುವುದು. ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಫ್ರೆಂಡ್ಸ್ ಬಂದು ಯೂಸ್ ಮಾಡಿ ಮಗ ಅನ್ನುವಾಗ ನೋ ಅಂತ ಹೇಳಲಿಕ್ಕೆ ಕಲಿಬೇಕು. ಒಂದು ಸಲ ಅಂತ ಹೇಳುವಾಗ ಅವರು ಹ್ಞೂ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡಿದರೆ ಕಷ್ಟ ಆಗ್ತದೆ. ಸೊ ಡ್ರಗ್ಸಿಗೆ ಕನ್ಫರ್ಮ್ ನೋ ಅಷ್ಟೇ. ಯಾವುದೇ ರೀತಿಯಿಂದವೂ ಅದರಲ್ಲಿ ಸಂಕೋಚ ಮಾಡಲಿಕ್ಕಿಲ್ಲ. ಯಾವುದೇ ಫ್ರೆಂಡ್ಸ್, ನಿಮ್ಮ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಬಂದು ಡ್ರಗ್ಸನ್ನು ಉಪಯೋಗಿಸಲಿಕ್ಕೆ ಪ್ರೆಷರ್ ಹಾಕಿದ್ರು ನೋ ಅಂತ ಹೇಳಲಿಕ್ಕೆ ಕಲಿಬೇಕು. ಹ್ಯಾವ್ ಗುಡ್ ಫ್ರೆಂಡ್ಸ್ ಅರೌಂಡ್ ಯು. ಅದು ಮೋಸ್ಟ್ ಇಂಪಾರ್ಟೆಂಟ್. ಒಳ್ಳೆ ಫ್ರೆಂಡ್ಸ್ ಇದ್ರೇ ನೀವು ಲೈಫಲ್ಲಿ ಮೇಲೆ ಬರ್ತೀರಿ. ಹಾಳಾದ ಫ್ರೆಂಡ್ಸನ್ನು ನಿಮ್ಮ ಸುತ್ತಮುತ್ತ ಇಟ್ಕೊಂಡಿರೋ ನೀವು ಲೈಫಲ್ಲಿ ಕೆಳಗೆ ಹೋಗ್ತೀರಿ. ಇನ್ವಾಲ್ವ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಮೆಡಿಟೇಷನ್. ಈ ಪ್ರಾಯದ ಮಕ್ಕಳಿಗೆ ಬೇಕಾದ್ದು ಒಳ್ಳೆ ದೈಹಿಕ ಚಟುವಟಿಕೆ ಪ್ಲಸ್ ಮನಸ್ಸಿಗೆ ಎಕ್ಸಸೈಸ್. ಅದು ಯಾವುದರಲ್ಲಿ ಸಿಗ್ತದೆ? ಸ್ಪೋರ್ಟ್ಸ್. ನಿಮ್ಮ ವಯಸ್ಸಿನ ಮಕ್ಕಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾದ್ದು ಹೊರಗಿನ ಆ್ಯಕ್ಟಿವಿಟಿ. ಲೈಕ್ ಹುಡುಗರು ಫುಟ್ಬಾಲ್ ಅದೆಲ್ಲ ಆಡ್ಬೋದು, ಹುಡುಗಿಯರು ಶಟ್ಲ್, ಬ್ಯಾಡ್ಮಿಂಟನ್ ಏನಾದರೂ ಆಡ್ಬೋದು. ಇದು ನಿಮ್ಮ ಮನಸ್ಸಿನ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಆ ಒಂದು ಫ್ರಸ್ಟ್ರೇಷನನ್ನು ಹೊರಗೆ ಹಾಕ್ಲಿಕ್ಕೋಸ್ಕರ ಡ್ರಗ್ಸ್ ಥರದ ವಸ್ತುಗಳಲ್ಲಿ ಬಲಿಯಾಗಬೇಡಿ. ಗೊತ್ತಾಯ್ತಾ? ನೆಕ್ಸ್ಟ್, ಸ್ಟಡೀಸಲ್ಲಿ ಕೂಡ
ಹೆಚ್ಚಿನವರು ಸ್ಟಡೀಸ್ ಪ್ರೆಷರ್, ಓದ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಟೆನ್ಷನಿಗೆ ಉಪಯೋಗಿಸಿದೆ ಅಂತ ಹೇಳ್ತಾರೆ. ಅಂಥದ್ದಾಗಬಾರ್ದು. ಇಡೀ ವರ್ಷ ಸಿಸ್ಟಮ್ಯಾಟಿಕ್ ಆಗಿ ನೀವು ಸ್ಟಡಿ ಮಾಡಿದರೆ ಎಂತಹ ಕಷ್ಟದಲ್ಲಿರುವವನಿಗೂ ಒಳ್ಳೆ ಮಾರ್ಕ್ಸ್ ತೆಗಿಬೋದು. ಅದು ನಿಮ್ಮ ಡಿಸಿಪ್ಲಿನಲ್ಲಿ ಇರೋದು. ಒಂದು ಕ್ರಮಬದ್ಧವಾಗಿ ಇಡೀ ವರ್ಷ ಒಂದು ಸಿಸ್ಟಮ್ಯಾಟಿಕ್ ಆಗಿ ಓದಿದರೆ ಎಂತಹ ಮಾನಸಿಕವಾಗಿ ಕಷ್ಟ ಇರುವವನಿಗೂ ಎಕ್ಸಾಮ್ ಪಾಸ್ ಮಾಡಲಿಕ್ಕೆ ಆಗ್ತದೆ. ಟೆನ್ಷನ್ ಅಂತ ಬರೋದು ಯಾಕೆ? ಇಡೀ ವರ್ಷ ಆಟ ಆಡ್ತಾ ಇರೋದು, ಕೊನೆಗೆ ಎಕ್ಸಾಮ್ ಹಿಂದಿನ ದಿವಸ ಓದದೆ ಕೂತ್ಕೊಳ್ಳೋವನು ಓದ್ತೇನೆ ಅಂತ ಹೇಳಿದರೆ ಆಗ್ತದ? ಕಷ್ಟ ಆಗ್ತದೆ. ಟೆನ್ಷನಿಗೆ ಡ್ರಗ್ಸ್ ಸೊಲ್ಯೂಷನ್ ಅಲ್ಲ, ಟೀಚರ್ಸ್ ಇದು ಹೆಲ್ಪ್ ಕೇಳಬೇಕಾದ್ದು. ಗೊತ್ತಾಯ್ತಾ? ಚಾಲೆಂಜ್ ಯುವರ್ ಥಾಟ್ಸ್. ಮನಸ್ಸು ಹೇಗೆ ಒಂದು ಹಾವಿನಾಗೆ ಅಂತ ಹೇಳೋದಲ್ಲ, ಬೇಕಾಬಿಟ್ಟು ಇದ್ದಲ್ಲೆಲ್ಲ ಓಡ್ತದೆ. ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಒಂದು ಸಲ ಯೂಸ್ ಮಾಡುವ, ಸಿನಿಮಾದಲ್ಲಿ ಅವನು ಯಾರು ಹೀರೋ ಡ್ರಗ್ಸ್ ಸಿಗರೇಟ್ ಎಳೆಯುವಾಗ ನಾವು ಒಂದು ಸಲ ಟ್ರೈ ಮಾಡುವ ಹೀಗೆ ಅನ್ನಿಸ್ತದೆ. ಅಂದರೆ ನಿಮ್ಮ ತಲೆ ಒಂದು ಚಂಚಲವಾಗಿ ಎಲ್ಲೆಲ್ಲೋ ಓಡ್ತದೆ. ಬಟ್ ಅದನ್ನು ಒಂದು ಮೆಡಿಟೇಷನ್ ಇಂಥದ್ರಿಂದ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಪೆಟ್ಸ್ ಇಟ್ಕೊಳ್ಬೋದು. ನಿಮಗೆ ಯಾವುದೆಲ್ಲ ಮನಸ್ಸಿಗೆ ಪ್ರೀತಿ ಕೊಡ್ತದೋ ಅದನ್ನು ಉಪಯೋಗಿಸಿ, ಬಟ್ ಡ್ರಗ್ಸ್ ಅಲ್ಲ. ಗೊತ್ತಾಯ್ತಾ? ಮೇಕ್ ಎ ಮೀನಿಂಗ್ಫುಲ್ ಗೋಲ್ಸ್. ಚಂದ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ನೀವು ಏನು ಸಾಧಿಸಬೇಕು ಅಂತ ಹೇಳೋದನ್ನು ಪ್ಲ್ಯಾನ್ ಮಾಡಿ. ಆದರೆ ಡ್ರಗ್ಸ್ ಟೈಪ್ ವಿಚಾರಕ್ಕೆ ಹೋಗಿ ಲೈಫ್ ಹಾಳು ಮಾಡ್ಕೊಳ್ಬೇಡಿ. ಗೊತ್ತಾಯ್ತಾ? ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೇನೆ, ಯಾರಾದರೂ ಡ್ರಗ್ಸ್ ಆಲ್ರೆಡಿ ಯೂಸ್ ಮಾಡಿದರೆ, ಅದರಿಂದ ಕಷ್ಟ ಅನುಭವಿಸ್ತಾ ಇದ್ದರೆ ಸಂಕೋಚ ಇಟ್ಕೊಂಡು ಕೂತ್ಕೊಳ್ಬೇಡಿ. ಧಾರಾಳವಾಗಿ ನೀವು ಡಾಕ್ಟರ್ಸ್ ಹತ್ರ ಬಂದು ಸಹಾಯ ಕೇಳ್ಬೋದು. ನಿಮಗೆ ಪೇರೆಂಟ್ಸ್ ಹತ್ರ ಎಲ್ಲ ಹೋಗಿ ಹೇಳಲಿಕ್ಕೆ ಭಯ ಆಗ್ತದೆ, ಟೀಚರ್ಸಿಗೆ ಗೊತ್ತಾಗ್ತದೆ ಅನ್ನುವ ಹೆದರಿಕೆ ಇದ್ದರೆ ಏನು ಹೆದರಿಕೆ ಬೇಡ. ನೀವು ಒಬ್ಬರೊಬ್ಬರೇ ಹೋಗ್ಬೋದು. ನಾವು ಡಾಕ್ಟರ್ಸ್ ಇರ್ತೇವೆ, ಸೈಕ್ಯಾಟ್ರಿಸ್ಟ್. ನೀವು ಬಂದು ಒಂದು ಮೀಟ್ ಆಗಿ ಹೇಳಿ, ನಮಗೆ ಈ ಥರ ಡ್ರಗ್ಸ್ ಬಿಡಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಉಂಟು, ಒಳ್ಳೆ ಟ್ಯಾಬ್ಲೆಟ್ಸ್ ಇದೆ, ನೀವು ಎಂತಹ ಡ್ರಗ್ಸನ್ನು ಬೇಕಿದ್ರೂ ಬಿಡಲಿಕ್ಕಾಗ್ತದೆ. ಗೊತ್ತಾಯ್ತಾ? ಪ್ರಾಬ್ಲಮಲ್ಲಿ ಸಿಕ್ಕಿ ಹಾಕಿಕೊಳ್ಬೇಡಿ. ನೋಡಿ, ಯಾವುದು ಕೆಲವೊಂದು ಸಲ ಪ್ರೆಷರ್ ಇರ್ತದೆ, ಬ್ಲ್ಯಾಕ್ ಮೇಲ್ ಮಾಡುವವರೆಲ್ಲ ಇದ್ದಾರೆ. ನನಗೆ ಮಂಗಳೂರಲ್ಲಿ ಒಬ್ಬ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಬಂದಿದ್ದ, ಕಾಲೇಜ್ ಹೇಳಲಿಕ್ಕೆ ಆಗೋದಿಲ್ಲ. ಅವನಿಗೆ ಆ್ಯಕ್ಚುಲಿ ಡ್ರಗ್ಸ್ ಸಪ್ಲೈ ಮಾಡುವವರು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಗೊತ್ತಾಯ್ತಾ? ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಬಟ್ ಅವನು ಹೇಳಿದ್ವಿ ನಾವು ಪೊಲೀಸ್ ಹತ್ರ ಹೇಳು ಅಂತ. ಸರಿ ಆಯಿತು, ಪ್ರಾಬ್ಲಮ್ ಸಾಲ್ವ್ ಆಯಿತು, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ನೀವು ಇಂಥದಕ್ಕೆ ಸುಮ್ಮನೆ ಸಿಕ್ಕಿ ಹಾಕಿಕೊಂಡು ಅವರ ಬ್ಲ್ಯಾಕ್ ಮೇಲ್ ಮಾಡೋದು, ಅವರ ಕೈಲಿ ಸಿಕ್ಕಿ ಹಾಕಿಕೊಳ್ಳೋದೆಲ್ಲ ಮಾಡಬಾರ್ದು. ಟ್ರೀಟ್ಮೆಂಟ್ ಆಗುವವರು ಹಾಗೆ, ಯಾರಾದರೂ ನಿಮಗೆ ತೊಂದರೆ ಇದ್ದರೆ ನೋಡಿ, ಟ್ರೀಟ್ಮೆಂಟ್ ಮಾಡುವವರಿಗೆ ಯಾರು ಪೊಲೀಸರು ತೊಂದರೆ ಮಾಡೋದಿಲ್ಲ. ಗೊತ್ತಾಯ್ತಾ? ನಾನು ಹೇಳೋದು, ಡ್ರಗ್ಸ್ ಬಿಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೂ ನೀವು ಟ್ರೀಟ್ಮೆಂಟ್ ತಗೊಳ್ತೀರಿ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಧಾರಾಳವಾಗಿ ಧೈರ್ಯದಿಂದ ಸೈಕ್ಯಾಟ್ರಿ ಟ್ರೀಟ್ಮೆಂಟಿಗೆ ಬನ್ನಿ, ಅದನ್ನು ಬಿಡಿಸಿ ಕೊಡ್ಬೋದು. ಗೊತ್ತಾಯ್ತಾ? ಅಷ್ಟೇನು ಕಷ್ಟ ಇಲ್ಲ ಬಿಡಲಿಕ್ಕೆ, ತುಂಬ ಸುಲಭ. ಮೆಡಿಕೇಷನ್ಸ್ ಇದೆ, ಕರೆಕ್ಟ್ ತಗೊಳ್ಬೇಕು. ಓಕೆ, ಥ್ಯಾಂಕ್ ಯು. ಆಯಿತಾ? ನಿಮಗೆ ಸುಮಾರು ಮಾಹಿತಿ ಸಿಕ್ಕಿತು ಅಂತ ಅನ್ನಿಸ್ತದೆ. ಅಟ್ಲೀಸ್ಟ್ ಯಾವುದ್ಯಾವುದೋ ಡ್ರಗ್ಸ್, ಏನೇನು ಪ್ರಾಬ್ಲಮ್ಮು, ಹೇಗೆ ಅದರಲ್ಲಿ ದುಶ್ಚಟದಲ್ಲಿ ಸಿಕ್ಕಿ ಹಾಕಿಕೊಳ್ಳದೇ ಇರೋದ್ರ ಬಗ್ಗೆ ಒಂದು ಬೇಸಿಕ್ ಮಾಹಿತಿ ಕೊಟ್ಟಿದ್ದೇನೆ. ಏನಾದ್ರು ಡೌಟ್ ಉಂಟಾ? ಮೊಬೈಲ್ ನೋಡಿ, ಬ್ರೈನಿನಲ್ಲಿ ಆಗುವ ಮೆಕ್ಯಾನಿಸಮ್ ಎಲ್ಲ ಒಂದೇ. ಎಡಿಕ್ಷನ್ ಅಂತ ಹೇಳೋದು. ಎಡಿಕ್ಷನ್ ಅಂತ ಹೇಳಿದರೆ ನಮ್ಮ ಮನಸ್ಸಿಗೆ ಯಾವುದರಲ್ಲಿ ಖುಷಿ ಸಿಗ್ತದೆ ಅದನ್ನೇ ನಾವು ರಿಪೀಟ್ ಮಾಡ್ತಾ ಹೋಗೋದು. ಫೋನ್ ಅಂತ ಹೇಳೋದು ಹಾಗೆ. ಅದರಲ್ಲಿ ಏನಾಗ್ತದೆ ಅಂದರೆ, ಫೋನ್ ಇದು ಮಾತ್ರ ಅದು ಚಟಕ್ಕೆ ಸಿಕ್ಕಿ ಹಾಕಿ, ಚಟ ಅಂತ ಹೇಳೋದು ಎಲ್ಲದರಲ್ಲಿ ಒಂದೇ. ಡ್ರಗ್ಸ್ ಆಗಿರ್ಬೋದು, ಫೋನ್ ಚಟ ಆಗಿರ್ಬೋದು, ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ, ಜೂಜಾಟ, ಅದು ಕೂಡ ಚಟವೇ. ಈ ಎಲ್ಲದು ಚಟ ಅಂತ ಹೇಳುವ ಬ್ರೈನ್ನಲ್ಲಿ ಆಗುವ ಕೆಮಿಕಲ್ ವ್ಯತ್ಯಾಸ ಏನಿದೆ ಅದು ಎಲ್ಲದೂ ಒಂದೇ. ಬಟ್ ಯಾವ ರೀತಿಯಿಂದ ಅದು ಅಂಟಿಕೊಳ್ತದೆ ಅನ್ನೋ ರೀತಿ ಮಾತ್ರ ಬೇರೆ ಬೇರೆ ಇರ್ತದೆ. ಫೋನಲ್ಲಿ ಏನಂದರೆ, ಈ ಕಾಲೇಜ್ ಸ್ಟೂಡೆಂಟ್ಸಿಗೆಲ್ಲ ಈಗ ಇತ್ತೀಚೆಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಇದೆ. ಅಲ್ಲಿ ಫೋಮೋ ಅಂತ ಹೇಳೋದು, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಒಂದು 4 ಹುಡುಗಿಯರು ಇರ್ತಾರೆ, ಚಂದ ಫೋಟೋ ಹಾಕ್ತಾರೆ ಅಲ್ಲಿ ಇಲ್ಲಿ ಹೋಗಿ. ಆವಾಗ ನಾನು ಒಂದು ಅದರಲ್ಲಿ ಇದ್ದರೆ ಒಳ್ಳೇದಲ್ಲ ಅಂತ. ಅಂದರೆ ಅವರಲ್ಲಿ ಇನ್ಸ್ಟಾಗ್ರಾಮಲ್ಲಿದ್ದಲ್ಲೇ ಚಂದ ಫೋಟೋ ಹಾಕ್ತಾರೆ, ಅಯ್ಯೋ ನನ್ನ ಲೈಫ್ ಹೀಗೆ ಅಲ್ಲ, ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೇನೆ ಅಂತ. ಮತ್ತು ಅದು ಯಾವ ಎಕ್ಸ್ಟೆಂಟಿಗೆ ಅಂದರೆ ಉರ್ಫಿ ಯಾದವ್ನಾಗೆ ಆಗ್ತದೆ. ಉರ್ಫಿ ಜಾವೇದ್ ಅಲ್ಲ, ಯಾರು ಅವಳು, ಅದೇ ಹುಡುಗಿಯರಿಗೆ ಗೊತ್ತಿದೆ, ಫೇಮಸ್. ಅವಳಿಗೆ ಅಟೆನ್ಷನ್ ಸೀಕಿಂಗ್, ಅಂದರೆ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್, ಜನರಿಂದ ಲೈಕ್ಸ್ ತಗೊಳ್ಳಿಕ್ಕೆ ಆಸೆ. ಆ ಲೈಕ್ಸಿಗೋಸ್ಕರ ಇದರಲ್ಲಿ ಇರೋದು ಎಂಥ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಿನಲ್ಲಿ ಫೋಟೋಸ್ ಹಾಕೋದು, ಇದಾಕೋದು. ಕೊನೆಗೆ ಏನಾಗ್ತದೆ, ಇದು ಯೂಸ್ ಮಾಡಿ ಜಾಸ್ತಿ ಹೊತ್ತು ಟೈಮ್ ಅದರಲ್ಲೇ ನಾವು ಕಳೀಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಫೋನು ಹಾಗೆ ನಿಮಗೆ ರಿವಾರ್ಡ್ಸ್ ಕೊಡ್ತದೆ. ಈ ಮಕ್ಕಳೆಲ್ಲ ನಾನು ಹೇಳೋದು ಜಾಸ್ತಿ ಯಾಕೆ ಇರ್ತಾನೆ, ಸುಮ್ಮನೆ ಯೂಟ್ಯೂಬ್ ಸ್ಕ್ರೋಲ್ ಮಾಡೋದಲ್ಲ, ಈ ಫೋಟೋಸ್ ಹಾಕುತ್ತಾರಲ್ಲ ಇನ್ಸ್ಟಾಗ್ರಾಮ್ನಲ್ಲಿ, ಆ ಲೈಕಿಗೋಸ್ಕರ ಮಾಡೋದು. ಇವತ್ತು ಫೋಟೋ ಹಾಕ್ತೇನೆ, 10 ಲೈಕ್ಸ್ ಬರ್ತದೆ, 10 ಲೈಕ್ಸ್ ಬಂತಲ್ಲ, ನಾಳೆ ಇನ್ನೊಂದು ಹಾಕೋದು, 100 ಲೈಕ್ಸ್ ಬಂತಲ್ಲ, ನಾಡಿದ್ದು ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತೆ ಇನ್ಸ್ಟಾಗ್ರಾಮ್ ಸ್ಟಾರ್ ಆಗಬೇಕು ಅಂತ. ನಾನೊಬ್ಬ ಹುಡುಗ, ಮೊನ್ನೆ ಕಲ್ಲಡ್ಕದ ಕ್ಲಿನಿಕಲ್ಲಿ ಬಂದಿದ್ದ ಒಬ್ಬ, ಅವನ ಹತ್ರ ನೀನು ಏನು ಮಾಡಬೇಕು ದೊಡ್ಡವನಾದ್ಮೇಲೆ ಅಂತ ಕೇಳಿದೆ. ಅವನು ಯೂಟ್ಯೂಬರ್ ಅಂತೆ. ಯೂಟ್ಯೂಬರ್ ಅಂದರೆ ಎಂಥ ಜಾಬ್ ಮಾರಾಯ ಅಂತ. ನಾನು ಯೂಟ್ಯೂಬಲ್ಲಿ ಫೋಟೋಸ್ ಹಾಕ್ತೇನೆ ಸರ್, ನನಗೆ ಅದರಲ್ಲೇ ಲೈಫ್ ಆಗ್ತದೆ. ಯೂಟ್ಯೂಬಲ್ಲಿ ಏನು ಮಾಡ್ತಿ? ನಾ ಹೇಳಿದೆ, ನಾಳೆ ಯೂಟ್ಯೂಬೇ ಇಲ್ಲ ಅಂದರೆ, ಈಗ ಇವತ್ತು ಯೂಟ್ಯೂಬ್ ಇದೆ, ಯೂಟ್ಯೂಬ್ ಎಲ್ಲ ಏನು, ಅದು ಸೋಷಲ್ ಮೀಡಿಯಾ.
2 ವರ್ಷಕ್ಕೊಂದು ಚೇಂಜ್ ಆಗ್ತದೆ. ಇವತ್ತು ಯೂಟ್ಯೂಬ್ ಫೇಮಸ್ ಉಂಟು, ನೀನು 4 ವರ್ಷ ಆದಮೇಲೆ ಯೂಟ್ಯೂಬೇ ಇರಲಿಕ್ಕಿಲ್ಲ, ಮತ್ತೇನೋ ಹೊಸತ್ತು ಆ್ಯಪ್ ಬಂದಿರ್ಬೋದು. ಹಾಗಿದ್ರೆ ಅವಾಗ ಏನು ಮಾಡ್ತೀನಿ ನೀನು ಅಂತ, ಓ ಹೌದಲ್ಲ ಸರ್, ಯೂಟ್ಯೂಬ್ ಇಲ್ಲದೆ ಆಗ್ಬೋದಾ, ಹಾಗಿದ್ರೆ ನಾನು ಇನ್ನೇ ಬೇರೆ ಏನಾದ್ರು ಮಾಡ್ತೇನೆ, ಅವಾಗ ಇನ್ಸ್ಟಾಗ್ರಾಮರ್ ಆಗ್ತೇನೆ ಅಂತ. ಹೀಗೆ ಅಂದರೆ ಮಕ್ಕಳಿಗೆ ತಲೆಗೆ ಎಜುಕೇಷನ್ ಇಲ್ಲ ಕರೆಕ್ಟಾಗಿ. ಅಂದರೆ ಸರಿಯಾದ ವಿಚಾರ ಇನ್ಫಾರ್ಮೇಷನ್ ಕೊಟ್ಟರೆ ಅವರು ಅದನ್ನು ಉಪಯೋಗಿಸ್ಬೋದೇನೋ ಸರಿಯಾಗಿ. ಏನೋ ಡೌಟ್ಸ್ ಉಂಟಾ ಮಕ್ಕಳಿಗೆ? ಇಲ್ಲ ಅಲ್ಲ? ಮುಖ್ಯ ಅಂಗವಾದ ಮಾದಕ ವ್ಯಸನ ಈ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿದ್ದು ನಮಗೆ ಒಂದು ಪರಿಪೂರ್ಣವಾದ ಉಪಯುಕ್ತವಾದ ಮಾಹಿತಿಯನ್ನು ಇದೀಗ ನೀಡಿದ್ದಾರೆ. ಪ್ರಾರಂಭಿಸಿ ಡ್ರಗ್ಸ್ ಎಂದರೇನು, ಇದರಿಂದ ಪ್ರಾರಂಭಿಸಿ ಹೇಗೆ ನಮ್ಮ ಯುವ ಜನತೆ ಈ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಹಾಗೂ ಅದರಿಂದ ಉದ್ಭವಿಸುವಂತಹ ಭಯಾನಕ ದೈಹಿಕ ಮತ್ತು ಮಾನಸಿಕ ದುಷ್ಪರಿಣಾಮಗಳೇನು ಮತ್ತು ಅದರೊಂದಿಗೆ ಈ ದುಶ್ಚಟಗಳಿಂದ ನಾವು ಹೇಗೆ ಹೊರಬರಬಹುದು, ಈ ಒಂದು ಉಪಯುಕ್ತ ಮತ್ತು ಮಾಹಿತಿಯನ್ನು ಇಂದು ನಮ್ಮ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದ್ದಾರೆ. ಅವರಿಗೆ ಈ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಅಂಗ, ನಮ್ಮ ಮನೆಯಲ್ಲಿ ನಾವಿದ್ದರೂ, ನಮ್ಮ ನೆಲದಲ್ಲಿ ನಾವಿದ್ದರೂ, ನಮ್ಮೊಳಗೆ ನಾವಿದ್ದರೂ, ನಮ್ಮಷ್ಟಕ್ಕೆ ನಾವಿದ್ದರೂ ಹಲವು ಸಮಸ್ಯೆಗಳನ್ನು ಹಲವು ಬಾರಿ ನಾವು ಎದುರಿಸಬೇಕಾಗುತ್ತದೆ, ಎದುರಿಸಿದ್ದೇವೆ ಕೂಡ. ಹಾಗೆಯೇ ಸಮಾಜದಲ್ಲಿನ ವ್ಯಕ್ತಿಗಳು ಕೂಡ ತಮ್ಮದಲ್ಲದ ತಪ್ಪನ್ನು ತಾವೇ ಹೊತ್ತುಕೊಂಡಾಗ ಪಡುವಂತಹ ಪಾಡು ವೇದನೆ ಅನಿರ್ವಚನೀಯ, ಹೇಳಲು ಅಸಾಧ್ಯ. ಇದಕ್ಕೆಲ್ಲ ಕಾರಣ ಯಾರೋ ನಮ್ಮ ಮೇಲೆ ತಮ್ಮ ಶಕ್ತಿಯನ್ನು ಪ್ರಯೋಗಿಸುವುದು. ಹೀಗಾಗಬಾರದು. ಯಾವ ತಪ್ಪಿಗೆ ಯಾವ ಕಾನೂನು, ನಮ್ಮ ರೀತಿ ನೀತಿಗಳೇನು, ಸಮಾಜದ ರೀತಿ ನೀತಿಗಳು ಒಪ್ಪುವ ಹಾಗೆ ಬದುಕಲು ಕಾನೂನಿನ ನೆರವು ಹೇಗೆ ಪಡೆದುಕೊಳ್ಳಬಹುದು ಎನ್ನುವುದನ್ನು ಈಗ ನಾವು ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮೊಂದಿಗಿರುವವರು ಶ್ರೀ PSI ಪುನೀತ್ ಗಾಂವ್ಕರ್, PSI ಕೊಣಾಜೆ ಪೊಲೀಸ್ ಸ್ಟೇಷನ್ ಮತ್ತು PSI ACP ನಾರ್ಕಟಿಕ್ ಸ್ಕ್ವಾಡ್ ದಕ್ಷಿಣ ವಿಭಾಗ. ಇದೀಗ ವೇದಿಕೆ ನಿಮಗಾಗಿ ಸರ್. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ. ಇಷ್ಟು ಹೊತ್ತು ಮಾದಕ ವ್ಯಸನ, ಇದರ ದುಷ್ಪರಿಣಾಮ ಮತ್ತು ಇದರಿಂದ ತಪ್ಪಿಸಿಕೊಳ್ಳುವಂತಹ ಅಂದರೆ ಇದರಿಂದ ಒಳಗಾಗದೇ ಇರುವಂತಹ ವಿಧಾನ, ಇದರ ಬಗ್ಗೆ ಮಾಹಿತಿ ಕೊಟ್ಟಂತಹ ಡಾಕ್ಟರ್ ರಾಜೇಶ್ ಇವರಿಗೆ ನಮ್ಮೊಂದು ಸಣ್ಣ ನೆನಪಿನ ಕಾಣಿಕೆ. ಅಧ್ಯಕ್ಷರು, ನಮ್ಮ ಸದ್ಭಾವನಾ ವೇದಿಕೆ ಅಧ್ಯಕ್ಷರು ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್, ಇದನ್ನು ಒಪ್ಪಿಸಬೇಕಾಗಿ ವಿನಂತಿ. ಅವರಿಗೆ ತುಂಬ ಆತ್ಮೀಯವಾದಂತಹ ವಂದನೆಗಳಿಗೆ ತುರ್ತು ಕಾರ್ಯಕ್ರಮದ ನಿಮಿತ್ತ ಅವರನ್ನು ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ವಂದನೆಗಳು ನಿಮಗೆ. ನಿಮ್ಮ ಸಹಕಾರ ಯಾವತ್ತೂ ಇರಲಿ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಬೀಳ್ಕೊಡುವ. ನಿಮಗೆಲ್ಲ ಒಳ್ಳೆಯ ಮಾಹಿತಿ ಕೊಟ್ಟಿದ್ದಾರೆ. ಅದರಿಂದ ಆಗುವ ದುಷ್ಪರಿಣಾಮಗಳಿಂದ ಯಾವೆಲ್ಲ ಕಾನೂನಿನ ತೊಂದರೆಗಳಾಗ್ತದೆ, ಈಗ ಕಾನೂನಿನ ಮಾಹಿತಿಯನ್ನು ನಮಗೆ ಕೊಡಲಿಕ್ಕಿದ್ದಾರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು. ಸೊ ಇವಾಗ ನಿಮಗೆ ಡಾಕ್ಟ್ರ್ ಅವರು ಎಲ್ಲ ಕ್ಲಿಯರಾಗಿ ಡ್ರಗ್ಸ್ ಅಂದ್ರೇನು, ಮಾದಕ ವ್ಯಸನ ಅಂದ್ರೇನು, ಮಾದಕ ವಸ್ತು ಅಂದ್ರೇನು, ಮಾದಕ ಪದಾರ್ಥಗಳೇನೆಂದ್ರೇನು, ಸಿಗರೇಟ್ಸು, ಟೊಬ್ಯಾಕೊ, ಹಾಗೆ ಆಲ್ಕೋಹಾಲು, ಡ್ರಗ್ಸ್, ಗಾಂಜಾ ಈ ಥರ ಎಲ್ಲ ಹೇಳಿದರು. ಸೊ ಇದರಲ್ಲಿ ಎಸ್ಪೆಷಲಿ ಈ ಸಿಗರೇಟ್ಸು ಮತ್ತು ಟೊಬ್ಯಾಕೊ ಬಂದುಬಿಟ್ಟು ಇದಕ್ಕೆ ಸ್ಪೆಷಲಾಗಿ ಒಂದು ಆ್ಯಕ್ಟ್ ಮಾಡಿದ್ದಾರೆ. ಅದು ಕೋಟ್ಪಾ ಕಾಯ್ದೆ ಅಂತ. ಕೋಟ್ಪಾ ಅಂದರೆ ಸಿಗರೇಟ್ಸ್ ಆ್ಯಂಡ್ ಟೊಬ್ಯಾಕೊ ಪ್ರಾಡಕ್ಟ್ಸ್ ಆ್ಯಕ್ಟ್ಸ್ ಅಂತ. ಸೊ ಅದರಲ್ಲಿ ಏನಂದರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಕೊಟ್ಟಿದ್ದಾರೆ. ಏನಂದರೆ ಈಗ ನೀವು 18 ಇಯರ್ಸ್ ಬಿಲೋ ಯಾರೂ ಕೂಡ ಟೊಬ್ಯಾಕೊ ಮತ್ತು ಸಿಗರೇಟ್ಸ್ ಅಥವಾ ಕನ್ಸಂಪ್ಷನ್ ಮಾಡಬಾರ್ದು. ಮಾಡಿದರೆ ಅದಕ್ಕೆ ಪೆನಾಲ್ಟಿ ಇದೆ, ಶಿಕ್ಷೆ ಇದೆ. ಶಾಲಾ ವಠಾರದಿಂದ ಯಾರೂ ಕೂಡ ಅದನ್ನು 100 ಮೀಟರ್ ಅಂಡರಲ್ಲಿ ಯಾರೂ ಕೂಡ ಅದನ್ನು ಮಾರಾಟ ಮಾಡಬಾರ್ದು. ಸೀಸರ್ ಮಾಡಲಿಕ್ಕೆ ಪೊಲೀಸರಿಗೆ ಅಧಿಕಾರ ಇದೆ, ಬೇರೆ ಬೇರೆ ಇಲಾಖೆಗಳಿಗೆ ಅಧಿಕಾರ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ಗೋಸ್ಕರ. ಹೀಗೆ ಈ ಕಾಯ್ದೆ ಓನ್ಲಿ ಫಾರ್ ಟೊಬ್ಯಾಕೊ ಪ್ರಾಡಕ್ಟ್ಸ್ ಇರೋದು. ಮತ್ತು ಯಾವುದೇ ಟೊಬ್ಯಾಕೊ ಪ್ರಾಡಕ್ಟ್ಸ್ ಮಾರಾಟ ಮಾಡಿದರೆ ಅದು ತೋರಿಸಿದ್ರು ನಿಮಗೆ ಕ್ಯಾನ್ಸರ್ದು ಚಿತ್ರ ಎಲ್ಲ ಇದ್ದಿದ್ದು. ಸೊ ಕಂಪಲ್ಸರಿ ಆ ಕ್ಯಾನ್ಸರ್ನ ಚಿತ್ರಗಳಿರಬೇಕು. ಅದರಲ್ಲಿ ಕೆಲವೊಂದು ಸೆಕ್ಷನ್ಸ್ಗಳು ಬರ್ತದೆ. ಆ ಸೆಕ್ಷನ್ಗಳ ಅನುಸಾರವಾಗಿ ಆ ಕಾಯ್ದೆ ಅದಕ್ಕೋಸ್ಕರ ಮಾಡಿರೋದು. ಹಾಗೆ ಆಲ್ಕೋಹಾಲ್ ಬಗ್ಗೆ ಹೇಳಿದರು. ಆಲ್ಕೋಹಾಲ್ ಬಿಲೋ 21 ಇಯರ್ಸ್ ಅದನ್ನು ಕನ್ಸಂಪ್ಷನ್ ಮಾಡಬಾರ್ದು. ಅದನ್ನು ಕೊಡೋರಿಗೆ ಅದು ಅಪರಾಧ ಆಗ್ತದೆ. ಯಾರು ಕೊಡ್ತಾರೆ ಅವ್ರ ಮೇಲೆ ಲೀಕರ್ ಲೈಸೆನ್ಸ್ ಕ್ಯಾನ್ಸಲ್ಲು ಕೂಡ ಆಗ್ತದೆ. ಸೊ ಅದಕ್ಕೂ ಕೂಡ ಒಂದು ಕಾಯ್ದೆ ಇದೆ, ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್ ಅಂತ ಇದೆ. ಅದಕ್ಕೆ ರೂಲ್ಸ್ಗಳಿದೆ, ತುಂಬ ಸ್ಟ್ರಿಕ್ಟ್ ಆಗಿದೆ ಅದು ರೂಲ್ಸು.
ಸೊ ಆಲ್ಕೋಹಾಲ್ಗೂ ಕೂಡ ಒಂದು ಕಾಯ್ದೆ ಮಾಡಿದ್ದಾರೆ. ತದನಂತರ ಹೇಳಿರೋದು ಅವರು ಡ್ರಗ್ಸ್ಗಳ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಮಾಡಿ ಅದನ್ನು ಹೇಳಿದ್ದಾರೆ. ಲಾಸ್ಟ್ ಬೆಂಚಲ್ಲಿ ಕೂತವರು ಅದನ್ನು ಕ್ಲೀನಾಗಿ ಕೇಳಿದರೆ ಇಲ್ಲ ಗೊತ್ತಿಲ್ಲ. ಕ್ಲೀನಾಗಿ ಕೇಳಿದರೆ ಮುಂದೊಂದು ದಿನ ನೀವು ಪೊಲೀಸರ ಗೆಸ್ಟ್ಗಳು ಆಗೋದಿಲ್ಲ. ಕ್ಲೀನಾಗಿ ಕೇಳದೆ ನೀವು ಕೂಡ ಒಂದು ಟ್ರೈ ಮಾಡೋಣ ಅಥವಾ ಅದನ್ನು ಮಾರಾಟ ಮಾಡೋಣ, ದುಡ್ಡು ಬರ್ತದೆ, ಹಣ ಆಗ್ತದೆ ಅಂತ ಹೇಳಿದರೆ ಪೊಲೀಸರ ಗೆಸ್ಟಾಗಿ ಮುಂದೆ ನೀವು ಜೈಲಲ್ಲಿ ನಿಮ್ಮ ಕೊನೆಯ ದಿನ ಕಳೀತೀರ. ಸೊ ಇದರಲ್ಲಿ ನೀವು ಪೊಲೀಸರ ಅತಿಥಿಗಳು ಹೇಗೆ ಆಗ್ತಿದ್ರು ಅಂದರೆ ಒಂದು ಸಣ್ಣ ಉದಾಹರಣೆ ಮೇಲೆ ಹೇಳ್ಬಿಡ್ತೀನಿ ನಿಮಗೆ. ಮೊದಲನೇದಾಗಿ ಅವರೆಲ್ಲ ಹೇಳಿದರು ನಿಮಗೆ ಪಿಯರ್ ಪ್ರೆಷರು ಮತ್ತು ಹಾಗೆ ಸುಮಾರು ಹೇಳಿದರು. ಅದೇ ಥರ ನೀವೇನು ಮಾಡ್ತೀರಾ, ನಿಮ್ಮ ಫ್ರೆಂಡ್ ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಫ್ರೆಂಡ್ ನಿಮಗೆ ಈ ಡ್ರಗ್ಸ್ ಆಗಿರ್ಬೋದು, ಸ್ಪೆಷಲಿ ನೀವು ಗಾಂಜಾ ಅಂತಲೇ ತೊಗೊಳ್ಳಿ, ಗಾಂಜಾನ ಅಥವಾ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ತೊಗೊಳ್ಳಿ ಟ್ರೈ ಮಾಡು, ಸ್ವಲ್ಪ ನಿಮಗೆ ಹೆಲ್ಪ್ ಆಗ್ತದೆ, ಸ್ವಲ್ಪ ಏನೋ ನಿಮಗೆ ಒಂದು ಸೊಲ್ಯೂಷನ್ ಸಿಗ್ತದೆ, ಶಾಂತಿ ಆಗ್ತದೆ ಅಥವಾ ಏನೋ ಒಂದು ಹೇಳಿ ನಿಮಗೆ ಒಂದು ಕೊಡ್ತಾನೆ, ಅವನು ನೀವು ಟ್ರೈ ಮಾಡ್ತೀರಾ. ಅವ್ರು ಹೇಳಿದರು ಗಾಂಜಾ ತುಂಬ ಹೇಳಿದರು ಅವರು, ಇದರದ್ದು 2ರಲ್ಲಿ ಗಾಂಜಾ ತುಂಬ ಎಡಿಕ್ಷನ್ ಜಾಸ್ತಿ ಅಂತ. ಅದು ನಿಜ, ಯಾಕಂದರೆ ಅದರದ್ದು ಕೆಪಬಿಲಿಟಿ ಅಥವಾ ಅದರಲ್ಲಿರುವಂಥದ್ದು ಏನು ಆಲ್ಕಲಾಯ್ಡ್ ಡ್ರಗ್ಸ್ಗಳೇನಿರ್ತದೆ ಅದರಲ್ಲಿ ಇರುವಂಥದ್ದು ಅದು ಅದೇ ಥರ ಮನುಷ್ಯನ ಬ್ರೈನಲ್ಲಿ ಎಡಿಕ್ಷನ್ ತುಂಬ ಬೇಗ ಸ್ಟಾರ್ಟ್ ಮಾಡ್ತದೆ. ಸೊ ನೀವು ಅದನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತೀರಾ. ಸ್ಟಾರ್ಟ್ ಮಾಡಿದ ನಂತರ ಒಂದೇ ದಿನ ಅದು ಹೇಳಿದ್ರಲ್ಲ, ಅವ್ರು ತುಂಬ ಒಳ್ಳೆ ಫೀಲಿಂಗ್ ಬಂದಿದೆ, ಚೆನ್ನಾಗಿ ಅನಿಸ್ತದೆ. ಹೆಲ್ಯೂಸಿನೇಷನ್ಸ್ ಅವೆಲ್ಲ ಏನಂದರೆ ಏನು ಯಾವುದು ವಸ್ತು ಇರೋದಿಲ್ವೋ ಅದು ಇದ್ದಂಗೆ ಕಾಣ್ತದೆ. ಇದರಲ್ಲಿ ಏನಂದರೆ ನಾವು ಎಷ್ಟೋ ಕೇಸಲ್ಲಿ ಆರೋಪಿಗಳನ್ನು ಹಿಡಿದಾಗ ಅವ್ರಿಗೆ ಏನು ಅನಿಸ್ತದೆ ಅಂದರೆ ಅವ್ರದ್ದು ಮನೆಯವರಿಗೆ ನಾವು ಸ್ಟಾರ್ಟಿಂಗ್ ಹೇಳಿರ್ತೀವಿ ಅರೆಸ್ಟ್ ಮಾಡಿದಾಗ, ಬಟ್ ಅವರಿಗೆ ಸ್ಟೇಷನಲ್ಲಿ ಅವ್ರದ್ದು ಅಕ್ಕಕ್ಕೆ ಹೋಗ್ದಂಗೆ ತಂಗಿಗೆ ಹೋಗ್ದಂಗೆ ಅನಿಸುತ್ತೆ. ಒಂದೇ ಸಲ ಸಡನ್ನಾಗಿ ಸ್ಟನ್ ಆಗೋದು, ನಂಗೆ ಅಕ್ಕ ಕರೀತಿದ್ದಾರೆ ಅಂತೇಳಿ ಸ್ಟೇಷನ್ ಒಳಗಡೆನೆ. ಅದು ಯಾಕಂದರೆ ಅವರು ತುಂಬ ಕನ್ಸಪ್ಷನ್ ಆಗಿ ತೊಗೊಂಡು ಹೆಲ್ಯೂಸಿನೇಷನ್ ಅಂದರೆ ಯಾವುದು ವಸ್ತು ಇರೋದಿಲ್ಲೋ ಅದು ಇದ್ದಂಗೆ ಅನಿಸ್ತದೆ ಅವರಿಗೆ. ಸೊ ಅದಕ್ಕೆ ನೆಕ್ಸ್ಟ್ ಏನಾಗ್ತದೆ, ನಿಮಗೆ ಈ ಥರ ಒಂದು ಫೀಲಿಂಗ್ ಸ್ಟಾರ್ಟ್ ಆಗ್ತದೆ, ಎಡಿಕ್ಷನ್ ತುಂಬ ಜಾಸ್ತಿ ಆಗ್ತದೆ. ನಿನ್ನೆ ಇಂಟ್ರೊಡ್ಯೂಸ್ ಏನು ಮಾಡಿದ ಆ ಫ್ರೆಂಡಿಗೆ ಹೋಗಿ ಮತ್ತೆ ಪರಿಚಯದೋ ಅಥವಾ ಫ್ರೆಂಡಿಗೆ ಹೋಗಿ ಅವನಿಗೆ ಮತ್ತೆ ಕೇಳ್ತೀರ, ನನಗೆ ನಿನ್ನೆ ಕೊಟ್ಟಿದ್ದು ಅದು ಐಟಮ್ ಅಥವಾ ಮಾಲ್ ಅದು ಏನೇನು ಹೆಸರುಗಳಿದೆ ಅದನ್ನು ನನಗೆ ಇನ್ನೊಂದು ಸಲ ಕೊಡ್ತೀಯಾ ಅಂತ ಕೇಳ್ತಾರೆ. ಆವಾಗ ಅವನು ಹೇಳ್ತಾನೆ ಅದು ಹಂಗೆ ಫ್ರೀಯಾಗಿ ಸಿಗೋದಿಲ್ಲ ದುಡ್ಡಿಗೆ ಅಂತ. ಯಾರು ಕೂಡ ನಿಮಗೆ ಫ್ರೀಯಾಗಿ ಏನೂ ಮಾಡೋದಿಲ್ಲ. ಮೊದಲನೇ ಸಲ ನಿಮಗೆಲ್ಲ ಮಾಡೋದು ಅದು ಓನ್ಲಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ನಿಮ್ಮನ್ನು ಅವರ ಕಸ್ಟಮರ್ ಮಾಡಲಿಕ್ಕೆ ಮಾಡೋದು. ನೆಕ್ಸ್ಟ್ ನೀವು ಅದಕ್ಕೆ ಏನು ಮಾಡ್ತೀರ, ದುಡ್ಡು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರ. ನಿಮ್ಮ ಪಾಕೆಟ್ ಮನೆಯಿಂದ ಕೊಟ್ಟಿರೋ ತಂದೆ ತಾಯಿ ಕಷ್ಟಪಟ್ಟು ದುಡ್ದಿರೋ ಹಣ ಅವ್ರಿಗೆ ಕೊಡ್ತೀರ. ಮೊದಲನೇದಾಗಿ ಅವನು ಫಸ್ಟಿಗೆ ಫ್ರೀಯಾಗಿ ಕೊಟ್ಟ, ಇವಾಗ ಹಣ ತೊಗೊಂಡ ನಿಮ್ಮ ಹತ್ರ, ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಯಿತು, ನೀವು ಕೂಡ ಒಂದು ಕ್ರೈಮಲ್ಲಿ ಈಗ ಇನ್ವಾಲ್ವ್ಮೆಂಟ್ ಆಯಿತು. ಮೊದಲನೇದಾಗಿ ಡ್ರಗ್ಸ್ ಸೇವನೆನೇ ಮಾಡಬಾರ್ದು. ಅದಕ್ಕೆ NDPS ಕಾಯ್ದೆ ಅಂತ ಇದೆ, ತುಂಬ ವೆರಿ ಸ್ಟ್ರಿಕ್ಟ್ ಕಾಯ್ದೆ ಅದು. ಆ ಕಾಯ್ದೆಯಲ್ಲಿ ಸೆಕ್ಷನ್ 27 ಕನ್ಸಂಪ್ಷನ್ ಆಫ್ ಡ್ರಗ್ಸ್ ಈಸ್ ಒಫೆನ್ಸ್ ಅಂತ ಇದೆ. ಸೊ ಅಲ್ಲಿ ನಿಮ್ಮ ಮೊದಲನೇ ಒಫೆನ್ಸ್ ಇಲ್ಲಿ ಆಯಿತು ಸ್ಟಾರ್ಟು. ನೆಕ್ಸ್ಟ್ ಏನು ಮಾಡಿದ್ರೆ ಅವನ ಹತ್ರ ಡ್ರಗ್ಸ್ ತೊಗೊಂಡು ನೀವು ಇಟ್ಕೊಂಡಿರ್ತೀರ ಅದಕ್ಕೆ ಕಿಶೆಯಲ್ಲಿ, ಅಥವಾ ಅದು ಪೊಸೆಷನ್ ಆಗ್ತದೆ. ಪೊಸೆಷನ್ ಕೂಡ ಸೆಕ್ಷನ್ 8 NDPS ಕಾಯ್ದೆಯಲ್ಲಿ ಅದು ಕೂಡ ಒಫೆನ್ಸ್ ಇದೆ. ಸೊ ಇಲ್ಲಿ ಒಫೆನ್ಸ್ ಸ್ಟಾರ್ಟ್ ಆಯಿತು, ಅವನಿಗೆ ಕೊಡಲಿಕ್ಕೆ ಹಣ ನಿಮಗೆ ಕಡಿಮೆ ಆಗ್ತದೆ ನೆಕ್ಸ್ಟ್ ಇವಾಗ, ಯಾಕಂದರೆ ನಿಮ್ಮ ಕೆಪಾಸಿಟಿ ಆಫ್ ಡ್ರಗ್ ಕನ್ಸಂಪ್ಷನು ಜಾಸ್ತಿ ಆಗ್ತದೆ. ಇವಾಗ ಏನು ಮಾಡ್ತೀರಾ ನೀವು, ಅವನ ಹತ್ರ ಡ್ರಗ್ಸ್ ಕನ್ಸ್ಯೂಮ್ ಮಾಡಲಿಕ್ಕೆ ಇನ್ನೂ ಜಾಸ್ತಿ ಬೇಕನ್ನಿಸ್ತದೆ. ಆವಾಗ ಏನು ಮಾಡ್ತೀರಾ, ನೀವು ಮನೆಯಲ್ಲಿ ಹಣ ಕದೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈಗ ನಾನು ಹೇಳಿರೋದು ಒಂದು ರಿಯಲ್ ಆಗಿ ಆಗಿದ್ದು ಕತೆ. ನಂತರ ಏನು ಮಾಡ್ತೀರಾ, ಕದೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮನೆಯಲ್ಲಿ ಹಣ ಯಾವುದೋ ಇದರಲ್ಲಿ ಕದಿಯೋದು, ಬಂಗಾರ ಕದಿಯೋದು, ಅದು ಇದು ಕದಿಯೋದು ಸ್ಟಾರ್ಟ್ ಮಾಡಿದ ನಂತರ ಆ ಹಣ ಎಷ್ಟು ಬರ್ತದೆ ಅವನಿಗೆ ಕೊಡ್ತೀರಾ ನೀವು. ಅವಾಗ ಏನಾಗ್ತದೆ, ಮನೆಯಲ್ಲಿ ಕದ್ದಿದ್ದು ಮತ್ತೆ ಸಿಗೋದಿಲ್ಲ ಮನೇಲಿ ಹಣ, ಯಾಕಂದರೆ ಅವನು ನಿಮ್ಮ ಈಗ ಒಂದು ಗಾಂಜಾ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಅವ್ರು ಹೇಳಿದರು, ಒಂದು ಮೂವಿ ತೋರಿಸಿದ್ರು ನಿಮಗೆ, ಬ್ರೇಕಿಂಗ್ ಬ್ಯಾಡ್ ಅಂತೇಳಿ. ಒಬ್ಬ ಕೆಮಿಸ್ಟ್ರಿ ಪ್ರೊಫೆಸರು ಹೇಗೆ ತನ್ನ ಜೀವನ ಹಾಳು ಮಾಡ್ಕೊತಾರಂತ. ಮೆತ್ ಅಂದರೆ ಮೆಥಾಂಫೆಟಮೈನ್ ಅಥವಾ MDMA ಡ್ರಗ್ಸ್. ಫ್ರೀ ಇದ್ದಾಗ ಅದನ್ನು ನೋಡಿ ನೀವು ನೆಟ್ಫ್ಲಿಕ್ಸಲ್ಲಿ ಮತ್ತು ಬೇರೆ ಇದರಲ್ಲೆಲ್ಲ ಇದೆ ಅದು, ಬ್ರೇಕಿಂಗ್ ಬ್ಯಾಡ್ ಅಂತ. ಆಮೇಲೆ ಏನು ಮಾಡ್ತೀರಾ, ನೀವು ಆ ಡ್ರಗ್ಸನ್ನು ಅವನ ಹತ್ರ ತೊಗೊಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮತ್ತೆ ನೀವು ಹೋಗ್ತೀರಾ, ದುಡ್ಡು ಇರೋದಿಲ್ಲ. ಇವಾಗ ಅವ್ನು ಏನು ಹೇಳ್ತಾನೆ ಅಂದರೆ, ಆಯಿತು ನಿಮಗೆ ನಾನು ಫ್ರೀ ಕೊಡೋದಿಲ್ಲ, ನೀ ಇದನ್ನು ತೊಗೊಂಡೋಗಿ ಒಂದು ಕಡೆ ಬಿಟ್ಟು ಬಾ ಅಥವಾ ಕೊಟ್ಟು ಬಾ ಅಂತ ಹೇಳ್ತಾನೆ. ನೀವೇನು ಮಾಡ್ತೀರಾ, ಮೊದಲೇ ನೀವು ಸ್ಟಾರ್ಟ್ ಮಾಡಿದ್ದು ಡ್ರಗ್ಸ್ ತೊಗೊಳ್ಳಿಕ್ಕೆ, ಸುಮ್ಮನೆ ಒಂದು ನೋಡೋಣ ಅಂತ ತೊಗೊಂಡ್ರಿ. ಆಮೇಲೆ ಅದು ನಿಮಗೆ ಹ್ಯಾಬಿಟ್ ಆಯಿತು, ಚಟ ಆಯಿತು. ನಂತರ ಏನು ಮಾಡಿದ್ರಿ, ಮನೆಯಲ್ಲಿ ಹಣ ಕದ್ದು ಆ ಡ್ರಗ್ಸನ್ನು ಅವನ ಹತ್ರ ಖರೀದಿ ಮಾಡಿದ್ರಿ, ಕಳ್ತನ ಮಾಡಿದ್ರಿ. ನಂತರ ಏನು ಮಾಡಿದ್ರಿ, ಈಗ ಅವನು ಏನು ಹೇಳ್ತಾನೆ, ಡ್ರಗ್ಸನ್ನು ಬೇರೆ ಕಡೆ ಕೊಟ್ಟು ಬಾ ಅಂತ ಹೇಳ್ತಾನೆ. ಇಲ್ಲಿ ನೀವು ಏನು ಮಾಡಿದ್ರಿ, ಒಂದು ಕಡೆಯಿಂದ ಮಾದಕ ವಸ್ತುವನ್ನು ಇನ್ನೊಂದು ಕಡೆ ನೀವು ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ರೆ ಅಥವಾ ಸೆಲ್ಲಿಂಗ್ ಮಾಡಿದ್ರೆ. ಇಲ್ಲಿ ನೀವು ಕನ್ಸಂಪ್ಷನ್, ಪೊಸೆಷನ್, ಟ್ರಾನ್ಸ್ಪೋರ್ಟೇಷನ್, ಸೆಲ್ಲಿಂಗ್, ಈ NDPS ಕಾಯ್ದೆಯಲ್ಲಿ ಇದ್ದಂಥ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು ಇವೆಲ್ಲ. ಅದನ್ನು ಅಪರಾಧ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು.
ಎಲ್ಲೋ ಒಂದು ಕಡೆ ನಿಮ್ಮ ಈ ಫ್ರೆಂಡನ್ನ ಪೊಲೀಸರು ಹಿಡಿದು ಬಿಡ್ತಾರೆ. ಆವಾಗ ನಿಮಗೆ ತುಂಬ ಜಾಸ್ತಿ ಇದಾಗ್ತದೆ, ನನಗೆ ಡ್ರಗ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಮತ್ತೆ ನೀವೇನು ಮಾಡ್ತೀರಾ, ಆ ಡ್ರಗ್ಸ್ಗೆ ಇನ್ನೊಬ್ಬ ಹುಡುಕ್ತೀರ, ಅವನ ಹತ್ರ ಡ್ರಗ್ಸ್ ಇರ್ತದೆ, ಇದು ಗಾಂಜಾ ಆಗಿರ್ಬೋದು, ಏನಾಗಿರ್ಬೋದು, ಅವನದು ರೇಟು ತುಂಬ ಜಾಸ್ತಿ ಇರ್ತದೆ. ಆವಾಗ ನಿಮಗೆ ಕೊಡಲಿಕ್ಕೆ ಹಣ ಇರೋದಿಲ್ಲ. ನೆಕ್ಸ್ಟ್ ಏನು ಮಾಡ್ತೀರಾ, ನೀವು ನಿಮ್ಮ ಇನ್ನೊಬ್ಬ ಫ್ರೆಂಡನ್ನ ಇದಕ್ಕೆ ಜಾಯಿನ್ ಮಾಡ್ಕೊಳ್ತೀರಾ, ಯಾಕಂದ್ರೆ ಕೊಡ್ಲಿಕ್ಕೆ ಹಣ ಬೇಕಲ್ಲ. ಅವಾಗ ಜಾಯಿನ್ ಮಾಡ್ಕೊಂಡು ಅವನಿಗೆ ಇದೇ ಥರ ಒಂದು ಮರಳು ಮಾಡಿಬಿಡ್ತೀರ. ನಿಮಗೆ ಹೇಗೆ ಸ್ಟಾರ್ಟ್ ಮಾಡಿದ್ರು ಅದನ್ನೇ ನೀವು ಮಾಡ್ತೀರ. ಅವಾಗ ಏನು ಮಾಡ್ತೀರಾ, ನೀವು ಏನು ಮಾಡಬೇಕು, ಅದಕ್ಕೆ ಹಣ ಬೇಕಲ್ಲ. ಇವಾಗ ಸ್ಟಾರ್ಟ್ ಆಗೋದು ರಿಯಲ್ ವೆರಿ ಡೇಂಜರಸ್ ಅಫೆನ್ಸ್. ಇವಾಗ ಸ್ಟಾರ್ಟ್ ಆಗೋದು ಚೈನ್ ಎಳೆಯೋದು, ಚೈನ್ ಸ್ನ್ಯಾಚಿಂಗ್. ಈ ಚೈನ್ ಸ್ನ್ಯಾಚರ್ಸ್ ಏನು ಇದಾರಲ್ಲ, ಜಾಸ್ತಿ ಜನ ನೀವು ನೋಡ್ತೀರಾ ಟಿ ವಿದಲ್ಲಿ, ಅಲ್ಲಿ ಚೈನ್ ಹೇಳಿದ್ರು. ನಮ್ಮ ಲಿಮಿಟ್ಸಲ್ಲೇ ಒಂದು ತುಂಬ 65 ವರ್ಷದ ಒಂದು ಮುದುಕಿಯ ಚೈನ್ ಹೇಳಿದ್ರು ಪಾಪ. ಎಳೆದು ದರ ಎಳ್ಕೊಂಡು ಹೋಗಿ CCTV ಫುಟೇಜಿಗೆ ಅರೆಸ್ಟ್ ಮಾಡಿದ್ರು, ಜೈಲಲ್ಲಿದ್ದಾರೆ. ನೆಕ್ಸ್ಟ್ ಆ ಥರ ಒಫೆನ್ಸು ನೀವು ಮಾಡೋ ಸ್ಟಾರ್ಟ್ ಮಾಡ್ತೀರಾ. ಆವಾಗ ಯಾಕಂದರೆ ನಿಮಗೆ ಆ ಚೈನ್, ಒಂದು ಹೆಂಗಸಿನ ಚೈನ್ ಎಳಿಬೇಕಾದ್ರೆ ನಿಮಗೆ ಆವಾಗ ಅನ್ಸೋದಿಲ್ಲ ಅದು ಒಳ್ಳೇದಾ ಕೆಟ್ಟದೆ ಅಂತ. ನೀವು ಯಾಕಂದರೆ ಆ ಡ್ರಗ್ಸನ್ನ ಒಂದು ಚಟದಲ್ಲಿ ಇರ್ತೀರ, ನಿಮ್ಗೆ ಅದು ಬೇಕಾಗಿರ್ತದೆ, ಅದನ್ನು ಮಾಡ್ತೀರಾ, ಅದ್ರಲ್ಲಿ ಬಂದು ಹಣವನ್ನು ಸಿಗ್ತದೆ. ಇವಾಗ ಪೊಲೀಸರು ಹಿಡಿತಾರೆ, ಅಕಸ್ಮಾತ್ ಇಲ್ಲಿ ಹಿಡ್ದಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಏನು ಮಾಡ್ತೀರಾ, ರಾಬ್ರಿ ಮಾಡ್ತೀರಾ, ಯಾರಿಗೆ ಚಾಕು ಹಾಕಿ ಕೊಲ್ಲಿಕ್ಕೆ ಹೋಗ್ತೀರಾ, ಸಾಯಿಸ್ತೀರಾ. ನೆಕ್ಸ್ಟ್ ಪೊಲೀಸರು ಹಿಡಿತಾರೆ, ಹಿಡಿದು ನಿಮ್ಮನ್ನ ಜೈಲಿಗೆ ಹಾಕ್ತಾರೆ. ಇಲ್ಲಿ ಯಾರನ್ನು ಕೊಲೆ ಮಾಡಿದರೆ ನಿಮ್ಗೇನು ಶಿಕ್ಷೆ ಆಗ್ತದೆ? ನೀವು ಯಾರನ್ನೂ ಕೊಲೆ ಮಾಡಿ ಜೈಲಿಗೆ ಹೋದರೆ ನಿಮ್ಮನ್ನು ಏನು ಶಿಕ್ಷೆ ಆಗೋದು? ನಿಮಗೆ ಶಿಕ್ಷೆ ಆಗೋದು ಒಂದು ಗಲ್ಲು ಶಿಕ್ಷೆ ಅಥವಾ ಮರಣದಂಡನೆ ಆಗೋದು, ಹೌದಲ್ವ? ನಿಮ್ಮ ಒಂದು ಒಳ್ಳೆ ಜೀವನ ಈ ಡ್ರಗ್ಸಿಂದ ಎಂಡ್ ಆಗಿ ಎಲ್ಲಿಗೆ ಕಂಟಿನ್ಯೂ ಆಗ್ತದೆ. ಇದನ್ನು ಯಾಕೆಂದರೆ ಹೇಳಿದೆ ಅಂದರೆ, ರೀಸೆಂಟ್ಲಿ ನಮ್ಮ ಈ ಬಂಟ್ವಾಳ ಆ ಕಡೆ ಒಂದು ಏನು ಮಾಡ್ತಾರೆ ಅಂದರೆ, ಇದೇ ಡ್ರಗ್ಸಿನ ಸಲುವಾಗಿ ಅಥವಾ ಇದೇ ಥರ ಒಂದು ಜಗಳ ಆಗಿ ಅವರು ತನ್ನ ಫ್ರೆಂಡ್ಸನ್ನು ಕೊಲೆ ಮಾಡಿ ಒಂದು ಚಾರ್ಮಾಡಿ ಘಾಟಲ್ಲಿ ಬಿಸಾಕಿ ಹೋಗಿರ್ತಾರೆ, ಜೊತೆಗಿಲ್ಲ ಇದ್ದ ಫ್ರೆಂಡ್ಸನ್ನು. ಸೊ ಇದಕ್ಕೆ ಸೆಕ್ಷನ್ 302 ಮರ್ಡರ್, ಹಳೆ ಕಾಯ್ದೆಯಲ್ಲಿ ಮರ್ಡರ್ ಕೇಸ್ ಇದು. ಅದಾದ ನಂತರ ನಿಮಗೆ ಇವಾಗ ಹೊಸ ಕಾಯ್ದೆಗಳೇ ಬಂದಿದೆ, ಭಾರತೀಯ ನ್ಯಾಯ ಸಂಹಿತೆ ಅಂತ. ತುಂಬ ವೆರಿ ಸ್ಟ್ರಿಕ್ಟ್ ಕಾಯ್ದೆ, ತುಂಬ ಚೆನ್ನಾಗಿದೆ. ಅದರಲ್ಲಿ ನೀವು ಆರೋಪಿಗೆ ಯಾವುದೇ ಯಾವುದೇ ಕೃತ್ಯಗಳನ್ನು ಮಾಡಿದರೂ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಇಲ್ಲಿ ಡ್ರಗ್ಸನ್ನು ಕನ್ಸಂಪ್ಷನ್ ಮಾಡಿದವರು ನೆಕ್ಸ್ಟ್ ಲಾಸ್ಟಿಗೆ ಮರ್ಡರ್ ತನಕ ಹೋಗ್ಬಿಟ್ಟಿದ್ರು. ಇದು ಏನಂದರೆ ಒಂದು ಟಿಪಿಕಲ್ ಒಂದು ಎಕ್ಸಾಂಪಲ್. ನೀವು ಈಗ ಈ ಡ್ರಗ್ಸನ್ನು ಸೇವನೆಗೆ ಹೋದರೆ ನಿಮ್ಮ ಜೀವನ ಯಾವ ರೀತಿ ಎಂಡ್ ಆಗ್ತದೆ, ಕಾನೂನಲ್ಲಿ ಅದಕ್ಕೆ ಯಾವ ರೀತಿಗಳ ಪರಿವಿಧಿಗಳಿದೆ, ಸೆಕ್ಷನ್ಸ್ಗಳಿದೆ, ಅದೆಲ್ಲ ನಿಮಗೆ ಇವಾಗ ನಾನು ತುಂಬ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ನಿಮಗೆ ಗೊತ್ತಿದೆ, ಶಾರುಖ್ ಖಾನ್ ಮಗ ಗೊತ್ತಿದೆನಾ? ಶಾರುಖ್ ಖಾನ್ ಮಗ ಆರ್ಯನ್ ಖಾನ್ ಗೊತ್ತಿದೆ ಅಲ್ವಾ? ಸೊ ಅವನು ಕೂಡ ಅರೆಸ್ಟ್ ಮಾಡಿ ಜೈಲಲ್ಲಿ ಇದ್ದು ನೆಕ್ಸ್ಟ್ ಬೇಲಾಗಿ ಹೊರಗಡೆ ಬಂದಿದ್ದು, ಅದು ಗೊತ್ತಿದೆ ಅಲ್ವಾ? ಅದು ಬಂದಿದ್ದು ಕಾಯ್ದೆ, ಅದು ಕೂಡ NDPS ಕಾಯ್ದೆ, ನಾರ್ಕೋಟಿಕ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಆ್ಯಕ್ಟ್ ಅಂತ ಒಂದು ಕಾಯ್ದೆ ಇದೆ. ಅದೇ ಕಾಯ್ದೆಯಲ್ಲಿ ಅದು ಅಥವಾ ಆ್ಯಕ್ಟ್ಸಲ್ಲಿ ಜೈಲಿಗಳು ತುಂಬ ಸ್ಟ್ರಿಕ್ಟ್ ಆ್ಯಕ್ಟು. ಸೊ ಅದಕ್ಕೆ ತಕ್ಕಂತೆ ನಮ್ಮ ಸಬ್ ಡಿವಿಷನಲ್ಲಿ ಮಾನ್ಯ ಕಮಿಷನರ್ ಸಾಹೇಬರ ಅಂಡರಲ್ಲಿ ಸ್ಕ್ವಾಡ್ಗಳನ್ನು ಮಾಡಿದ್ದಾರೆ. ಸೊ ನಮ್ಮಲ್ಲಿ ಕೂಡ ಸೌತ್ ಸ್ಕ್ವಾಡ್ ಇದೆ, ಅಂಡರ್ ACP ಮೇಡಮ್ ಧನ್ಯನಾಯಕ್ ಮೇಡಮ್ ಇದ್ದಾರೆ ಅವ್ರಿಗೆ. ಅದರ ಅಂಡರಲ್ಲಿ ನಮ್ಮದೊಂದು ಟೀಮ್ ಇದೆ, ಅದರಲ್ಲಿ ನಾನು SI ಇದ್ದೀನಿ. ನಮ್ಮದೊಂದು 5 ಜನರದ ಒಂದು ಸ್ಪೆಷಲ್ ಟೀಮ್ ಇದೆ. ಸೊ ಆ ಟೀಮಿಂದ ನಾವು ನಮ್ಮ ಈ ಸ್ಟೇಷನ್ ಮತ್ತು ಈ ಸಬ್ ಡಿವಿಷನ್ ಅಂತ ಬರ್ತದೆ, ಅದರಲ್ಲಿ ನಾವು ಸುಮಾರು ಒಂದು 400+ ಕೇಸಸ್ ಮಾಡಿದ್ದೀವಿ. ಡ್ರಗ್ಸ್ ಕನ್ಸಂಪ್ಷನ್ ಒಂದು 20 ಡ್ರಗ್ಸ್ ಪೆಡ್ಲಿಂಗ್ ಕೇಸಸ್ ಮಾಡಿದ್ದೀವಿ. ಏನು MDMA ಡ್ರಗ್ಸ್ ಹೇಳಿದ್ರಲ್ಲ, ಅದೊಂದು 400 ಗ್ರಾಮ್ ಅಂಥದ್ದು MDMA ಡ್ರಗ್ಸ್ ಸೀಸ್ ಮಾಡಿದ್ವಿ. 4-5 ವೆಹಿಕಲ್ಸ್ ಸೀಸ್ ಮಾಡಿದ್ವಿ, 2 ವೀಲರ್ಸ್ ಸುಮಾರು, ಒಂದು 10-15 ಮೊಬೈಲ್ಸು, ಸುಮಾರು 250 ಡ್ರಗ್ಸ್ ಕನ್ಸಂಪ್ಷನ್ ಮಾಡೋದು ಹಿಡಿದಿದ್ದೀವಿ. ತುಂಬ ಕೌಂಟ್ಲೆಸ್ ಇದೆ ಇದರಲ್ಲಿ. ಅಷ್ಟು ಜಾಸ್ತಿ ಕೇಸಸ್ ಯಾಕೆ ಆಗ್ತಿದೆ ಅಂದರೆ, ಇದರಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಆಗ್ತಾ ಇರೋದು ಸ್ಟೂಡೆಂಟ್ಸ್. ಇದೊಂದು ತುಂಬ ಒಳ್ಳೆಯ ಪ್ರೋಗ್ರಾಮ್. ನಾನು ಪ್ರತಿ ಪ್ರೋಗ್ರಾಮ್ನಲ್ಲೂ ಹೋದಾಗ ಒಂದು ಮಾತು ಹೇಳೋದು ಏನಂದರೆ, ಎಲ್ಲರೂ ನೀವು ಇದನ್ನು ನಿಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಿ, ನಿಮ್ಮ ದೇವಸ್ಥಾನಗಳಿಂದ ಸ್ಟಾರ್ಟ್ ಮಾಡಿ, ನಿಮ್ಮ ಮಸೀದಿಗಳಲ್ಲಿ ಸ್ಟಾರ್ಟ್ ಮಾಡಿ, ಚರ್ಚ್ಗಳಲ್ಲಿ ಸ್ಟಾರ್ಟ್ ಮಾಡಿ, ಭಜನಾ ಮಂದಿರ ಸ್ಟಾರ್ಟ್ ಮಾಡಿ. ಎಲ್ಲ ಯುವಕರಿಗೂ ಅಥವಾ ಎಲ್ಲರಿಗೂ ಹೇಳಬೇಕಾಗಿರೋದು, ಈ ಡ್ರಗ್ಸನ್ನು ಕನ್ಸ್ಯೂಮ್ ಮಾಡಿದರೆ ನಿಮ್ಮ ಜೀವನ ಎಂಡ್ ಆಗೋದು ಜೈಲು. ಸೊ ಜೈಲಲ್ಲೇ ಎಂಡ್ ಆಗೋದು. ಸೊ ಹಾಗೆ ಇದಕ್ಕೆ ನೀವು ಯಾರಾದರೂ ಕನ್ಸಂಪ್ಷನ್ ಆಗಿ ಅಥವಾ ನಿಮಗೇನೋ ಅಬ್ಯೂಸ್ ಆಗಿದ್ದಾರೆ, ಡ್ರಗ್ಸ್ ಅಬ್ಯೂಸ್ ಆಗಿದೆ, ಫ್ರೀ ಲೀಗಲ್ ಏಡ್ ಇದೆ, ನಾಲ್ಸಾ ಗೊತ್ತಿದೆ ಎಲ್ಲರಿಗೂ. ಅದರಿಂದ ಫ್ರೀ ಲೀಗಲ್ ಆಗಿ ನಿಮಗೆ ಏಡ್ ಕೊಡ್ತಾರೆ, ಒಂದು ಹೆಲ್ಪ್ ಮಾಡ್ತಾರೆ. ಡಾಕ್ಟ್ರು ಸಹಿತ ಹೇಳಿದರು, ಕನ್ಸಂಪ್ಷನ್ ಮಾಡೋರಿಗೆ ನೀವು ಸೈಕಾಟ್ರಿಕ್ ಅಥವಾ ಬೇರೆ ಟ್ರೀಟ್ಮೆಂಟ್ಗಳನ್ನು ಹೋದರೆ ನಿಮ್ಮ ಚೇಂಜಸ್ ಆಗ್ತಾರೆ. ನಾನು ಈಗಲೇ ಹೇಳಿದೆ, ನಾವು ಅಟ್ಲೀಸ್ಟ್ ರೀಸೆಂಟ್ಲಿ ಒಬ್ಬನ ಹುಡುಗನ ಒಂದು ಡ್ರಗ್ಸ್ ಕೇಸಲ್ಲಿ ನೋಡಿದಾಗ ಒಂದು ಗೊತ್ತಾಗಿದೆ ಅಂದರೆ, ಅವ್ನಿಗೆ ಎಲ್ಯೂಸಿನೇಷನ್. ಅವನ ಅಕ್ಕ ಮನೇಲಿ ಬರಲಿಲ್ಲ, ಅಕ್ಕನಿಗೆ ಅಕ್ಕಕ್ಕೆ ಹೋಗ್ದಂಗೆ ಆಗ್ತಿತ್ತು, ಅವರ ತಂದೆಯವರೇ ಕರೆದಂಗೆ ಆಗ್ತಿತ್ತು ಅವನಿಗೆ. ಅಂದರೆ ಅವನು ಅಷ್ಟು ಡ್ರಗ್ ಎಡಿಕ್ಟ್ ಆಗಿಬಿಟ್ಟಿದ್ದ.
ಅವನು ಸಹಿತ ಈ ಡ್ರಗ್ಸನ್ನು ಅವನು ಏನಂದರೆ ಕಷ್ಟಪಟ್ಟು ದುಡಿಲಿಕ್ಕೆ ಆಗೋದಿಲ್ಲ, ಈ ಡ್ರಗ್ಸನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡಿ ಅದರಲ್ಲಿ ಹಣ ಗಳಿಸೋದು. ಮತ್ತು ಗಳಿಸೋದು ಹಣದಿಂದ ಏನು ದೊಡ್ಡ ಇದೇನು ಮಾಡಲಿಲ್ಲ, ಅದನ್ನು ಅದೇ ಡ್ರಗ್ಸನ್ನು ಮತ್ತೆ ಸೇವನೆ ಮಾಡಲಿಕ್ಕೆ ಅವನು ಯೂಸ್ ಮಾಡೋದು. ಸೊ ಈ ಡ್ರಗ್ಸನ್ನು ನೀವು ಈ ಒಂದು ಕಾರಣದಿಂದ ನೀವು ಬಿಡಬೇಕು. ಇನ್ನೊಂದು ಕಾರಣ ಏನಂದರೆ, ನಿಮಗೆ ಗೊತ್ತಿದೆ, ರೀಸೆಂಟ್ಲಿ ಒಂದು ಶಿಪ್ಪಲ್ಲಿ 30,000 ಕೋಟಿದು ಡ್ರಗ್ಸ್ ಹಿಡಿದ್ರು. ಪೇಪರಲ್ಲೆಲ್ಲ ಬಂದಿದ್ದು. ನೀವು ಆಲ್ಮೋಸ್ಟ್ ಸ್ಟೂಡೆಂಟ್ಸ್ಗಳು ಪೇಪರ್ ಓದೋದಿಲ್ಲ, ಸಮಯ ಇದ್ದಾಗ ಪೇಪರ್ಸ್ಗಳನ್ನು ಓದಿ ನಿಮ್ಮ ಸಮಯನ ಸುಮಾರು ನೀವು ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ವೀಡಿಯೋಸು, ವ್ಲಾಗ್ಸು ಮತ್ತು ಈ ಶಾರ್ಟ್ಸು ಅಥವಾ ಆಗಿರ್ಬೋದು, ಅಥವಾ ಈ ಫೇಸ್ಬುಕ್ನ ರೀಲ್ಸ್ಗಳಲ್ಲಿ ನಿಮ್ಮ ಸಮಯ ವ್ಯರ್ಥ ಮಾಡೋಕ್ಕಿಂತ ಇದು ಒಂದು ಒಳ್ಳೆ ಟಾಪಿಕ್ ಇದೆ ನೋಡಿ. ಇದರಲ್ಲಿ ಸಾಮಾಜಿಕ ಸ್ವಾಸ್ಥ್ಯ, ಸಮಾಜದಲ್ಲಿ ಏನೇನು ಆಗ್ತದೆ ಅದ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದು ತುಂಬ ನೀವು ಎಫರ್ಟ್ ಮಾಡಿದರೆ ಒಳ್ಳೆಯದು. ಸೊ ಆ 30,000 ಡ್ರಗ್ಸ್ಗಳು ಬಂದಿರೋದು ದೂರದ ಬೇರೆ ನಮ್ಮ ದೇಶದಿಂದ. ಈಗ ಈ ಡ್ರಗ್ಸು ಏನು ಬರ್ತದೆ ಎಲ್ಲ ಇಂಡಿಯಾಗೆ ಬರೋದು, ಹೇಗೆ ಬರೋದು ಅಂದರೆ, ಒಂದು ಹೇಳಿದರು ಅವರು, OPM ಡ್ರಗ್ಸ್, ಚರಸ್ಸು ಇವೆಲ್ಲ ಹೇಳಿದರು. ಇವೆಲ್ಲ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಅತಿ ಕಡಿಮೆ. ಕೆಲವೊಂದು ಆಗ್ತದೆ, ಇಲ್ಲ ಅಂತಿಲ್ಲ, ಕೆಲವೊಂದು ಕಡೆ ಮಾಡ್ತಾರೆ, ಪೊಲೀಸರು ರೈಡ್ ಮಾಡಿ ಹಿಡಿತಾರೆ. ಕೆಲವೊಂದು ಪಾಕಿಸ್ತಾನ ಮತ್ತು ನೆರೆಯ ದೇಶಗಳಿಂದ ಬಂತದೆ. ನೀವು ಇಲ್ಲಿ ಕೊಟ್ಟ ಹಣ, ಏನು ಹಣ ಕೊಡ್ತಿರಲ್ಲ ಅದು ಇಲ್ಲೇ ಇರ್ತದಂತ ತಿಳ್ಕೊಬೇಡಿ. ಅದನ್ನು ಅದು ಭಯೋತ್ಪಾದಕ ಚಟುವಟಿಕೆಗಳಿಗೂ ಕೂಡ ಹೋಗ್ಬೋದು. ಅರ್ಥ ಆಯ್ತಾ? ನೀವು ಇಂಡೈರೆಕ್ಟ್ಲಿ ಈ ಡ್ರಗ್ಸನ್ನು ಖರೀದಿ ಮಾಡಿದರೆ ಅದು ದೇಶದ ಭಯೋತ್ಪಾದಕ ಚಟುವಟಿಕೆಗಳಿಗೆ, ಟೆರರಿಸಮ್ ಆ್ಯಕ್ಟಿವಿಟೀಸ್ಗಳಿಗೆ ಹೋಗುವ ಚಾನ್ಸಸ್ ತುಂಬ ಇರ್ತದೆ. ಸೊ ಡ್ರಗ್ಸ್ ಅನ್ನೋದು ಅಷ್ಟು ದೊಡ್ಡ ಪಿಡುಗು, ಅಷ್ಟು ದೊಡ್ಡ ಡೇಂಜರು. ಇದರಿಂದ ಏನಾಗ್ತದೆ, ನಿಮ್ಮ ಯುವಕರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಹೇಳಿ? ಯಾರಿಗಾರು ಗೊತ್ತಿದ್ದನ್ನು ಯಾಕೆ ಸ್ಟೂಡೆಂಟ್ಸನ್ನು ಟಾರ್ಗೆಟ್ ಮಾಡ್ತಾರೆ, ಯಾಕೆ ಯುವಕರನ್ನ ಟಾರ್ಗೆಟ್ ಮಾಡ್ತಾರೆ? ಇಂದಿನ ಯುವಕರು ನಾಳೆಯ ಪ್ರಜೆಗಳು ಅಂತ ಹೇಳ್ತಾರಲ್ಲ, ಇಂದಿನ ಮಕ್ಕಳು ನಾಳೆ ಪ್ರಜೆಗಳು ಅಂತ. ಸೊ ನಿಮ್ಮನ್ನು ಟಾರ್ಗೆಟ್ ಮಾಡಿದರೆ ನಮ್ಮ ದೇಶ, ನೀವು ಏನು ಅದರಲ್ಲಿ ದೇಶದ ಇಂಪ್ರೂವ್ಮೆಂಟಿಗೆ ಯಾವುದೇ ರೀತಿಯಾದ ಕೆಲಸ ಮಾಡದೆ ಬರೀ ಇದರಲ್ಲಿ ತೊಡಗಿಸಿಕೊಂಡು ದೇಶದ ಇಕನಾಮಿಕಲ್ ಡೆವಲಪ್ಮೆಂಟ್ ಏನಿದೆ ಅದಕ್ಕೆ ತೊಂದರೆ ಮಾಡುವಂಥದ್ದಾಗ್ತದೆ. ಇದು ಕೂಡ ಒಂದು ಭಯೋತ್ಪಾದನಾ ಒಂದು ತಂತ್ರ. ಸೊ ಅದಕ್ಕೋಸ್ಕರ ನೀವು ಎಲ್ಲರೂ ಒಂದು ಏಮ್ ಇಟ್ಕೊಳ್ಳಿ, ನೀವು ಒಳ್ಳೆ ಜೀವನ ಮಾಡಿ. ಅವ್ರು ಹೇಳಿದರು, ಡಾಕ್ಟ್ರುಗಳು ತುಂಬ ಚೆನ್ನಾಗಿ ಹೇಳಿದರು, ಒಂದು ಪಾರ್ಟಿ ಮಾಡೋಬೇಕಾದ್ರೆ ನಿಮಗೇನು ನೀವು ಇದನ್ನು ಸ್ಟಾರ್ಟ್ ಮಾಡೋದೇ ನೀವು ಸಿಗರೇಟ್ಸಿಂದ. ನಾವು ಒಂದು 2-3 ಕೇಸಸ್ಸಲ್ಲಿ ನಾವು ನೋಡ್ತೀವಿ, ಸೀಸರ್ ಮಾಡಿದಾಗ ಇವು ಪೈಪ್ಗಳು ಇಟ್ಕೊಂಡಿರ್ತಾರೆ. ಈ ಪೈಪ್ ನೋಡಿದ್ರಲ್ಲ, ಹುಕ್ಕಾ ಥರ ಪೈಪ್ಸ್ಗಳಿರ್ತದೆ, ಆಮೇಲೆ ಸಿರಿಂಜ್ಗಳಿರ್ತದೆ ನೋಡಿ. ಹಾಸ್ಪಿಟ್ಲ್ ಹೋದಾಗ ಡಾಕ್ಟ್ರು ಸಿರಿಂಜಲ್ಲಿ ಇಂಜೆಕ್ಷನ್ ಕೊಡ್ತಾಗ ಅಂತ ಎಷ್ಟು ನೀವು ಹೆದರಿಕೆಯಿಂದ ಇರ್ತಾರೆ. ಬಟ್ ಅದೇ ಸಿರಿಂಜಲ್ಲಿ ಏನಿಲ್ಲ, ಆ ಡ್ರಗ್ಸನ್ನು ಕರಗಿಸಿ ಯಾವುದೇ ಪ್ರಿಕಾಷನ್ ಇಲ್ಲದೆ, ಏನೂ ಇಲ್ಲದೆ, ಎಲ್ಲಿಂದಲೂ ಸಿರಿಂಜ್ ತಂದು ಅದನ್ನು ಮೈ ಮೇಲೆ ಚುಚ್ಕೊಂಡು ಒಂಥರ ನಶೆಯಲ್ಲಿ ಇರೋದು ನೋಡ್ತೀವಿ. ಸೊ ಆ ಥರ ಯಾವುದಾದ್ರು ಇದ್ದರೆ, ನಿಮ್ಮ ಫ್ರೆಂಡ್ಸ್ ಯಾರು ಕಂಡು ಬಂದರೆ ದಯವಿಟ್ಟು ಪೊಲೀಸರಿಗೆ ತಿಳಿಸಿ. ಎಲ್ಲ 112 ಅಂತ ಒಂದು ಟೋಲ್ ಫ್ರೀ ನಂಬರ್ ಇದೆ, ಆ ನಂಬರಿಗೆ ಕಾಲ್ ಮಾಡ್ಬೋದು ಎನಿ ಟೈಮ್. ಪೊಲೀಸರು ಬಂದು ಅದನ್ನು ಏನು ಮಾಡಬೇಕು ಕಾನ್ಫಿಡೆನ್ಷಿಯಲ್ ಆಗಿ ಕೇಸಸ್ಸನ್ನು ಮಾಡಿಕೊಂಡು ಒಬ್ಬನ ಒಳ್ಳೆ ದಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ನಿಮಗೆ ಈ ಡ್ರಗ್ಸ್ ಅನ್ನೋದು ಎಷ್ಟು ಕೆಟ್ಟದು ಅಂದರೆ, ನಿಮಗೆ ಎಲ್ಲರೂ ಬ್ಯಾಟ್ಮ್ಯಾನ್ ಮೂವಿ ನೋಡಿದ್ದೀರಾ ನೀವು? ಸೊ ಈ ಬ್ಯಾಟ್ಮ್ಯಾನ್ ಮೂವಿದಲ್ಲಿ ಬ್ಯಾಟ್ಮ್ಯಾನ್ಗಿಂತ ಒಬ್ಬ ವಿಲನ್ ಇದ್ದ, ಅದರಲ್ಲಿ ಇನ್ನೂ ಭಾಳ ಫೇಮಸ್ ಇದ್ದವನು, ಜೋಕರ್. ಒಂದು ಹೆಸರು ಯಾರಿಗಾರು ಗೊತ್ತಾ? ಜೋಕರ್ ಹೆಸರು ಹೀತ್ ಲೆಡ್ಜರ್ ಅಂತ. ಅವನು ಹೀತ್ ಲೆಡ್ಜರ್ ಎಷ್ಟು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ ಅಂದರೆ, ಆ ಫಿಲಮಲ್ಲಿ ಹೀರೋಕ್ಕಿಂತ ವಿಲನೇ ಫೇಮಸ್ ಆಗಿದ್ದ ಜೋಕರ್. ಸೊ ಅವನು ಈ ಡ್ರಗ್ಸ್ ಅಬ್ಯೂಸಿಂದ ಸತ್ತೋಗಿರೋದು. ಅಂದರೆ ಅವನು ಡ್ರಗ್ಸ್ ಪಿಲ್ಸ್ಗಳನ್ನು ತುಂಬ ತೊಗೊಳ್ತಿದ್ದ, ಎಕ್ಸ್ಟೆಸಿ ಪಿಲ್ಸ್ ಅಥವಾ MDMA ಪಿಲ್ಸ್ಗಳನ್ನು ಬರ್ತದೆ, ತೋರಿಸಿದ್ರು ಅವ್ರು ನಿಮಗೆ, ರೆಡ್, ಯೆಲ್ಲೋ, ವೈಟ್ ಕಲರ್ಸಲ್ಲೆಲ್ಲ ಇರ್ತದೆ ಅದು. ಆ ಪಿಲ್ಸ್ಗಳನ್ನು ಜಾಸ್ತಿ ತೊಗೊಂಡಿದ್ದು ಕೂಡ ಅವನು ಸತ್ತೋದ. ಹಾಗೆ ಈ ಮೈಕಲ್ ಜಾಕ್ಸನ್ ಕೂಡ ಓವರ್ ಡೋಸ್ ಆಫ್ ಡ್ರಗ್ಸ್ ಸತ್ತೋಗಿರೋದು. ಐರನ್ ಮ್ಯಾನ್ ಮೂವಿ ನೋಡಿದ್ರಾ? ರಾಬರ್ಟ್ ಡೌನಿ ಜೂನಿಯರ್, ಅವನು ಡ್ರಗ್ಸ್ ತೊಗೊಂಡು ಅಸಾಲ್ಟ್ ಮಾಡಿ ಜೈಲಿಗೆ ಹೋಗಿ ನಂತರ ಹೊರಗೆ ಬಂದು ಒಂದು ಒಳ್ಳೆಯ ಜೀವನ ಇದು ಮಾಡಿದ್ದು. ಡ್ರಗ್ ಎಡಿಕ್ಷನಿಂದ ಅವನು ಬಂದಿರೋದು ಒಂದು ದೊಡ್ಡ ಕತೆ ಇದೆ, ಒಂದು ಸ್ಟೋರಿ, ಬಯೋಪಿಕ್ ಎಲ್ಲ ಇದ್ದರೆ ಸಮಯ ಇದ್ದಾಗ ನೋಡಿ. ಅಷ್ಟೇ. ನಿಮಗೆ ಹನಿ ಸಿಂಗ್ ಗೊತ್ತಾ? ಹನಿ ಸಿಂಗ್ ಹಾಡುಗಳನ್ನು ಇವಾಗ ಕಂಟಿನ್ಯೂಸ್ ಒಂದೊಂದು ಹಾಡುಗಳು ಬರ್ತಾ ಇದೆ ಅಲ್ವ. ಹನಿ ಸಿಂಗ್ 5 ವರ್ಷ ಅವನು ಡ್ರಗ್ಸ್ ತೊಗೊಂಡು ಅವನ ಜೀವನ ಹಾಳು ಮಾಡಿದವನು. ಅವನು ಹೇಳ್ತಿದ್ದ, ಅವನು ತೊಗೊಳ್ತಿದ್ದಂತ ಅವನು ಹೇಳ್ತಾನೆ ಒಂದು ಇಂಟರ್ವ್ಯೂದಲ್ಲಿ, ನನ್ನ ಅಮೂಲ್ಯವಾದ ಜೀವನದ 5 ವರ್ಷ ಹಾಳಾಯಿತು ಈ ಡ್ರಗ್ಸ್ ಸಲುವಾಗಿ. ಅವನು ಫ್ಯಾಮಿಲಿ ಲೈಫು ಕೂಡ ಹಾಳಾಯಿತು ಈ ಡ್ರಗ್ಸಿಂದ. ಸೊ ಇದೇ, ನಿಮ್ಮ ಡ್ರಗ್ಸಿಂದ ನಿಮ್ಮ ವೈಯಕ್ತಿಕ ಜೀವನ, ಫ್ಯಾಮಿಲಿ ಲೈಫ್, ಪರ್ಸ್ನಲ್ ಲೈಫ್, ನಿಮ್ಮ ಈ ಪ್ರೊಫೆಷ್ನಲ್ ಲೈಫ್, ಹಾಗೆ ಈಗ ಸ್ಟೂಡೆಂಟ್ಸ್ ಇದ್ದರೆ ನಿಮ್ಮ ಸ್ಟೂಡೆಂಟ್ಸ್ ಲೈಫ್ ಅದನ್ನೂ ಹಾಳು ಮಾಡ್ಕೊತೀರ.
ಈಗ ನಿಮ್ಮ ಏನು ಪಾರ್ಟಿ ಮಾಡ್ತೀರಾ, ಪಾರ್ಟಿ ಕ್ಲೀನಾಗಿ ಮಾಡಿ, ಫ್ರೆಂಡ್ಸ್ ಜೊತೆ ಇರಿ. ಯಾವುದೇ ಡ್ರಗ್ಸ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಸಿಗರೇಟ್ಸ್ ಆಗಿರ್ಬೋದು ಕನ್ಸಂಪ್ಷನ್ ಮಾಡಬೇಡಿ. ನಿಮಗೆ ಇವಾಗ ನಾವು ಹೇಳೋಬೇಕಾದ್ರೆ ಸ್ವಲ್ಪ ಕಾಮಿಡಿ ಅನಿಸ್ಬೋದು. ನಂತರ ನೀವು ಕೇಸಸ್ ಮಾಡಿದ ಕೂಡಲೇ ಪೊಲೀಸರು ಹಿಡಿದು ಸ್ಟೇಷನಿಗೆ ಬಂದ ನಂತರ ಇಲ್ಲಿ ಯಾರು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗಿರೋದಿಲ್ಲ, ನಿಮ್ಮ ಯಾರು ಸಂಬಂಧಿಕರು ನಿಮ್ಮ ಜೊತೆಗಿರೋದಿಲ್ಲ, ಅಥವಾ ಆ ಡ್ರಗ್ಸನ್ನು ಸಪ್ಲೈ ಮಾಡಿದ್ರು ಅಂತ ಅವನಂತೂ ಫಸ್ಟಿಗೆ ಇರೋದಿಲ್ಲ, ಅವ್ನು ಸ್ವಿಚ್ ಆಫ್ ಮಾಡಿ ಓಡೋಗ್ಬಿಡ್ತಾನೆ. ನೆಕ್ಸ್ಟ್ ನಿಮ್ಮ ಜೊತೆ ಇರೋದು ನಿಮ್ಮ ತಂದೆ ಮತ್ತು ತಾಯಿ ಅಷ್ಟೇ. ಅಲ್ಲಿ ಬಂದು ಪೊಲೀಸರ ಹತ್ರ ಬೇಡ್ಕೊಳ್ಳೋದು ಅಥವಾ ಜೈಲಿಗೆ ಆದ ನಂತರ ಅಲ್ಲಿ ವಕೀಲರ ಹತ್ರ ಬೇಡ್ಕೊಳ್ಳೋದು ಅವೆಲ್ಲ ಯಾಕೆ ಬೇಕು? ಅದಕ್ಕೋಸ್ಕರ ನೀವು ಒಳ್ಳೆ ಜೀವನವನ್ನು ಮಾರ್ಗದರ್ಶನ ಇಟ್ಕೊಳ್ಳಿ. ನಿಮಗೆಲ್ಲ ಲಕ್ಕೀಲಿ ಈ ಥರ ಒಂದು ಕ್ಲಾಸಸ್ಸು ಇಟ್ಟಿದ್ದಾರೆ, ಈ ಸಂಸ್ಥೆಯಿಂದ ಇಟ್ಟಿದ್ದಾರೆ ಅಂದರೆ ನೀವು ತುಂಬ ಋಣ ಆಗಿರಬೇಕು, ಕೃತಜ್ಞ ಆಗಿರಬೇಕು. ಆದ್ದರಿಂದ ನೀವು ಯಾವುದೇ ರೀತಿಯಾದ ಈ ಥರದ ಒಂದು ಇದಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ನಿಮಗೆ ಇಷ್ಟೇ ನಾನು ತುಂಬ ಕಾನೂನು ಇದು ಹೇಳಿದರೆ ನಿಮ್ಗೆ ಅದು ಅರ್ಥ ಆಗಲಿಕ್ಕಿಲ್ಲ. ಸೊ ಈ ಥರ ಕೇಸಸನ್ನು ಯಾವುದೇ ನಿಮಗೆ ಗೊತ್ತಿದ್ದರೆ ಅಥವಾ ತಿಳ್ಕೊಂಡಿದ್ರೆ ಅದನ್ನು ಮಾಹಿತಿಯನ್ನು ಪೊಲೀಸರಿಗೆ ತಿಳಿಸಿ. ಸೊ ಇದೇ ಸಿಚುವೇಷನಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಅಂತ ಇದು ಹೇಳಿದ್ದಾರೆ. ಸೊ ಅದೇ ರೀತಿ ಒಂದು ಸೈಬರ್ ಕ್ರೈಮು ತುಂಬ ಅಫೆನ್ಸ್ಗಳಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹೇಗೆ ಈ ಡ್ರಗ್ಸು ನಮ್ಮ ದೇಶದ ಆರ್ಥಿಕತೆಗೆ ತೊಂದರೆ ಆಗ್ತಿದೆ, ಸೈಬರ್ ಕ್ರೈಮಿಂದ ಕೂಡ ದೇಶದ ಆರ್ಥಿಕತೆಗೆ ತುಂಬ ತೊಂದರೆ ಆಗ್ತಿರೋದು. ಯಾಕಂದರೆ ಹೋದ ಸಲ ಒಂದು ಹೈದರಾಬಾದಲ್ಲಿ ಒಂದು ಕೇಸ್ ಹಿಡಿದ ತಕ್ಷಣ ಆ ಕೇಸದು ಲಿಂಕ್ ಚೀನಾ ಮತ್ತು ಪಾಕಿಸ್ತಾನಿಗಿತ್ತು, ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ. ಸೊ ಸೈಬರ್ ಕ್ರೈಮ್ ಅಂದರೆ ಏನು? ನೀವೆಲ್ಲ ಸ್ಟೂಡೆಂಟ್ಸ್ ಇದ್ದರೆ ಅತಿ ಹೆಚ್ಚು ದುಡಿಬೇಕು ಅಂತ ಅನಿಸ್ತದೆ ನಿಮಗೆ. ಸ್ವಲ್ಪ ಎಕ್ಸ್ಟ್ರಾ ಕಾಸು ಬೇಕು, ಸ್ವಲ್ಪ ಎಕ್ಸ್ಟ್ರಾ ಪಾಕೆಟ್ ಮನಿ ಬೇಕು. ಆವಾಗ ನೀವೇನು ಮಾಡ್ತೀರಾ, ಈ ಫೇಕ್ ಲೋನ್ ಸ್ಕ್ಯಾಮ್ಸ್ ಅಂತಿದೆ, ಲೋನ್ ಆ್ಯಪ್ಸ್ ಅಂತ ಇದೆ, ಅಥವಾ ಫೇಕ್ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ಸ್ ಅಂತ ಇದೆ, ಫೇಕ್ ಜಾಬ್, ಪಾರ್ಟ್ ಟೈಮ್ ಜಾಬ್ ಅಂತ ನಿಮಗೆ ಮೆಸೇಜಸ್ ಬರ್ತದೆ ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ. ಅದಕ್ಕೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ, ಅವೆಲ್ಲ ಫೇಕ್. ಇದೇ ಥರ ಫೇಕ್ ಲೋನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಂತರ ನೀವೇನು ಮಾಡ್ತೀರಾ, ಈಗ ಲೋನ್ ಆ್ಯಪ್ ನೀವು ಡೌನ್ಲೋಡ್ ಮಾಡಿ, ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡಿದರೆ ನಿಮಗೆ ಅಲೋ ಅಂತ ಕೊಟ್ಟರೆ ಅಷ್ಟೇ ಆ್ಯಪ್ ಓಪನ್ ಆಗೋದು ಅಲ್ವಾ? ನೀವು ಯಾವುದು ಕಾಂಟ್ಯಾಕ್ಟ್ಸಿಗೆ ಅಲೋ ಅಂತ ಕೊಡಬೇಕು, ಅಥವಾ ಯಾವುದು ಲೊಕೇಶನ್ಸಿಗೆ ಅಲೋ ಅಂತ ಕೊಡಬೇಕು. ಹೀಗೆ ಅಲೋ ಕೊಟ್ಟಾಗ ನಿಮ್ಮ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಆ ಆ್ಯಪ್ ಡೆವಲಪರ್ ಅಥವಾ ಆ್ಯಪ್ನ ಓನರ್ ಹತ್ರ ಇರ್ತದೆ. ಸೊ ಅದೇ ಥರ ಈ ಲೋನ್ ಆ್ಯಪು ಹಾಗೆ ಮಾಡ್ತದೆ. ಹಾಗೆ ಮಾಡಿದಾಗ ನೀವು ಆ ಲೋನ್ ಕಟ್ಟಲಿಕ್ಕೆ ಏನು ಮಾಡ್ತೀರಾ, ಒಂದು 3,000 ಲೋನ್ ತೊಗೊಂಡಿರೋದು. ಸೊ 3,000 ಲೋನ್ ತೊಗೊಂಡಾಗ ಹಾಗೆ ಲೋನ್ ರೀಪೇ ಮಾಡಲಿಕ್ಕೆ ಹೋಗ್ತಾರೆ. ಅವ್ರೇನು ಮಾಡ್ತಾರೆ, 3,000 ಲೋನಿಗೆ ಮತ್ತೆ ನಿಮಗೆ ನೀವು ಇಷ್ಟ ಆಗಲಿಲ್ಲ, ಇನ್ನೂ ಕಟ್ಟಬೇಕು ಅಂತೇಳಿ ಸುಮಾರು ಒಂದು 6-7 ಲಕ್ಷ ಕಟ್ಕೊಳ್ತಾರೆ. ನಂತರ ಏನಾಗ್ತದೆ, ನಿಮಗೆ ನೀವು ಹಣ ಯಾವಾಗ ಕಟ್ಟೋದಿಲ್ಲ, ಅವ್ರದ್ದು ನಿಮ್ಮ ಎಲ್ಲ ಇಮೇಜಸ್ ನೀವು ಅಲೋ ಅಂತ ಕೊಟ್ಟಿರ್ತೀರಲ್ವ, ನಿಮ್ಮ ಇಮೇಜಸ್ ಒಂದು ಕಾಪಿ ಅವ್ರ ಹತ್ರ ಇರ್ತದೆ. ಯಾರು ಸ್ಕ್ಯಾಮ್ ಮಾಡೋರು ಅಥವಾ ಫ್ರಾಡ್ ಮಾಡೋರು ಅವ್ರೇನು ಮಾಡ್ತಾರೆ, ಆ ಫೋಟೋಸ್ ಏನೇನು ಇರ್ತದೆ ಅದ್ರಲ್ಲಿ ನಿಮ್ಮ ಅವರು ಅದರಲ್ಲಿ ಏನು ಮಾಡ್ತಾರೆ, ಅದು ನೋಡ್ತಾರೆ, ಅವ್ರು ಗೊತ್ತಾಗ್ತದೆ ನಿಮ್ಮ ಫೋಟೋಸಲ್ಲಿ ಆ ಅಕ್ಕ ತಂಗಿರೋದಿಲ್ಲ. ಆ ಅಕ್ಕ ತಂಗಿಯರದು ಫೋಟೋಸ್ಗಳನ್ನು ಮೇಲ್ಗಡೆ ಒಂದು ಫೋಟೋ, ಕೆಳಗಡೆ ಒಂದು ಫೋಟೋ ಮಾಡಿ ಮಾರ್ಫಿಂಗ್ ಅಂತಾರೆ ಇದಕ್ಕೆ. ಈಗೆಲ್ಲ AI ಬರೋದ್ರಿಂದ ತುಂಬ ಕ್ಲಿಯರಾಗಿ ಎಡಿಟಿಂಗ್ ಆಗ್ತದೆ. ಆ ಫೋಟೋಸನ್ನು ನಿಮಗೆ ಕಳಿಸ್ತಾರೆ. ನೀವು ಇದನ್ನು ಹೇಳಿಲ್ಲ ಅಂದರೆ ಇದನ್ನು ನಾನು ವೈರಲ್ ಮಾಡ್ತೀನಿ ಅಂತ. ಯಾವ ಥರ ವೈರಲ್ ಮಾಡ್ತಾರೆ ಅಂದರೆ, ನೀವು ಫೋಟೋ ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಸೇವ್ ಮಾಡಿ ಇಟ್ಟಿರ್ತೀರಲ್ವ, ಸಿಸ್ಟರ್ ಅಂತ ಸೇವ್ ಮಾಡ್ತಿರ್ತಾನೆ, ನೀವು ಸಿಸ್ಟರು, ಫಾದರು, ಪಪ್ಪ ಈ ಥರ ಸೇವ್ ಮಾಡ್ತಿರಲ್ಲ, ಅದೇ ಥರ ಸೇವ್ ಆಗಿರೋದು ಅವನ ಹತ್ರ ಕಾಪಿ ಒಂದು ಹೋಗಿರ್ತದೆ. ಸೊ ಸೋಷಿಯಲ್ ಮೀಡಿಯಾ ಎಷ್ಟು ಡೇಂಜರ್ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ, ಅಥವಾ ನಿಮ್ಮ ಮೊಬೈಲ್ ಯೂಸ್ ಮಾಡೋದು ಎಷ್ಟು ಡೇಂಜರ್ ಅಂತ ಹೇಳ್ತಿದ್ದೀನಿ. ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂದ್ರೆ ಎಲ್ಲಿ ಸಮಸ್ಯೆ ಬರ್ತದೆ ಅಂತ ಇದೊಂದು ಎಕ್ಸಾಂಪಲ್. ಹಾಗೆ ಏನು ಮಾಡ್ತಾರೆ, ಅವನು ಆ ಕಾಂಟ್ಯಾಕ್ಟ್ಸ್ಗಳಿಗೆ ಆ ಫೋಟೋಸನ್ನು ಕಳಿಸ್ಬಿಡ್ತಾನೆ. ಇದು ನಿಮ್ಮ ಅಣ್ಣ, ಇದು ನನಗೆ ಕಳಿಸಿರೋದು, ನಿಮ್ಮ ಅಣ್ಣನ ಹತ್ರ ದುಡ್ಡು ತೊಗೊಂಡಿದ್ದ ಅಂತ ಈ ಥರ ಕಳಿಸ್ಬಿಡ್ತಾರೆ. ಸೊ ಇದೇ ಥರ ಆಗಿ ಏನಾಗ್ತದೆ, ನಾನು ಲಾಸ್ಟ್ ಒಂದು ಸ್ಟೇಷನಲ್ಲಿದ್ದಾಗ ಇದೇ ಥರ ಮಾಡಿಕೊಂಡು ಆ ವ್ಯಕ್ತಿ ಯಾರು ಲೋನ್ ತೊಗೊಂಡಿದ್ದಾನೆ ಅದನ್ನು ಸುಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಅವನು ಸುಸೈಡ್ ಅಂದರೆ ಅರ್ಥ ಆಯ್ತಾ, ಸತ್ತೋಗ್ಬಿಡ್ತಾನೆ, ತಾನೇ ಸುಸೈಡ್ ಮಾಡ್ಕೊಂಡು. ಇದೇ ಥರ ಹೈದರಾಬಾದಲ್ಲಿ ಸುಮಾರು ಕೇಸಸ್ ಆಗ್ತದೆ. ಇದು ಕೊರೋನಾ ಟೈಮಲ್ಲಿ ಜಾಸ್ತಿ ಆಗಿತ್ತು, ಬಟ್ ಇತ್ತೀಚೆಗೆ ಇದು ಸ್ವಲ್ಪ ಕಡಿಮೆ ಆಗಿದೆ ಈ ಲೋನ್ ಆ್ಯಪ್ ಸ್ಕ್ಯಾಮ್ಸನ್ನು. ಯಾಕಂದರೆ ಪೊಲೀಸರು ಅದ್ರ ಬಗ್ಗೆ ತುಂಬ ಸೈಬರ್ ಕ್ರೈಮ್ದು ಪ್ರಿವೆಂಟಿವ್ ಸ್ಟೆಪ್ಸ್ಗಳನ್ನು ಮಾಡ್ತಾ ಇದ್ದಾರೆ, ಅವೇರ್ನೆಸ್ ಮಾಡ್ತಾ ಇದ್ದೀವಿ. ನಾವು ಕೂಡ ನಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮಾರು 47 ಬೀಟ್ ಗ್ರೂಪ್ಸನ್ನು ಡಿವೈಡ್ ಮಾಡಿ ವಾಟ್ಸಪ್ ಗ್ರೂಪ್ಸ್ಗಳನ್ನು ಮಾಡಿ ಡೈಲಿ ಇದ್ರ ಬಗ್ಗೆ ಅವೇರ್ನೆಸ್ ಹಾಕ್ತಾ ಇರ್ತೀವಿ. ಯಾರು ನೀವು ಇಲ್ಲ ಅದರಲ್ಲಿ ಜಾಯ್ನ್ ಆಗಿ ತಿಳ್ಕೊಳ್ಳಿ. ಯಾಕಂದರೆ ಇದ್ರ ಎಂಡ್ ಆಗೋದು ಹೀಗೆ ನೀವು ಸ್ಟೂಡೆಂಟ್ಸ್ಗಳು ಕೂಡ ನೀವು ಗೇಮ್ಸ್ಗಳನ್ನು ಆಡ್ತೀರಾ, ಕೆಲವೊಂದು ಅಪ್ಲಿಕೇಶನ್ಸನ್ನು ಆಡ್ತೀರಾ. ರೀಸೆಂಟ್ಲಿ ನಾವು ಬೆಂಗಳೂರಲ್ಲಿ ಒಂದು ಕೇಸ್ ಹಿಡಿದಾಗ ಹಾಗೆ ಆಗಿತ್ತು. ಅವನಿಗೆ ಹಣ ಇರಲಿಲ್ಲ, ವರ್ತ್ ಜಾಬ್ ಅಂತ ಒಂದು ಯಾವುದೋ ಜಾಬಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಎಲ್ಲೋ ದೂರದಿಂದ ಒಂದು ಕೇಳ್ತಾರೆ, ನೀವು ಅಕೌಂಟ್ ಮಾಡಿಕೊಡಿ ನಮಗೆ ಅಂತ. ಅಕೌಂಟ್ಸ್, ಬ್ಯಾಂಕ್ ಅಕೌಂಟ್ ಗೊತ್ತು ಎಲ್ಲರದ್ದು ಇದೆ ಅಲ್ವ, ಬ್ಯಾಂಕ್ ಅಕೌಂಟ್ಸ್. ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಕೊಡಿ, ನಾನು ನಿಮಗೆ ಒಂದು ಹಣ ಬರ್ತದೆ, ಆ ಹಣ ನನಗೆ ವಾಪಸ್ ಆಗಬೇಕು, ಹಾಕಿದ್ರೆ ನಾನು ನಿಮ್ಗೆ ಕಮಿಷನ್ ಕೊಡ್ತೀನಿ 2,500. ಇದೇ ಥರ ಎಷ್ಟೋ ಜನ ಮಾಡಿಕೊಂಡು ಎಷ್ಟೋ ಫ್ರಾಡ್ಗಳಿಗೆ ಹೆಲ್ಪ್ ಮಾಡಿದ್ದು ಎಷ್ಟೋ ಇದಿದೆ. ಇದೆಲ್ಲ ಯಾಕೆ ಮಾಡೋದಂದರೆ, ನೀವು ಕರೆಕ್ಟಾಗಿ ಓದೋ ಟೈಮ್ನು ಓದೋದಿಲ್ಲ, ಜಾಬ್ ಸಿಗೋದಿಲ್ಲ, ಕೆಲಸ ಸಿಗೋದಿಲ್ಲ. ಆ ಟೈಮಲ್ಲಿ ಇವೆಲ್ಲ ನಿಮಗೆ ಅಟ್ರಾಕ್ಷನ್ಸ್ ಆಗ್ತದೆ.
ಸೊ ಇವು ಕೆಲವೊಂದು ಸ್ವಲ್ಪ ಟೈಮಲ್ಲಿ ನಾವು ನಿಮಗೆ ತುಂಬ ಹೇಳಿದೆ. ಈ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತೆ ತುಂಬ ಹೇಳ್ಬೋದು, ಬಟ್ ಇದೊಂದು ನಿಮಗೆ ಸ್ಟೂಡೆಂಟ್ಸ್ ಲೈಫಲ್ಲಿ ವೆರಿ ಇಂಪಾರ್ಟೆಂಟು. ಮತ್ತು ಎಸ್ಪೆಷಲಿ ಹುಡುಗಿರು ಯಾರಿದ್ದೀರಾ ಅಥವಾ ಹುಡುಗರು ಯಾರಿದ್ದೀರಾ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಥವಾ ಸೋಷಿಯಲ್ ಮೀಡಿಯಾಸ್ ಯೂಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಫೋಟೋಸನ್ನು ಯಾವುದು ಅಪ್ಲೋಡ್ ಮಾಡಬೇಕು, ಯಾವುದು ಹಾಕಬಾರ್ದು, ಅಥವಾ ವೀಡಿಯೋಸನ್ನು ಯಾವುದು ಹಾಕಬೇಕು, ಯಾವುದು ಹಾಕಬಾರ್ದು ತಿಳ್ಕೊಳ್ಳಿ. ಎಸ್ಪೆಷಲಿ ಫಾರ್ ಹುಡುಗಿರಿಗೆ ಹೇಳ್ತಾ ಇರೋದು. ಯಾಕಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಡಿಲೀಟ್ ಮಾಡಿದರೆ ಅಪ್ಲಿಕೇಶನ್ನು ಯಾರು ಇರ್ತದೆ ಅವ್ರ ಹತ್ರ ಡಿಲೀಟ್ ಆಗಿರೋದಿಲ್ಲ. ಒನ್ಸ್ ನೀವು ಹಾಕಿದ್ರು ಅದ್ರದ್ದು ಕಾಪಿ ಆಲ್ಮೋಸ್ಟ್ ಯಾವಾಗಲೂ ಇರ್ತದೆ. ಸೊ ನೀವು ಯಾರೇ ಏನೇ ಮಾಡಬೇಕಾಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಅಥವಾ ನೀವು ನಿಮ್ಮ ಜೀವನದಲ್ಲಿ ಏನೇ ಮಾಡಬೇಕಾಗಿರೋದು, ಈ ಡ್ರಗ್ಸಲ್ಲಿ ಆಗಿರೋದು, ತುಂಬ ಎಚ್ಚರದಿಂದಿರಿ. ಅಷ್ಟು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ತುಂಬ ಥ್ಯಾಂಕ್ಸ್, ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಕಾನೂನಿನ ಅರಿವು ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ನಿದರ್ಶನಗಳೊಂದಿಗೆ ಅವರಿಗೆ ಮನಮುಟ್ಟುವ ರೀತಿಯಲ್ಲಿ ಕಾನೂನಿನ ಅರಿವನ್ನು ಮೂಡಿಸಿದಂತಹ ಶ್ರೀ PSI ಪುನೀತ್ ಗಾಂವ್ಕರ್, PSI ಕೊಣಾಜೆ ಪೊಲೀಸ್ ಸ್ಟೇಷನ್ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಶ್ರೀ ಅಬ್ದುಲ್ ರೆಹಮಾನ್ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಆರೋಗ್ಯ ಮತ್ತು ಕಾನೂನು ಇವೆರಡು ವ್ಯಕ್ತಿಯನ್ನು ಭದ್ರಗೊಳಿಸುವ ಎರಡು ಕಣ್ಣುಗಳು ಎಂದರೆ ತಪ್ಪಾಗಲಾರದು. ಇವೆರಡು ಸರಿಯಾಗಿದ್ದರೆ ಮಾತ್ರ ನೋಟ ಸರಿಯಾಗಿರುತ್ತದೆ, ಬದುಕಿನ ದಾರಿ ಸರಿಯಾಗಿರುತ್ತದೆ, ಆ ಮೂಲಕ ನಮ್ಮ ಓಟವು ಸರಿಯಾಗಿರುತ್ತದೆ ಎಂದು ಹೇಳಿ ಈ ಜಾಗೃತಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ ಅತಿಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸಿದಂತಹ ಶ್ರೀ ಪ್ರಸಾದ್ ರೈ ಕಲ್ಲಿಮಾರು, ಅಧ್ಯಕ್ಷರು, ಸದ್ಭಾವನಾ ವೇದಿಕೆ ಉಳ್ಳಾಲ, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನೀವೆಲ್ಲ ಈ ಮಠ ಮಧ್ಯಾಹ್ನದಲ್ಲಿ ಅತ್ಯಂತ ಸೆಕೆಯಲ್ಲಿ ಇಲ್ಲಿ ಕೂತ್ಕೊಂಡಿದ್ದೀರಿ. ಆದರೆ ಇದಕ್ಕಿಂತ 100 ಪಟ್ಟು, 1000 ಪಟ್ಟು, 1,00,000 ಪಟ್ಟು, ಕೋಟಿ ಪಟ್ಟು ಸೆಕೆ, ಅಂದರೆ ಅಷ್ಟು ಬಿಸಿಯಲ್ಲಿ ಈ ಮಾದಕ ದ್ರವ್ಯದಿಂದ ಇಡೀ ದೇಶ, ನಮ್ಮ ದೇಶ ಮಾತ್ರವಲ್ಲ ಇಡೀ ಯಾವುದು ವಿಶ್ವವೇ, ಇಡೀ ಭೂಮಿಯೇ ನಡುಗ್ತಾ ಇದೆ. ನಮ್ಮ ಸದ್ಭಾವನಾ ವೇದಿಕೆ ಈ ನಿಟ್ಟಿನಲ್ಲಿ ಕಾಲೇಜುಗಳಿಗೆ ಬಂದು ನಮ್ಮಿಂದಾದಂತಹ ಕಿಂಚಿತ್ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶ ನಮಗೆ ಲಭಿಸಿದೆ. ಆ ಅವಕಾಶವನ್ನು ನಾವು ಉಪಯೋಗಿಸ್ತಾ ಇಂತಹ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಮಾಡುತ್ತೇವೆ. ಇನ್ನು ನಿಮಗೆ ನಾನು ಹೆಚ್ಚು ಏನು ಹೇಳಲಿಕ್ಕೆ ಇಷ್ಟಪಡದೆ, ನಿಮ್ಮ ಜೀವನದಲ್ಲಿ ನೀವು ಶಿಸ್ತನ್ನು ಕಾಪಾಡಿಕೊಳ್ಳಿ, ಸಮಯ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳಿ, ಹಾಗೂ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮಿಂದಾದ ಎಲ್ಲ ಸೇವೆಗಳನ್ನು ತಾವು ಮಾಡಬೇಕು. ಕೇವಲ ಸಿನಿಮಾ ಹೀರೋಗಳನ್ನು ಮಾತ್ರ ಹೀರೋ ರೀತಿಯಲ್ಲಿ ತೆಗೆದುಕೊಳ್ಳದೆ, ಇಲ್ಲಿ ಅನೇಕ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದಂತಹ ಮಹನೀಯರಿದ್ದಾರೆ. ಡಾಕ್ಟರ್ M. ಮೋಹನ್ ಆಳ್ವ ಅನ್ನುವಂಥವರು ಆಳ್ವೇಸ್ ಕಾಲೇಜಿನಲ್ಲಿ ಸುಮಾರು 26,000 ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಆ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರನ್ನು ಮಾದರಿಯಾಗಿ ಇಟ್ಕೊಳ್ಳಿ. ಇಲ್ಲಿ ಬದಿಯಲ್ಲಿ ವಿನಯ್ ಹೆಗ್ಡೆ ಅವರಿದ್ದಾರೆ, ನಮ್ಮ ಏನಪ್ಪಯ್ಯ ಕಾಲೇಜಿನ ಅಬ್ದುಲ್ ಕುಂಜಿ ಅವರಿದ್ದಾರೆ. ಅವರ ಸಾಧನೆಗಳನ್ನು ತಾವು ನೋಡಿ. ಅವರೆಲ್ಲ ಬಹಳ ದೊಡ್ಡ ವ್ಯಕ್ತಿಗಳು. ಆದರೆ ನಮ್ಮದೇ ಊರಿನಲ್ಲಿ ಕಿತ್ತಳೆ ಹಣ್ಣನ್ನು ಮಾರಿ ತನಗೆ ವಿದ್ಯಾಭ್ಯಾಸ ಇಲ್ಲ, ಆದರೆ ತನ್ನ ಊರವರು, ತನ್ನ ನೆರೆಕೆಯವರು ವಿದ್ಯೆಯಿಂದ ವಂಚಿತರಾಗಬಾರದು ಎನ್ನುವ ಒಂದೇ ಒಂದು ಕಾರಣಕ್ಕೆ ಕಿತ್ತಳೆ ಹಣ್ಣನ್ನು ಮಾರಿ ಅಕ್ಷರ ಸಂತನೆಂಬ ಹೆಸರು ಪಡೆದು ಶಾಲೆಯನ್ನು ಕಟ್ಟಿದಂತಹ ಹಾಜಬ್ಬರವರಿದ್ದಾರೆ. ಅವರನ್ನು ನಿದರ್ಶನವಾಗಿಟ್ಟುಕೊಳ್ಳಿ. ಈ ಭೂಮಿ, ಈ ವಾತಾವರಣ, ಈ ಪರಿಸರ, ಈ ನೀರು, ಇದು ನಮ್ಮ ಹಿರಿಯರು ನಮಗೆ ಕೊಟ್ಟಂಥ ಬಳವಳಿಯಾಗಿದೆ. ಬಳವಳಿ ಅಂದರೆ ನಿಮ್ಗೆ ಗೊತ್ತುಂಟಲ್ಲ, ಮದುವೆಗೆ ಕವರ್ ಇಟ್ಟರೆ ಅವ್ರು 100 ರೂಪಾಯಿ ಇಟ್ಟರೆ ನೀವು ಅದಕ್ಕೊಂದು 5 ರೂಪಾಯಿ ಸೇರಿಸಿ 105 ರೂಪಾಯಿ ಇಡುವಂಥ ಕ್ರಮ. ಹಾಗೆಯೇ ಹಿರಿಯರು ಕೊಟ್ಟಂತಹ ಈ ಭೂಮಿಯನ್ನು ನಾವು ಅಷ್ಟೇ ಜತನದಿಂದ ಕಾಪಾಡಿಕೊಂಡು ಪರಿಸರವನ್ನು ರಕ್ಷಿಸಿ, ಭೂಮಿಯ ಏನು ವಾತಾವರಣ ಉಂಟು ಅದಕ್ಕೆ ಸಹಕಾರಿಯಾಗಂಥ ಸಸ್ಯಗಳನ್ನು ಅಭಿವೃದ್ಧಿಪಡಿಸಿ, ನೀರನ್ನು ಬಹಳ ನೀರಿಗೋಸ್ಕರವೇ ಇನ್ನು ಮುಂದಿನ ದಿನಗಳಲ್ಲಿ ಯುದ್ಧ ನಡೆಯುವಂತಹ ಕಾಲ ಬರ್ತದೆ.
ಈ ಎಲ್ಲ ಅನಾಹುತಗಳಿಗೆ ಕಾರಣ ನಾವು ಈ ಭೂಮಿಯನ್ನು ಬಳಸಿಕೊಂಡಂಥ ರೀತಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ಭೂಮಿಯನ್ನು ಬೆಳೆಸಿ, ಪರಿಸರವನ್ನು ಉಳಿಸಿ, ನಮ್ಮ ನಾಡನ್ನು ಒಂದು ಉತ್ತಮ ನಾಡನ್ನಾಗಿ ಮಾಡುವಂಥ ಕೆಲಸ ನಿಮ್ಮಲ್ಲಿದೆ. ಪ್ಲಾಸ್ಟಿಕ್ನ ಬಗ್ಗೆ ತಮಗೆಲ್ಲ ಗೊತ್ತುಂಟು. ಪ್ಲಾಸ್ಟಿಕ್ನ ಮಿತ ಬಳಕೆ, ಇದನ್ನು ಕೂಡ ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅದಲ್ಲದೆ ನಮ್ಮ ಹಿರಿಯರಿಗೆ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದಲ್ಲದೆ ನಮ್ಮ ಧರ್ಮದ ಬಗ್ಗೆ ನಮಗೆ ಕಾಳಜಿ ಬೇಕು, ಆದರೆ ಪರಧರ್ಮವನ್ನು ಗೌರವದಿಂದ ಕಾಣಬೇಕು. ನಮ್ಮ ಧರ್ಮ ನಮ್ಮೊಂದಿಗಿರಲಿ, ನಮ್ಮ ಸ್ನೇಹ ಎಲ್ಲರೊಂದಿಗಿರಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮಗೆ ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಸುಮಾರು 3 ದಿನದಿಂದ ನಮ್ಮ ಅಬ್ದುಲ್ ರಹೀಂ ರವರು ಬಹಳ ಕಷ್ಟಪಟ್ಟಿದ್ದಾರೆ. ಸುಮಾರು 3 ದಿನದಿಂದ ನನಗೆ ಕಡಿಮೆ ಅಂದರೆ ಒಂದು 40-45 ಸಲ ಫೋನ್ ಮಾಡಿದ್ದಾರೆ. ಒಂದು ಕಾರ್ಯಕ್ರಮವನ್ನು ಸಂಘಟಿಸುವುದಷ್ಟು ಸುಲಭವಲ್ಲ. ಆದ್ದರಿಂದ ದಯವಿಟ್ಟು ಅಬ್ದುಲ್ ರಹೀಂ ರವರು ಬಂದು ಒಂದು ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಡ್ತೀನಿ. ಸದ್ಭಾವನಾ ವೇದಿಕೆಯಲ್ಲಿ ನಮ್ಮಲ್ಲಿ ಒಬ್ಬ ಬಹಳ ಸಣ್ಣ ಪ್ರಾಯದ ಯುವಕ ಇದ್ದಾರೆ. ಅವರು ನಮ್ಮ ಕಾರ್ಯದರ್ಶಿ ಅನ್ವರ್ ಸಾಬ್ ಅಂತ ಹೇಳಿ. ನೋಡಿ, ಈ ಇಳಿ ವಯಸ್ಸಿನಲ್ಲಿ ಕೂಡ ಸಮಾಜದ ಬಗ್ಗೆ ಅವರಿಗೆ ಎಷ್ಟು ಒಂದು ಕಾಳಜಿ ಇದೆ ಅಂತ ಹೇಳಿದರೆ, ಪ್ರತಿ ತಿಂಗಳಲ್ಲಿ ಒಂದು 3-4 ಸಲ ಫೋನ್ ಮಾಡಿ, ಅಧ್ಯಕ್ಷರಿಗೆ ಏನಾದರೂ ಕಾರ್ಯಕ್ರಮ ಮಾಡಬೇಕಲ್ಲ ನಮ್ಮಂತೆ. ಈ ಪ್ರಾಯದಲ್ಲಿ ಕೂಡ ಅವರ ಉಲ್ಲಾಸ, ಅದನ್ನೆಲ್ಲ ಯಾಕೆ ಹೇಳ್ತೇನೆ ಅಂದರೆ, ಅದನ್ನು ಕೂಡ ನೀವು ನೋಡಬೇಕು. ನೀವು ಈ ಚಿಕ್ಕ ಪ್ರಾಯದಲ್ಲಿ ಅಂಥವರನ್ನೆಲ್ಲ ನೋಡಿ ಕಲಿಯಬೇಕು. ಅದಕ್ಕೋಸ್ಕರ ಹೇಳ್ತೇನೆ, ದಯವಿಟ್ಟು ತಾವು ಕೂಡ ಒಮ್ಮೆ ವೇದಿಕೆಗೆ ಬಂದು ಒಂದು ಹೂವನ್ನು ಸ್ವೀಕರಿಸಬೇಕು. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಿ. ದೇವರು ಅವರಿಗೆಲ್ಲವನ್ನು ಕೊಟ್ಟಿದ್ದಾನೆ, ಆದರೆ ಕೂಡ ಅವರು ಮನೆಯಲ್ಲಿ ಆರಾಮವಾಗಿ ಕೂತ್ಕೊಳ್ಳದೆ ಸಮಾಜಕ್ಕೋಸ್ಕರ ದುಡಿತಾ ಇದ್ದಾರೆ. ಇನ್ನು ನಾನು ಹೆಚ್ಚು ಏನು ಹೇಳಲಿಕ್ಕೆ ಇಷ್ಟಪಡದೆ, ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅಳವಡಿಸಲಿಕ್ಕೆ, ಆಯೋಜನೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ ಸತೀಶ್ ಗಟ್ಟಿ, ಈ ಕಾಲೇಜಿನ ಅಭಿವೃದ್ಧಿ ಸಮಿತಿ, ಶಿಕ್ಷಕರು, ರಕ್ಷಕರು ಹಾಗೂ ವಿದ್ಯಾರ್ಥಿ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ತಾವು ಇನ್ನು ಮುಂದಿನ ದಿನಗಳಲ್ಲಿ ದೇವರು ತಮಗೆ ಸುಖ, ಶಾಂತಿ, ಐಶ್ವರ್ಯ, ಆಯುಷ್ಯ, ಆರೋಗ್ಯವನ್ನು ಲಭಿಸಲಿ. ದೇವರು ನಿಮ್ಮನ್ನೆಲ್ಲ ಒಳ್ಳೆಯದು ಮಾಡಲಿ. ನೀವು ಕಲಿತಂಥ ಶಾಲೆಗೆ, ನಿಮ್ಮನ್ನು ಹೆತ್ತಂಥ ತಂದೆ ತಾಯಿಗಳಿಗೆ, ನೀವು ಹುಟ್ಟಿದ ಊರಿಗೆ, ಈ ದೇಶಕ್ಕೆ ಹೆಸರು ತರುವಂಥ ವಿದ್ಯಾರ್ಥಿಗಳಾಗಿ ಬಾಳಿ ಬದುಕಿ ಅನ್ನತಕ್ಕಂಥ ಆಶೀರ್ವಾದವನ್ನು ದೇವರಲ್ಲಿ ಕೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾಗಿದ್ದಂತಹ ಹಾಗೂ ಈ ಕಾರ್ಯಕ್ರಮದಲ್ಲಿ ಇದೀಗ ಶುಭ ನುಡಿಗಳನ್ನಾಡಿದ ಶ್ರೀ ಪ್ರಸಾದ್ ರೈ ಕಲ್ಲಿಮಾರು ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ಕೋರಿಕೊಳ್ಳುತ್ತಿದ್ದೇನೆ. ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಸತೀಶ್ ಗಟ್ಟಿ ಸರ್ ಅವರು. ಭಾಷಣ ನಂತರ ಮಾತಾಡಲಿಕ್ಕಿಲ್ಲ ಅಂತ ಸಭಾ ಒಂದು ಮರ್ಯಾದೆ, ಆದರೂ ಅಧ್ಯಕ್ಷರ ಅನುಮತಿಯ ಮೇರೆಗೆ 1-2 ಮಾತುಗಳಷ್ಟೇ. ನಮ್ಮಲ್ಲಿ 1 ವಾರದ ಮುಂಚೆ ಪ್ರಸಾದ್ ರೈ ಸರ್ ಮತ್ತು ಅವ್ರ ಜೊತೆಯವರು ಬಂದು ಭೇಟಿ ಮಾಡಿ ನಮ್ಮಲ್ಲಿ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳುವಾಗ, ಅವರಂದರೆ ಬಹುಶಃ ಅವರ ವ್ಯಾಪ್ತಿ ಏನಿದೆ, ತುಂಬ ಮಕ್ಕಳನ್ನು ಸೇರಿಸಿ, ಎತ್ತವರನ್ನು ಸೇರಿಸಿ ನೀಡಬೇಕು ಅನ್ನುವಂಥ ಉದ್ದೇಶ ಇತ್ತು. ಯಾಕಂದರೆ ಈ ವಿಷಯ ಏನಿದೆ ಕೇವಲ ವಿದ್ಯಾರ್ಥಿಗಳಿಗೆ ತಲುಪಿದರೆ ಸಾಲದು, ಎತ್ತವರಿಗೂ ಕೂಡ ತಲುಪಬೇಕು ಅನ್ನುವಂಥ ಒಂದು ಕಾಳಜಿ ಅವರಲ್ಲಿತ್ತು. ಬಹುಶಃ ಆ ನಿಟ್ಟಿನಲ್ಲಿ ನಾವು ಒಂದು ಸ್ವಲ್ಪ ವೈಫಲ್ಯ ಅನುಭವಿಸಿದ್ದೇವೆ. ವಿದ್ಯಾರ್ಥಿಗಳಿಗೆ ಮಾತ್ರ ತಲುಪ್ತಾ ಇದೆ, ಸೀಮಿತವಾಗಿ ಎತ್ತವರಿಗೆ ತಲುಪ್ತಾ ಇದ್ದೇವೆ. ಆದರೂ ಇವತ್ತು ಮಾಡಿದಂಥ 2 ಕಾರ್ಯಕ್ರಮಗಳು, ಒಂದು ಡಾಕ್ಟ್ರನ ಮೂಲಕ, ಇನ್ನೊಂದು ಪೊಲೀಸರವರ ಮೂಲಕ ತಿಳಿಸಿದಂಥ ಕಾರ್ಯಕ್ರಮಗಳು, 2 ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತ ಮಾರ್ಗದರ್ಶನವಾಗಿ ನಿಲ್ಲುತ್ತೆ. ನಿಮ್ಮ ಎಲ್ಲ ಈ ಕಾರ್ಯಕ್ರಮ ಆಯೋಜಿಸಿದ ಎಲ್ಲ ಸಂಸ್ಥೆಗಳಿಗೆ ನಮ್ಮ ಕಾಲೇಜಿನ ಪರವಾಗಿ ಅತ್ಯಂತ ಆರ್ಥಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಹಕಾರಕ್ಕಾಗಿ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಅಧ್ಯಕ್ಷತೆ ಸ್ಥಾನ ವಹಿಸಿದಂತಹ ಶ್ರೀ ಪ್ರಸಾದ್ ರೈ ಕಲ್ಲಿಮಾರು ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಜೊತೆ ಕಾರ್ಯದರ್ಶಿ ಸದ್ಭಾವನಾ ವೇದಿಕೆ ಉಳ್ಳಾಲ. ನಮ್ಮ ನಿಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಸರ್ವಸ್ತುತಿಗಳು. ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲು ಸಹಕರಿಸಿದಂತಹ ಸದ್ಭಾವನಾ ವೇದಿಕೆ ಉಳ್ಳಾಲ, ಪುಸ್ತಕೂರಲ್ ಬಳಗ, ಲಯನ್ಸ್ ಕ್ಲಬ್ ಮಂಗಳೂರು, ಮಂಗಳ ಗಂಗೋತ್ರಿ, ಕಾರುಣ್ಯ ಕೇಂದ್ರ ಮುಡಿಪು,
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಡಿಪು, ರೆಡ್ ಕ್ರಾಸ್ ಮತ್ತು ಶಿಕ್ಷಕ ರಕ್ಷಕ ಸಂಘದ ಇದರ ಸಹಯೋಗದಲ್ಲಿ ನಡೆಸಿದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಸದ್ಭಾವನಾ ವೇದಿಕೆ ಉಳ್ಳಾಲ ಇದರ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ರೈ ಕಲ್ಲಿಮಾರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾದಕ ವ್ಯಸನದ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ರಾಜೇಶ್ MD PhD, ಅಸಿಸ್ಟೆಂಟ್ ಪ್ರೊಫೆಸರ್, ಮಾನಸಿಕ ತಜ್ಞರು, ಯಾಣಪೆಯ ಮೆಡಿಕಲ್ ಕಾಲೇಜು ದೇರ್ಲಕಟ್ಟೆ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಉತ್ತಮ ರೀತಿಯಲ್ಲಿ ಕಾನೂನು ಮಾಹಿತಿಯನ್ನು ನೀಡಿದಂತಹ ಶ್ರೀ PSI ಪುನೀತ್ ಗಾಂವ್ಕರ್, BE ಮೆಕ್ಯಾನಿಕಲ್, PSI ಕೊನಾಜೆ ಪೊಲೀಸ್ ಸ್ಟೇಷನ್ ಮತ್ತು ACP ನಾರ್ಕೋಟಿಕ್ಸ್ ಸ್ಕ್ವಾಡ್ ದಕ್ಷಿಣ ವಿಭಾಗ ಇವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಉತ್ತಮ ರೀತಿಯ ಸಹಕಾರವನ್ನು ನೀಡಿ ಈ ಶಾಲೆಯ ಈ ಕಾಲೇಜಿನಲ್ಲಿ ಇಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ಜರುಗಿಸಲು ಅನುವು ಮಾಡಿಕೊಟ್ಟಂತಹ ಈ ಕಾಲೇಜಿನ ಮುಖ್ಯ ಪ್ರಾಂಶುಪಾಲರಾದ ಡಾಕ್ಟರ್ ಸತೀಶ್ ಗಟ್ಟಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿದ್ದಂತಹ ಇಂದಿನ ಈ ಕಾರ್ಯಕ್ರಮದ ಸಹಯೋಗವನ್ನು ಕೂಡ ನೀಡಿದಂತಹ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಇದರ ಅಧ್ಯಕ್ಷರಾದ ಲಯನ್ ಮಂಜುನಾಥ್ ಆಳ್ವ ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಕಾಜವ ಬಂದಿಲ್ಲಕ್ಕಂತಲ್ಲ, ಪ್ರಶಾಂತ್ ಕಾಜವ ಅವರು ಬರಬೇಕಾಗಿತ್ತು, ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಶ್ರೀ ರಿಜ್ವಾನ್ ಅಜಹರಿ, ಸಂಚಾಲಕರು, ಕಾರುಣ್ಯ ಕೇಂದ್ರ ಮಡಿಪು ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಹಾಜರಿದ್ದಂತಹ ಪ್ರೊಫೆಸರ್ ಹೈದರ್ ಅಲಿ, ಸಂಚಾಲಕರು, ರೆಡ್ ಕ್ರಾಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಡಿಪು ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಇಲ್ಲಿಯ ಶಿಕ್ಷಕ ರಕ್ಷಕ ಸಂಘದ ಸಂಚಾಲಕರಾದ ಪ್ರೊಫೆಸರ್ ಪವನ್ BP ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿಯ ಆಂತರಿಕ ಭರವಸಾ ಕೋಶ ಇದರ ಸಂಚಾಲಕರಾದ ಶ್ರೀಮತಿ ಕವಿತಾ ML ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಡಾಕ್ಟರ್ ಶೇಷಪ್ಪ, ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ಇಲ್ಲಿಯ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತಹ ಶ್ರೀಮತಿ ಅಕ್ಷತಾ ಸುವರ್ಣ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜು ಮುಡಿಪು ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಥಮವಾಗಿ ನಮ್ಮ ಹೊಸಕುರಲ್ ಇದರ ನಿರ್ದೇಶಕರಾದ ಶ್ರೀ ವಿದ್ಯಾಧರ್ ಶೆಟ್ಟಿ, ಡೈರೆಕ್ಟರ್ ಪ್ರೊಫೆಸರ್ ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡುವಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಿದಂತಹ ಇಲ್ಲಿಯ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಪೋಷಕರು, ಶಿಕ್ಷಕ ವೃಂದ ಹಾಗೂ ಈ ಕಾಲೇಜಿನ ಸರ್ವ ಸಿಬ್ಬಂದಿಗಳಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ಮತ್ತು ಸುಂದರವಾಗಬೇಕಾದರೆ ನಮ್ಮ ಆರೋಗ್ಯವು ಚೆನ್ನಾಗಿರಬೇಕು. ಅದೇ ಅಲ್ಲ, ನಾವು ಬದುಕುವಂತಹ ಸಾಮಾಜಿಕ ವ್ಯವಸ್ಥೆಯು ಸರಿಯಾಗಿರಬೇಕು. ಆಗ ಮಾತ್ರ ನಾವು ನಿರ್ಭೀತಿಯಿಂದ, ನಿಷ್ಠೆಯಿಂದ ನಮ್ಮಷ್ಟಕ್ಕೆ ನಮ್ಮ ಜೀವನವನ್ನು ಸಾಗಿಸಿ ಸಮಾಜಕ್ಕೆ ಮಾದರಿಯಾಗಿ ಸಮಾಜೋಪಕಾರಿ ಕಾರ್ಯಗಳಲ್ಲಿ ನಮ್ಮನ್ನು ಮತ್ತಷ್ಟು ತೊಡಗಿಸಿಕೊಳ್ಳಬಹುದು ಎಂದೆನ್ನುತ್ತಾ ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡ, ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಇದೀಗ ಮುಕ್ತಾಯಗೊಳಿಸುತ್ತಿದ್ದೇವೆ.